Bharat Scouts and Guides Jamboree. Jamboree, 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 Jamboree. प्रथम अंतर्राष्ट्रीय सांस्कृतिक jamboree. Jamboree, 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 Jamboree. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. ಹಿಂದೆ ಭೇಟಿ ನೀಡಿ. SO Enterprises, Resin Art. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಅಂತರಾಳ, ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ಬ ಹಾಡುಗಾರ, ಅವನ ಶ್ರುತಿ, ತಾಳ, ಲಯ ಇವೆಲ್ಲವೂ ಚೆನ್ನಾಗಿದ್ರೆ ಮಾತ್ರ ಅವನಿಗೊಂದು ಶಬಾಷ್ಗಿರಿ ಸಿಗುತ್ತೆ, ಮೆಚ್ಚುಗೆ ಸಿಗುತ್ತೆ, ಅಥವಾ ಒಂದು ಸ್ಥಾನಮಾನ ಸಿಗುತ್ತೆ. ಹಾಗಂತ ಸಂಗೀತ ಕಲಿತೆ ಹಾಡುಗಾರ ಆಗ್ಬೇಕು ಅನ್ನುವಂತಹ ಯಾವುದೇ ಕಟ್ಟುಪಾಡು ಸದ್ಯಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸಂಗೀತ ಕಲಿತಾ ಶ್ರುತಿ, ಲಯ, ತಾಳ ಇವೆಲ್ಲವೂ ಕೂಡ ಸರಿಯಾಗತ್ತೆ. ಆದ್ರೆ ಜೀವನದಲ್ಲಿ ಶ್ರುತಿ, ಲಯ, ತಾಳ ತಪ್ಪಾದ್ರೆ ಬಹಳ ಕಷ್ಟ ಅದನ್ನು ಸರಿದೂಗಿಸುವಂಥದ್ದು. ಆ ನಡುವೆ ಜೀವನ, ಅದರ ಜೊತೆಗೆ ಸಂಗೀತ ಇದೆರಡನ್ನ ಮ್ಯಾನೇಜ್ ಮಾಡ್ಕೊಂಡು ಒಂದೇ ರೀತಿ ಸಮದೂಗಿಸಿಕೊಂಡು ಸ್ಟಾರ್, ಅದ್ರ ಜೊತೆಗೆ ಸಾಮಾನ್ಯ ವ್ಯಕ್ತಿ, ಇವೆರಡು ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿದಂತಹ ಅದ್ಭುತವಾದ ಹಾಡುಗಾರ, ನಮ್ಮ ಮಂಗಳೂರಿನ ಹೆಮ್ಮೆ ಸಂದೇಶ್ ನೀರ್ಮಾರ್ಗ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ಸಾಮಾನ್ಯ ವ್ಯಕ್ತಿಯಾಗಿ ಸಂದೇಶ್ ನೀರ್ಮಾರ್ಗವನ್ನ ಸುಮಾರು ಜನ ಬಲ್ಲರಿದ್ದಾರೆ, ಗೊತ್ತಿದೆ ಸಂದೇಶ್ ಅಂತ ಹೇಳಿದ್ರೆ ಯಾರು. ಆದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಾದದ್ದು ಎದೆ ತುಂಬಿ ನೀವು ಹಾಡಿದಾಗ, ಆ ಒಂದು ಶೋನ ರನ್ನರ್ ಅಪ್ ಅನ್ನುವಂತ ಪ್ರಶಸ್ತಿ ಪಡೆದಾಗ. ಬಹುಶಃ ಫಿನಾಲೆಯಲ್ಲಿ ನೀವು ಗೆಲ್ಲದೆ ಇದ್ರೂ ಕೂಡ ಸಾಕಷ್ಟು ಜನ ಮನಸ್ಸನ್ನ ಮೊದಲನೇ ಸಂಚಿಕೆಯಲ್ಲೇ ಗೆದ್ದು ಬಿಟ್ರಿ ಅಂತ ಒಳ್ಳೆ ಓಪನಿಂಗ್ ನಿಮ್ಗೆ ಸಿಕ್ಕಿರುವಂತದ್ದು. ಸಂದೇಶ್ ನೀರ್ಮಾರ್ಗ ಅವರ ಬಾಲ್ಯ ಜೀವನ ಹೇಗಿದ್ರು? ತುಂಟಾಗಿದ್ರ? ಅಂದ್ರೆ ಬಾಲ್ಯದಲ್ಲಿ ನಿಜವಾಗ್ಲೂ ಹೇಳಿದಾಗೇನೆ, ಯಾಕಂದ್ರೆ ಹೆಚ್ಚಾಗಿ ಮಕ್ಕಳು ಒಂದು ವರ್ಷದ ನಂತರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಅಪ್ಪ ಅಮ್ಮ ಅಂತ ಹೇಳಿಕ್ಕೆ. ನಂಗೆ ಅಂದ್ರೆ ನಾನು 1 ವರ್ಷದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದಂತೆ, ಹಾಡು ಹಾಡ್ತಿದ್ದಂತೆ ಸ್ವಲ್ಪದಾಗಿ. ಎಲ್ಲಿವರೆಗೆ ಅಂದ್ರೆ ತುಂಟ ಅಂದ್ರೆ ಜಸ್ಟ್ ನನ್ನ ಬಗ್ಗೆ ಹೇಳ್ಕೊಳ್ಬಾರ್ದಾದ್ರು ಹೇಳ್ತಿದ್ದೇನೆ. ಅಂದ್ರೆ ನನ್ನ ತಂದೆಗೆ ಸೆಲೂನ್ ಇತ್ತು, ಅಲ್ಲಿ ಯಾರಾದ್ರು ಬಂದ್ರು, ಅವ್ರದ್ದು ಹೆಸರು ಗೋಪಾಲ್ ಕೃಷ್ಣ ಅಂತ. ನಮಸ್ತೆ ಗೋಪಾಲನ್ ಅಂತ ಹೇಳಿದ್ರೆ ನಾನು ಹೇಳ್ತಿದ್ದಂತೆ, ಗೋಪಾಲನ್ ಅಂತ ಹೇಳ್ಬಾರ್ದು, ಪಪ್ಪ ಅಂತ ಹೇಳ್ಬೇಕು ಅಂತ. ಅಪ್ಪ ಅಂತ ಅಂದ್ರೆ ನಾನು ಅಪ್ಪ ಅಂತ ಕರಿತಿದ್ದದಲ್ಲ, ಹಾಗೆ ಅವ್ರ ಹತ್ರ ಹಾಗೆ ಹೇಳ್ತಿದ್ದಂತೆ. ಅಂದ್ರೆ ನಂಗೆ ಆಗ ಅರಿವಿದ್ದದಷ್ಟೇ, ನಾನು ಅಪ್ಪ ಅಂತ ಕರಿತಿದ್ದೇನೆ, ಅವ್ರ ಹೆಸರು ಅದೆಲ್ಲ ಏನು ಗೊತ್ತಿರ್ಲಿಲ್ಲ, ಆ ತರ ಇತ್ತು. ನಂತರ ಹಾಡು ಹಾಡ್ತಿದ್ದಂತೆ, ಹಿಂದಿ ಸಾಂಗ್ಸ್ ಎಲ್ಲ ಕೇಳಿ ಟಿವಿಯಲ್ಲಿ, ಏನು ಮುಂಚೆ ಮನೆಯಲ್ಲಿ ರೇಡಿಯೋ ಟಿವಿಯಲ್ಲೆಲ್ಲ ಇಡ್ತಿದ್ರು, ಅದನ್ನು ಹಾಡ್ತಿದ್ದಂತೆ. ಅಲ್ಲಿ ರಿಕ್ಷಾ ಡ್ರೈವರ್ ಎಲ್ಲ ಪಕ್ಕದಲ್ಲಿದ್ದವರು ನಿಂತ್ಕೊಂಡು ನೋಡ್ತಿದ್ರಂತ, ಹುಡುಗ ಚಂದ ಹಾಡ್ತಿದ್ದಾನೆ ಅಷ್ಟೇ. ಅಂದ್ರೆ ಈಗಿನ ಕಾಲಕ್ಕೂ ಆಗಕ್ಕೂ ತುಂಬಾ ವ್ಯತ್ಯಾಸ ಇತ್ತು. ಅಂದ್ರೆ ತುಂಬಾ ಹಿಂದೆ ಅಂತಲ್ಲ, ಆದ್ರೂ ಆವಾಗ ಸೋಷಿಯಲ್ ಮೀಡಿಯಾ ಇಷ್ಟು ಬೆಳೆದಿರ್ಲಿಲ್ಲ. ಅಂದ್ರೆ ಒಳ್ಳೆ ಹಾಡ್ತಾರೆ ಇವರಿಗೊಂದು, ಈಗಾದ್ರೆ ಒಂದು ವೇಳೆ ಅದೇ ನನ್ನ ಲೈಫ್ ಈಗ ಬಾಲ್ಯದಲ್ಲಿ ಆಗಿದ್ರೆ ಒಳ್ಳೆ ಹಾಡ್ತಾನೆ ಹುಡುಗ, ಇವನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿದ್ರೆ ಆಗ್ಲೇ ವೈರಲ್ ಆಗ್ತಿತ್ತು ಏನೋ ಇಷ್ಟು ಟೈಮ್. ಯಾಕಂದ್ರೆ ಮುಂಚೆ ಸ್ಟಾರ್ಗಳಾಗಿರ್ಬೋದು, ಯಾವ್ದಕ್ಕೂ ಒಂದು ಹೆಸರು ಬರ್ಬೇಕಂದ್ರೆ ಅದು ತುಂಬಾ ಕಷ್ಟಪಡ್ಬೇಕಿತ್ತು. ಪ್ರತಿಯೊಂದು ಇದ್ರಲ್ಲೂ ಎಲ್ಲ ಇದನ್ನ ಏಳು ಬೀಳುಗಳನ್ನು ದಾಟಿ ನಾವು ಪ್ರಯತ್ನ ಪಟ್ಟ ನಂತರ ಒಂದು ಸ್ಟಾರ್ ಆಗ್ಬೇಕು. ಆದ್ರೆ ಈಗ ಹಾಗೆ ಅಲ್ಲ, 1 night ಸ್ಟಾರ್ ಕೂಡ ಆಗ್ಬೋದು, ತುಂಬಾ ಸುಲಭ ಇದೆ, ಈಗ ಫೆಸಿಲಿಟಿ ಆಗಿದೆ ಆ ರೀತಿ. ಸೋಷಿಯಲ್ ಮೀಡಿಯಾ ಅಂತ ನೀವೇ ಹೇಳಿದ್ರಿ ಸರ್, ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ್ ನೀರ್ಮಾರ್ಗ ಈಗ ಆಕ್ಟಿವ್ ಇಲ್ಲ ಅಂತ, ಯಾಕೆ ಬಿಟ್ಬಿಟ್ರೆ ಸರ್? ಯಾವ್ದು ಬೇಡ? ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಮುಂಚೆಯಿಂದ ಅಷ್ಟೇ, ಈಗ ಸ್ವಲ್ಪ ಆಕ್ಟಿವ್ ಆಗ್ತಿದ್ದೇನೆ, ಅದು ಕೂಡ ರೀಸೆಂಟ್ ಆಗಿ. ಮುಂಚೆ ಏನೂ ಇರ್ಲಿಲ್ಲ, ಯಾಕೆಂದ್ರೆ ವಾಟ್ಸಪ್ ಆಗಿರ್ಬೋದು, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ಜಸ್ಟ್ ಅಕೌಂಟ್ ಒಂದು ಓಪನ್ ಇತ್ತು ಅಷ್ಟೇ. ಇನ್ಸ್ಟಾಗ್ರಾಮ್ ಅಂತೂ ಅಂದ್ರೆ ಅದು ಜನರನ್ನು ಇದು ಮಾಡುದು ಅಂತಲ್ಲ, ಅಂದ್ರೆ ನಾನು ಅದನ್ನು ಓಪನ್ ಮಾಡ್ತಿರ್ಲಿಲ್ಲ, ಅದರಲ್ಲಿ ಆಗಿರ್ಬೋದು ಆಕ್ಟಿವಿಟೀಸ್ ಏನು ಇದು ಮಾಡ್ತಿರ್ಲಿಲ್ಲ. ವಾಟ್ಸಪ್ ಅಲ್ಲಿ ನಾನು ಎದೆ ತುಂಬಿ ಹಾಡೋನಿಗೆ ಹೋದ ನಂತರ ಈಗಲೂ ಕೂಡ ಚಾಟ್ಸ್ ಎಲ್ಲ ಕೆಲವು ಬಾಕಿ ಇದೆ. ಅದು ದಯವಿಟ್ಟು ಯಾರು ಬೇಸರ ಮಾಡ್ಕೊಳ್ಬೇಡಿ, ಯಾಕೆಂದ್ರೆ ಯಾರಿಗೂ ನೋವು ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಅಂತೂ ಅಲ್ವೇ ಅಲ್ಲ. ನಾನು ಅಂದ್ರೆ ಅದ್ರಲ್ಲಿ ಸ್ವಲ್ಪ ಮುಂಚಿನಲ್ಲೂ ಸ್ವಲ್ಪ ಹಿಂದೆ
ಎದೆ ತುಂಬಿ ಹಾಡುವನಿಗೆ ಹೋದ ನಂತರ ತುಂಬಾ ಮಂದಿ ವಿಶ್ ಮಾಡ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಆಗ ನನ್ನ ಒಟ್ಟಿಗಿದ್ದ ಕಂಟೆಸ್ಟೆಂಟ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಕ್ಟಿವ್ ಇದ್ರು ಎಲ್ರು. ಆಗ ನಂಗೂ ಅನಿಸ್ತಾ ಇವರೆಲ್ಲ ಈ ರೀತಿ ಎಲ್ಲ ಅದೇ ಸ್ಟೋರಿ ಹಾಕ್ತಾರೆ, ಈ ತರ ಎಲ್ಲ ಮಾಡಿದ್ರೆ ಒಳ್ಳೆ ಇನ್ನು ಪ್ರಮೋಷನ್ ಜಾಸ್ತಿ ಆಗುತ್ತೆ ಅದೆಲ್ಲ ಗೊತ್ತಾಯ್ತು. ಮತ್ತೆ ನನ್ನ ವೈಫ್ ಕೂಡ ತುಂಬಾ ಅವಳು ಸ್ವಲ್ಪ ಅದ್ರ ಬಗ್ಗೆ ಕಾನ್ಶಿಯಸ್ ಜಾಸ್ತಿ. ನನ್ನ ಮೊಬೈಲ್ ಜಾಸ್ತಿ ಅವಳ ಹತ್ರ, ಅವಳೇ ಸ್ಟೋರಿ ಎಲ್ಲ ಹಾಕುದು. ಈಗಲೂ ಕೂಡ ಕೆಲವು ಸ್ಪಾಟ್ ಅಲ್ಲಿ ಅಂದ್ರೆ ಜಾಸ್ತಿ ಅವಳೇ ಇದು ಮಾಡ್ತಿರ್ತಾಳೆ. ಅಂದ್ರೆ ನೀವು ಒಂದು ವಾರ ಬಿಟ್ಟು ಹಾಕ್ತಿರಿ, ರೀಸೆಂಟ್ ಆಗಿರೋ ಏನಾದ್ರು ವೈರಲ್ ಇದ್ರೆ ಸಾಂಗ್ಸ್ ಇರ್ಬೋದು, ಒಂದು ವಾರ ಬಿಟ್ಟೆಲ್ಲ ನಾನು ಅದಕ್ಕೆ ರಿಪ್ಲೈ ಮಾಡೋದು ಹಾಕುದು. ಹಾಗಾಗಿ ಅವಳು ಸ್ವಲ್ಪ ಮ್ಯಾನೇಜ್ ಮಾಡ್ತಾಳೆ ಅಷ್ಟೇ, ಬೇರೆ ಅಂತ ಯಾರನ್ನು ಇದು ಮಾಡುವ ವಿಷಯ ಏನಿಲ್ಲ. ಸೊ ಕ್ರಶ್ ಫ್ಯಾನ್ಸ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಸರ್? ಅದೆಲ್ಲ ಇಲ್ಲ. ಅಂದ್ರೆ ಮುಂಚೆ ಅದೇ ನಂಗೆ ಜಾಸ್ತಿ ಕಾಲೇಜ್ ಲೈಫ್ ಇಂದ ಸಹ ಅಂದ್ರೆ ಈಗ ಕೂಡ ಅಷ್ಟೇ, ನಂಗೆ ತುಂಬಾ ತಂಗಿಯಂದಿರೆಲ್ಲ ತುಂಬಾ ಜಾಸ್ತಿ. ಅವರು ಕೂಡ ಕೆಲವರು ಸಿಕ್ಕಿದಾಗ ಹೇಳ್ತಾರೆ ಎಂತನ ನೀವು ಅಂದ್ರೆ ಮೆಸೇಜ್ ಮಾಡುದಿಲ್ಲ ಅದಲ್ಲಿ ಆ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಮುಂದೆ ಸಿಕ್ಕಿದಾಗ ನಾನು ಮುಂಚೆ ಹೇಗಿದ್ನ ಅದೇ ರೀತಿ ಅವ್ರ ಹತ್ರ ಮಾತಾಡ್ತೇನೆ. ಫೋನ್ ಅಲ್ಲಿ ಸ್ವಲ್ಪ ನಮ್ದು ಇದು ಕಡಿಮೆ ಅಂದ್ರೆ, ಆದ್ರೆ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರುವುದು ಮುಂದೆ ಸಿಕ್ಕಾಗಲ್ಲ. ಹಾಗಾಗಿ ಒಂದು ಆತರ. ಮತ್ತೆ ಇವಳು ಸ್ವಲ್ಪ ಅದಕ್ಕೆ ಅವರಿಗೆಲ್ಲ ರಿಪ್ಲೈ ಎಲ್ಲ ಹಾಕ್ತಿರ್ತಾಳೆ. ಕ್ರಶ್ ಫ್ಯಾನ್ ಈಗೆಲ್ಲ ಫ್ಯಾನ್ಸ್ ತುಂಬಾ ಮಂದಿ ಇದ್ದಾರೆ. ಕ್ರಶ್ ಅಂತೆಲ್ಲ ಈಗ ಅವಳೆ ಇಲ್ಲ. ಅದ್ಭುತವಾದ ಮಾತುಗಾರ ಸರ್. ಯಾರಾದ್ರೂ ಈಗ ಹೇಳಿದಾರಾ? ಇಲ್ಲ ಇಲ್ಲ ಇಲ್ಲ, ತುಂಬಾ ಮಂದಿ ಕೆಲವೊಮ್ಮೆ ಹೇಳ್ತಿರ್ತಾರೆ. ಎಸ್. ಸೊ ಬಾಲ್ಯ ಜೀವನ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಲಿಂಕ್ ಆಯ್ತು ಅಲ್ಲಿಗೆ. ಆದ್ರೆ ಸಂದೇಶ್ ನಿರ್ಮಾರ್ಗ ಅವರು ಏನೆಲ್ಲ ಕಲ್ತಿದ್ದಾರೆ, ಏನ್ ಸ್ಟಡಿ ಮಾಡಿದಾರೆ ಅನ್ನೋಂತ ಕುತೂಹಲ. ಏನ್ ಓದಿದ್ದೀರಾ ಸರ್? ನಾನು BA ಕಲ್ತದ್ದು. BA ಅದು ನಾನಂದ್ರೆ ಡಿಗ್ರಿ ಲೈಫ್ ಅಲ್ಲಿ ಬೇರೆ ಕಲಿಯುವ ಒಂದು ಆಸೆ ಇತ್ತು. ಆದ್ರೆ ನಮ್ದೊಂದು ಗ್ರೂಪ್ ಇತ್ತು, ಒಂದು PUC ಅಲ್ಲಿ ನಮ್ದೊಂದು 4-5 ಫ್ರೆಂಡ್ಸ್ ಇದು ಗ್ರೂಪ್ ಇತ್ತು. ನಾವೇ ಚರ್ಚೆಯಲ್ಲಿ ಇದ್ವಿ ಯಾವ್ದು ಕಲಿಯುವುದು ಅಂತ. ಅಂದ್ರೆ ನಮ್ಗೆ ಆವಾಗ ಹೀಗಿರ್ಲಿಲ್ಲ, ನೆಕ್ಸ್ಟ್ ಕೆಲಸಕ್ಕೆ ಬೇಕಾದ ಯಾವ್ದಾದ್ರು ಒಂದು ಡಿಗ್ರಿ ಮಾಡುವ ಅದು ತಲೆಯಲ್ಲಿ ಇರ್ಲಿಲ್ಲ. ಕಾಲೇಜ್ಗೆ ಹೋಗ್ಬೇಕು, ಜಾಲಿ ಮಾಡುವ. ನಮ್ಗೆ ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಕಲಿಯುವುದಕ್ಕಿಂತ. ಯಾಕಂದ್ರೆ ಸಂಗೀತ ಕ್ಷೇತ್ರ ಮತ್ತೆ ಆಕ್ಟಿಂಗ್ ಆಗಿರ್ಬೋದು ಅದರಲ್ಲೆಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ. ಕಾಲೇಜಿಗೆ ಹೋದ್ರೆ ಅವಕಾಶಗಳು ತುಂಬಾ ಸಿಗುತ್ತೆ, NSS ಕ್ಯಾಂಪ್ ಇರುತ್ತೆ, ಅದೇ ರೀತಿ ಇದು ಆನ್ಯುವಲ್ ಡೇ ಫಂಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಯಾವ್ದಾದ್ರು ಪರವಾಗಿಲ್ಲ ಒಂದು ಕೋರ್ಸ್ಗೆ ಜಾಯಿನ್ ಆಗುವ ಅಂತ ನಾವು BA ಗೆ ಜಾಯಿನ್ ಆದದ್ದು. ಜಾಯಿನ್ ಆದ್ಮೇಲೆ ನಮ್ಮ ಕಾಲೇಜಲ್ಲಿ ಒಬ್ಬ ಮೋಹನ್ ಅಂತ ನಂದೊಬ್ಬ ಫ್ರೆಂಡ್ ಇದ್ದ, ಈಗ ಲೆಕ್ಚರರ್. ಒಳ್ಳೆ ಕಲಿತಿದ್ದ. ನಾನು ಸ್ವಲ್ಪ ನಾವು ಚೇಷ್ಟೆ ಆಗಿ ನಾವು ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್ ಕಾಲೇಜಲ್ಲಿ, ಅಂದ್ರೆ ಯಾವತ್ತು ಹೊರಗೆ ನಿಂತಿದ್ವಿ. ಹಾಗೆ ಅಲ್ಲಿ ನಾವು ಮೋಹನ್ ಅನ್ನೋನು ಒಳ್ಳೆ ಕಲಿತಿದ್ದ, ಒಳ್ಳೆ ರ್ಯಾಂಕ್. ನಂದು ಕ್ಲಾಸ್ ಅಲ್ಲೆಲ್ಲ ನಮ್ಮ ಮಾಸ್ಟರ್ಗಳೆಲ್ಲ ನಿಲ್ಲಿಸಿ ಕ್ವಶನ್ಸ್ ಕೇಳ್ತಿದ್ರು. ಆಗ ಅವನೆಲ್ಲ ಪಟ ಉತ್ತರ ಕೊಡ್ತಿದ್ರು. ನಾವೆಲ್ಲ ಜಾಸ್ತಿ ಇರಲಿಲ್ಲ. ಮತ್ತೆ ನಂಗೆ ಯೋಚನೆ ಬಂತು, ಸ್ವಲ್ಪ ಇವರನ್ನು ಸೈಡ್ ಆಗ್ಬೇಕು, ನಾವು ಸ್ವಲ್ಪ ಕಲಿಬೇಕು ಅಂತ. ನಮ್ಮ 4 ಜನರ ಗ್ರೂಪ್ ಅಲ್ಲಿ ನಾನು ಸ್ವಲ್ಪ ಆಕ್ಟಿವ್ ಆಗ್ಲಿಕ್ಕೆ ಶುರು ಆದೆ ಕಲಿದ್ರಲ್ಲಿ. ಸ್ವಲ್ಪ ಕಲಿತೆ ಒಳ್ಳೆ ಕಲಿತಾ ಇದ್ದೆ. ಒಳ್ಳೆ ಒಂದು 3rd ರ್ಯಾಂಕ್ ಅನ್ನು ಬರ್ತಾ ಇದ್ದೆ. ಅದ್ರ ನಂತರ ಸ್ವಲ್ಪ BA ಲಾಸ್ಟ್ ಎಕ್ಸಾಮ್ ದಿವಸ ನಂಗೆ ಒಂದು ಆಕ್ಸಿಡೆಂಟ್ ಆಗಿತ್ತು, ಬೈಕ್ ಆಕ್ಸಿಡೆಂಟ್. ಬೆರಳು ಸ್ವಲ್ಪ ಇದಾಗಿದೆ, ತುಂಡಾಗಿದೆ. ಆ ಆಕ್ಸಿಡೆಂಟ್ ಅಲ್ಲಿ ತಲೆಗೆ ತುಂಬಾ ಜೋರ್ ಏಟು ಬಿದ್ದಿತ್ತು. ತಲೆಯಲ್ಲಿ ಹೆಲ್ಮೆಟ್ ಇತ್ತು, ಅದಕ್ಕೆ ಹೇಳುದು ಹೆಲ್ಮೆಟ್ ನಿಜವಾಗ್ಲೂ, ಯಾಕೆಂದ್ರೆ ಕೆಲವರು ಅದನ್ನು ತಮಾಷೆಯಾಗಿ ತಗೊಳ್ತಾರೆ. ತುಂಬಾ ಮಂದಿ ಹೇಳ್ತಾರೆ ಹೆಲ್ಮೆಟ್ ಧರಿಸಲೇಬೇಕು ಅಂತ. ಅದು ನಿಜವಾಗ್ಲೂ ಸತ್ಯ. ಇಲ್ಲದ್ರೆ ಈಗ ನಾನು ಇಲ್ಲಿ ಕುತ್ಕೊಳ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅದು ನಂದು ತುಂಬಾ ಗಟ್ಟಿದ ಹೆಲ್ಮೆಟ್ ಇತ್ತು. ಅದು ಇಲ್ಲಿಗೆ ಕಪ್ಪು ಕಲ್ಲು ಬಡ್ದಿತ್ತು. ಒಂದ್ ವೇಳೆ ಹೆಲ್ಮೆಟ್ ಇರುವುದಿಲ್ಲ ಆದ್ರೆ ಫುಲ್ ಓಪನ್ ಆಗಿ ಇದಾಗ್ತಿತ್ತು. ಹೆಲ್ಮೆಟ್ ಇದ್ದು ನನ್ನ ಕಾನ್ಶಿಯಸ್ ಹೋಗಿದೆ, ಹೆಲ್ಮೆಟ್ ಇದ್ದು. ಹಾಗಾದ್ರೆ ಅದು ಏಟು ಜೋರ್ ಬಿದ್ದಿತ್ತು. ಅದು ಬೆರಳು ಕಟ್ ಆಗಿತ್ತು. ಮತ್ತೆ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಮಾಡಿ ಅದು ಕರೆಕ್ಟ್ ಆಯ್ತು. ಅದರ ನಂತರ ನಂಗೆ ಗಾಡಿಯಲ್ಲಿ ಹೋಗುವಾಗ, ರೋಡಲ್ಲೆಲ್ಲ ಹೋಗುವಾಗ ಈ ಹೊಳ್ಳ ಜಾಸ್ತಿ ಗುಂಡಿಗಳೆಲ್ಲ ಇದ್ರೆ ಸ್ವಲ್ಪ ತಲೆಯೊಳಗೆ ಸ್ವಲ್ಪ ಇದಾದಾಗೆ ಆಗ್ತಿತ್ತು, ಶೇಕ್ ಆದಾಗೆ ಆಗ್ತಿತ್ತು. ನಂಗೆ ಹೆದರಿಕೆ ಆಗ್ತಿತ್ತು, ಇದನ್ನು ಟೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಏನೇನೋ ಹೇಳ್ತಾರಲ್ಲ ಅಂತ. ನಾನು ಬಿಟ್ಟಿದ್ದೆ. ಅಲ್ಲಿಂದ ಸ್ವಲ್ಪ ಮರು ಜಾಸ್ತಿ ಆಯ್ತು ನಂಗೆ, ಮರು ಸಿಕ್ಕಾಪಟ್ಟೆ ಜಾಸ್ತಿ. ಅಲ್ಲಿವರೆಗೆ ಒಳ್ಳೆ ಕಲಿತಿದ್ದೆ. ಮತ್ತೆ ಲಾಸ್ಟ್ ಅದು ನನ್ನ ಸೆಮಿಸ್ಟರ್ ಎಕ್ಸಾಮ್, ಅದು 2 ಪೆಂಡಿಂಗ್ ಆಯ್ತು ನಂಗೆ. ಅದ್ರ ನಂತರ ಹಣ ಕಟ್ಟಿದೆ ಬರಲಿಕ್ಕೆ, ಅದು ಓದ್ಲಿಕ್ಕೆ ಆಗುದಿಲ್ಲ. ಅದು ಯಾವಾಗ ಇನ್ಸಿಡೆಂಟ್ ಆಯ್ತಾ ಅದಾದ್ಮೇಲೆ ಒಂದು 3-4 ಸರ್ತಿ ಬೇರೆ ಬೇರೆ ರೀತಿಯಲ್ಲಿ ತಲೆಗೆ ಎಡ್ಬಿತ್ತು. ಒಂದು ಮೊಸರು ಕುಡಿಕೆ ಟೈಮಲ್ಲಿ ನಾವು ಒಂದು ಬೀಚಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತ ಸುಮ್ಮನೆ ಹತ್ತಿದ್ವಿ. ಮೇಲಿಂದ ಬಿದ್ದು ಬ್ಯಾಕ್ ಬಿದ್ದೆ, ಅದು ತಲೆಗೆ ಬಿತ್ತು. ಇಬ್ರು ನನ್ನ ಮೇಲೆ ಬಿದ್ರು. ಹಾಗೆ ಒಂದು 2-3 ಸರ್ತಿ ಹಾಗೇನಾಯ್ತು. ಅದು ಮೇಲೆ ಬಿದ್ದು ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಪುಣ್ಯದಲ್ಲಿ ದೇವರದಲ್ಲಿ ತೊಂದರೆ ಇಲ್ಲ, ಅದಕ್ಕೆ ಈಗ ಒಂದು ಸೇಫ್ಟಿ ಇದೆ, ಒಂದು ಗಾರ್ಡ್ ತರ ಇದೆ ಈಗ. ಹಾಗೆ ಸ್ವಲ್ಪ ಮರು ಜಾಸ್ತಿ, ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಜಾಸ್ತಿ. ಅದೊಂದು ಪೆಂಡಿಂಗ್ ಆಯ್ತು 2 BA. ತುಂಬಾ ಸ್ವಾರ್ಥಿ ಅಂತ ಸರ್ ಒಂದು ವಿಷಯದಲ್ಲಿ. ಯಾವ ವಿಷಯದಲ್ಲಿ ಅಂತ ಗೊತ್ತಾಗಿಲ್ಲ. ನಾವು ರಿಸರ್ಚ್ ಮಾಡಿದ ಪ್ರಕಾರ ಈ ವಿಷಯ ಬಂದಾಗ ನೀವು ಯಾರನ್ನು ಕೇರ್ ಮಾಡುದಿಲ್ಲ ಅಂತೆ, ಯಾರಿಗೂ ಏನನ್ನು ಕೊಡುದಿಲ್ಲ ಅಂತೆ. ದೊಡ್ಡ ಸ್ವಾರ್ಥಿ ಅಂತೆ ಸರ್. ಕೋಳಿ ವಿಷಯ ಬಂದಾಗ ಸುಕ್ಕ ಅಂತ ಅಂದ್ರೆ ಈಗ ಸ್ವಲ್ಪ ಕಡಿಮೆ, ಆದ್ರೆ ಅವ್ರು ಒಪ್ಕೊಳ್ಲಿಕ್ಕಿಲ್ಲ. ಈಗ ನಿಮ್ಗೆ ಯಾರು ಹೇಳಿದಾರಲ್ಲ ಅವ್ರು ಒಪ್ಕೊಳ್ಲಿಕ್ಕಿಲ್ಲ. ಯಾಕಂದ್ರೆ ಈಗ ಅಷ್ಟೇ ತಿಂದು ಬಂದದ್ದು. ನಮ್ಗೆ ಅಂದ್ರೆ ಕೋಳಿ ಸುಕ್ಕ ಅಂದ್ರೆ ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಅದು ಯಾಕೆ ಅಂತ ಗೊತ್ತಿಲ್ಲ.
ಅದೊಂದು ಡಿಶ್ ಮಾತ್ರ. ಉಳಿದದ್ದು ಯಾವ್ದಿದ್ರು ನನ್ನ ಪ್ಲೇಟ್ ಅಲ್ಲಿ ಇದ್ರೆ ಯಾರಾದ್ರೂ ಕೈ ಹಾಕಿ ತಕೊಂಡ್ರು ನಂಗೆ ಏನ್ ಬೇಸಲ್ಲ, ಖುಷಿ ಹಂಚಿ ತಿನ್ಬೇಕು ಅಂತ. ಕೋಳಿ ಸುಕ್ಕದ ಏನು ಅಂತ ಗೊತ್ತಿಲ್ಲ, ಕೈ ಹಾಕಿದ್ರೆ ಅದು ಒಳಗಿಂದ ಸ್ವಲ್ಪ ಉರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕ್ಲೋಸ್ ಫ್ರೆಂಡ್ಸ್ ಕೂಡ ಕೈ ಹಾಕಿದ್ರೆ, ಹಾಗಾಗಿ ಅದೊಂದು ನಂಗೆ ಇಷ್ಟ ಇಲ್ಲ ಹಾಗೆ ಇರ್ಲಿಕ್ಕೆ, ಆದ್ರೂ ಅದು ಬಿಡುದಿಲ್ಲ ಹಾಗೆ. ಅದೇ ನಾನ್ ಬಿಟ್ರು ಕೋಳಿ ಬಿಡುದಿಲ್ಲ ಆ ತರದ್ದು. ಸಂದೇಶ್ ನೀರ್ಮಾರ್ಗ ಅವರ ಜೀವನ ಚೆನ್ನಾಗಿ ಇತ್ತು ಒಂದು ರೀತಿಯಲ್ಲಿ. ಯಾವಾಗ ನಾನು ಸಾಮಾನ್ಯ ಹಾಡುಗಾರ ಆಗ್ತೇನೆ ಅನ್ನುವಂತ ಭಜನೆ ಮಾಡ್ತೀರಿ, ಖುಷಿಯಾಗಿಯೇ ಇರ್ತೀರಿ. ಅದ್ರ ಒಂದು ಕನಸು ಅಂತ ಇರ್ತದಲ್ಲ, ನಿಮ್ಮೊಳಗೆ ಒಂದು ಕನಸಿರುತ್ತೆ, ಎಲ್ಲ ಆಡಿಷನ್ಗೂ ಓಡಾಡಿಸುತ್ತೆ, ಆಡಿಷನ್ ಕೊಡ್ತೀರಾ, ಸುಮಾರು ಆಡಿಷನ್ಸ್ ಗಳನ್ನ ಕೊಡ್ತೀರಾ. ಆದ್ರೆ ಗೆಲುವು ನೋಡಿದಕ್ಕಿಂತ ಸೋಲು ನೋಡಿದ್ದೆ ಜಾಸ್ತಿ. ಸಂದೇಶ್ ಅವರು ಒಪ್ಕೊಳ್ತೀರಾ? ಖಂಡಿತ. ಎಷ್ಟು ಆಡಿಷನ್ ಅನ್ನ ಸೋತು ಬಂದಿದ್ದೀರಿ ಸರ್? ಆಡಿಷನ್ ಅಂದ್ರೆ ಪ್ರತಿಯೊಂದು ಚಾನೆಲ್ಗೂ ನಾನು ಕೊಡ್ತಿದ್ದೆ. ಕಲರ್ಸ್, ಈಗ ಫೇಮಸ್ ಚಾನೆಲ್ ಇರೋದು ಕಲರ್ಸ್ ಕನ್ನಡ ಮತ್ತು ಜಿ ಕನ್ನಡ, ಇದೆರಡರಲ್ಲಿ ಸಿಂಗಿಂಗ್ ರಿಯಾಲಿಟಿ ಶೋಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿಗೆ ಹೋದ್ರೆ ಅಂದ್ರೆ ಸ್ವಲ್ಪ ಒಳ್ಳೆ ಹೆಸರು ಮಾಡ್ಬೋದು. ಸಂಗೀತ ಗೊತ್ತಿತ್ತ ನಿಮ್ಗೆ? ಇಲ್ಲ, ಯಾವ ಗ್ಯಾರಂಟಿಯಲ್ಲಿ ಕೊಟ್ರಿ ಸರ್? ನಮ್ದು ನಾನು ಚಿಕ್ಕ ವಯಸ್ಸಿನ 6ನೇ ವರ್ಷದ ಮಗು, ನಾನು ಆಗ್ಲೇ ಹೇಳಿದೆ 1ನೇ ವರ್ಷ ನಾನು ಇರುವಾಗ ಹಾಡು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನಂಗೂ ಅರಿವಿರ್ಲಿಲ್ಲ, ಕೇಳುವವರಿಗೊಂದು ಖುಷಿ ಪಡ್ತಿದ್ರು ಅಷ್ಟೇ. 6ನೇ ವರ್ಷ ನಂಗೆ ಯಾವಾಗ ತುಂಬಿತ್ತು, ಆಗ ನಾನು ಒಂದು ಬಾಡಿಗೆ ಮನೆಯಲ್ಲಿದ್ದೆ ನೀರ್ಮಾರ್ಗದಲ್ಲಿ. ಅಲ್ಲಿ ನನ್ನ ಹಾಡು ಕೇಳಿ ಪಕ್ಕದ ಮನೆಯಲ್ಲಿ ನಾಗರಾಜ್ ಅಂತ ಒಬ್ರು ಇದ್ರು, ಅವ್ರು ಗಾಯಕರು, ಭಜನಾ ಗಾಯಕರು. ಅವ್ರು ಕೇಳಿ ಎಲ್ಲ ಹಾಡು ಕೇಳ್ತಿದ್ದೆ, ನನ್ನನ್ನು ಗುರುತಿಸಿದ್ರು. ಇವ ಒಳ್ಳೆ ಹಾಡು ಆಡ್ತಿದ್ದಾನೆ, ಇವನನ್ನು ಭಜನಾ ಮಂದಿರಕ್ಕೆ ಕರ್ಕೊಂಡು ಹೋಗುವ, ನಮ್ಮ ವಾರದ ಪೂಜೆ ಇರುತ್ತೆ, ಅಲ್ಲಿ ಭಜನೆ ಹಾಡ್ಲಿ ಅಂತ. ಹಾಗೆ ಇವರು ನನ್ನನ್ನು ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನಾನು ಭಜನೆ ಹಾಡಿ, ಅಲ್ಲಿನ ಟೀಮ್ನವ್ರು ನನ್ನನ್ನು ಟೀಮ್ಗೆ ಸೇರಿಸ್ಕೊಂಡ್ರು. ಈಗ ಕುಣಿತ ಭಜನೆ ಹೊರಗೆಲ್ಲ ನಾವು ತುಂಬಾ ಕಡೆ ಹೋಗ್ತೇವೆ, ಅಲ್ಲಿ ಅದಕ್ಕೆ ಸೇರಿಸ್ಕೊಂಡ್ರು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಈಗ ನಂಗೆ 28 ಏಜ್ ಆಯ್ತು. 23 ವರ್ಷದ ನಂದು ಭಜನೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಅದೊಂದು ತುಂಬಾ ಖುಷಿಯಿಂದ ನಾನು ಹೇಳ್ಕೊಳ್ತೇನೆ. ಯಾಕಂದ್ರೆ ನಾನೀಗ ಏನೇ ಸಾಧನೆ ಮಾಡಿದ್ರು ಅದು ನಂಗೆ ಒಂದು ಬೇಸ್ ಅಂತ ಹೇಳ್ಬಾರ್ದು, ಮೇನ್ ಬುನಾದಿ ಅದು. ಅದರಿಂದ ನಾನು ಹಾಡ್ತಾ 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 ನನ್ನ ವಾಯ್ಸ್ ಸ್ವಲ್ಪ ಇಂಪ್ರೂವ್ ಆಯ್ತು. ಹಾಗಾಗಿ ನಾನು ಆಗ ಕಲೀಲಿಕ್ಕೆ ಅಷ್ಟು ಅದ್ರ ಬಗ್ಗೆ ನಂಗೂ ನಾಲೆಜ್ ಇರ್ಲಿಲ್ಲ. ಮನೆಯವರು ಅಂದ್ರೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು, ಹಾಗಾಗಿ ಕ್ಲಾಸಿಗೆಲ್ಲ ಸೇರಿಸುದು ಅದೆಲ್ಲ ಇರ್ಲಿಲ್ಲ. ಇಲ್ದಿದ್ರೆ ಈಗ ಸಾಧಾರಣದಲ್ಲಿ ಬಿಡ್ತಿರ್ಲಿಲ್ಲ ನಾನು ಯಾರಿಗೂ. ಹಾಗೆ ಆದ್ರೆ ನಂಗೆ ತೃಪ್ತಿ ಇದೆ. ಆದ್ರೆ ಈಗ ಕಲಿಬೇಕು, ನಿಜವಾಗಿ ಹೇಳುದಾದ್ರೆ ಕಲಿಕೆ ಬೇಕೇ ಬೇಕು. ಯಾಕಂದ್ರೆ ನಾವು ಹೊರಗಡೆ ಹೋದಾಗ ಇಲ್ಲಿ ನಡೆಯುತ್ತೆ, ಹೊರಗಡೆ ಹೋದಾಗ ನಮ್ಮಲ್ಲಿ ನಾಲೆಜ್ ಇಲ್ಲ ಅಂದ್ರೆ ನಮ್ಗೆ ಒಂದು ಒಳಗಡೆ ಹಾಡ್ತೇವೆ ನಾವು, ಬೇರೆ ಬೇರೆ ರೀತಿ ಎಲ್ಲ ಹಾಡುಗಳನ್ನು ಹಾಡ್ತೇವೆ. ಆದ್ರೆ ಒಳಗಡೆ ಒಂದು ನಮ್ಮಲ್ಲಿ ಒಂದು ಕೊರೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ತರ ಎಲ್ಲ ಸಂಗತಿಗಳನ್ನೆಲ್ಲ ಹಾಡ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲಲ್ಲ ಅಂತ. ಯಾಕಂದ್ರೆ ತಿಳಿದು ಹಾಡೋದಕ್ಕಿಂತ ತಿಳಿದು ಹಾಡೋದಕ್ಕಿಂತ ತುಂಬಾ ವ್ಯತ್ಯಾಸ ಇದೆ. ಅದೊಂದು ಕೊರತೆ ಇರುತ್ತೆ, ಅದೊಂದು ಯಾವತ್ತೂ ನನ್ನ ಮನಸ್ಸಲ್ಲಿದೆ. ಹಾಗಾಗಿ ಹಿಂದೂಸ್ತಾನಿ ಕ್ಲಾಸಿಕ್ ಕೂಡ ಈಗ ಸೇರಿದ್ದೇನೆ. ಈಗ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಕಾರ್ಯಕ್ರಮಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಹೋಗ್ಲಿಕ್ಕೆ. ಯಾಕಂದ್ರೆ ಜೀವನ ಕೂಡ ನೋಡ್ಬೇಕಲ್ಲ, ಯಾಕಂದ್ರೆ ನಮ್ಗೆ ಬೇರೆ ಇನ್ಕಮ್ ಇಲ್ಲ, ಇದೇ ಸಂಗೀತನೇ ಜೀವನ. ಮುಂಚೆದ್ದು ಕೆಲಸ ಯಾವ್ದು ನೀವು ಹೇಳ್ತೇನೆ ಮತ್ತೆ. ಸೊ ಹಾಗೆ ಈಗ ನಡೀತಾ ಇದೆ. ನೀವು ಕ್ವಶನ್ ಕೇಳಿದ್ದು ಬೇರೆ ಎಲ್ಲಿಗೆ ಹೋಯ್ತಾ ಅಂತ. ಅದೇ ಮೀನ್ ಮಾಡ್ಲಿಕ್ಕೆ ಹೋಗೋಣ ಸರ್. ಹೋಗುವ. ಸಂದೇಶ್ ನೀರ್ಮಾರ್ಗ ಅವರು ಪರಿಚಯ ಇತ್ತು, ಅವರ ಮುಖ, ಅವನ ಎಡ್ಡೆ ಬೆಡ್ಡೆ ಅಂತ ಹೇಳುವ ಟೈಮಲ್ಲೂ ಕೂಡ ಮೀನ್ ಮಾರ್ತಾ ಇದ್ರಂತೆ, ಆಟೋ ಓಡಿಸ್ತಾ ಇದ್ರಂತೆ. BA ಮಾಡಿದ ಹುಡುಗ ಅಷ್ಟು ಚೆನ್ನಾಗಿ ಹಾಡ್ತಾನೆ, ವೇದಿಕೆ ಸಿಗಲ್ಲ, ಆದ್ರೆ ಮೀನ್ ಮಾರುವಂತದ್ದು, ಆಟೋ ಓಡಿಸುವಂತದ್ದು ತಪ್ಪು ಕೆಲಸ ಅಂತ ಹೇಳ್ತಾ ಇಲ್ಲ. ಕಲಾವಿದನಾಗಿ ಕಷ್ಟ ಆಗ್ಲಿಲ್ವಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ನನಗೆ ಹಾಡು ಹಾಡುದಂದ್ರೆ ನಿಜವಾಗ್ಲೂ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದು ನನ್ನ ಹವ್ಯಾಸ, ನನ್ನಲ್ಲಿರುವ ದೇವರು ಕೊಟ್ಟಂತ ಒಂದು ವರ. ಅದರಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ಆಸೆ ಇತ್ತು. ಯಾಕಂದ್ರೆ ಎಲ್ರಿಗೂ ಆ ತರ ಒಂದು ಅವಕಾಶ ಸಿಗಲ್ಲ. ಹಾಡು ಹಾಡುದು ಅಥವಾ ಆಕ್ಟಿಂಗ್ ಮಾಡುದು ಪ್ರತಿಯೊಂದು ಆಗಿರ್ಬೋದು, ದೇವರು ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ. ನಂಗೆ ಅದು ತುಂಬಾ ಖುಷಿ ಇತ್ತು. ಆದ್ರೆ ಅದನ್ನು ಪೂರೈಸ್ಲಿಕ್ಕೆ ಏನು ಬೇಕಾ ಅದು ನನ್ನಲ್ಲಿ ಇರ್ಲಿಲ್ಲ. ಅದಕ್ಕೆ ಅಂದ್ರೆ ಕಷ್ಟ ಪಡ್ತಿದ್ದೆ. ಆ ಟೈಮಲ್ಲಿ ನಂದು ಜೀವನ ಕೂಡ ನೋಡ್ಕೊಳ್ಬೇಕಾಗುತ್ತೆ. ನಂಗೆ ಮ್ಯಾರೇಜ್ ಆಗಿ ಈಗ 3.5 ವರ್ಷ ಆಯ್ತು. ಮ್ಯಾರೇಜ್ ಆಗಿತ್ತು, ಆಗ ಸ್ಟಾರ್ಟಿಂಗ್ ಮ್ಯಾರೇಜ್ ಆಗಿತ್ತು. ಹಾಗಾಗಿ ನನ್ನ ನಂಬಿ ಒಂದು ಜೀವ ಬಂದಿರುವಾಗ ಅದು ನನ್ನ ಜವಾಬ್ದಾರಿ. ನಾನು ಪ್ರಾಯದಲ್ಲಿ ಚಿಕ್ಕವನಾಗಿದ್ರು, ಅದ್ರಲ್ಲೆಲ್ಲ ಹುಡುಗಾಟ ಮಾಡುದು ಸರಿ ಇಲ್ಲ. ಯಾಕಂದ್ರೆ ಅವರ ಮನೆಯವರು ನನ್ನ ನಂಬಿ ಅವಳನ್ನು ನಂಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಯಾಕಂದ್ರೆ ನಮ್ದು ಲವ್ ಮ್ಯಾರೇಜ್ ಬೇರೆ, ಗೊತ್ತಿದೆ ಎಲ್ರಿಗೂ ಈಗ ವಿಷಯ. ಹಾಗೆ ಅವಳು ನನ್ನ ನಂಬಿ ಬಂದಿರ್ತಾಳೆ, ಅವಳನ್ನು ಒಳ್ಳೆ ರೀತಿಯಲ್ಲಿ ಸಾಕ್ಬೇಕು. ಅಟ್ಲೀಸ್ಟ್ ಒಂದು 3 ಹೊತ್ತಿನ ಊಟಕ್ಕಾದ್ರೂ ಕಡಿಮೆ ಆಗ್ಬಾರ್ದು, ಲಾಕ್ಡೌನ್ ಟೈಮಲ್ಲಿ ಆದ್ರೂ. ಹಾಗಾಗಿ ಲಾಕ್ಡೌನ್ ಟೈಮಲ್ಲಿ ನಮ್ಗೆ ಪ್ರೋಗ್ರಾಮ್ ಇರ್ಲಿಲ್ಲ. ನಾನು ಹಾಡಾಡ್ತೀನಿ, ನಮ್ದು ಟೀಮ್ ಇದೆ, ನಾನು ಆತ್ಮೀಯ ಮಿತ್ರ ರಕ್ಷಣ್ ಮಾಡೋರು ಮತ್ತು ನಂದು ಯೂತ್ ಮೆಲೋಡಿಸ್ ಕುಡ್ಲ ಅಂತ ಟೀಮ್ ಇದೆ. ಇದರಲ್ಲಿ ಒಳ್ಳೆ ಶೋಸ್ಗಳನ್ನ ನಾವು ಕೊಡ್ತಿದ್ವಿ. ಲಾಕ್ಡೌನ್ ಆಗಿರುವಾಗ ಯಾರಿಗೂ, ನಂಗುಂತಲ್ಲ ಯಾವ ಕಲಾವಿದರಿಗೂ ತುಂಬಾ ಕಷ್ಟ ಆಗಿತ್ತು ಪಾಪ. ಆ ಟೈಮಲ್ಲಿ
ನಮ್ಗೆ ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡು ನಮ್ಗೆ ಅಭ್ಯಾಸ ಇಲ್ಲ. ಯಾಕಂದ್ರೆ ಏನಾದ್ರೂ ಕೆಲಸ ಮಾಡ್ಬೇಕು, ದುಡಿಮೆ ಬೇಕು. ಆ ಟೈಮಲ್ಲಿ ನಾನು ರಿಕ್ಷಾ ಓಡಿಸ್ತಿದ್ದೆ. ಸ್ವಂತ ರಿಕ್ಷಾ ತೆಗೆದುಕೊಂಡು ದುಡಿಯುವಷ್ಟು ಆವತ್ತು ತಾಕತ್ತು ಇರ್ಲಿಲ್ಲ. ಯಾಕಂದ್ರೆ ತುಂಬಾ ಅದಕ್ಕೆ ಖರ್ಚಿರುತ್ತೆ, ಪರ್ಮಿಟ್ ಅದಕ್ಕೆ ಅಂತೆಲ್ಲ. ಬಾಡಿಗೆ ರಿಕ್ಷಾದಲ್ಲಿ ದುಡಿತಿದ್ದೆ. ದಿನಕ್ಕೆ 257 ರೂಪಾಯಿ ಕೊಡ್ಲಿಕ್ಕಿತ್ತು. ದುಡಿತಿದ್ದೆ. ಆದ್ರೆ ಲಾಕ್ಡೌನ್ ಯಾವಾಗ ಆಯ್ತಾ, ರಿಕ್ಷಾದಲ್ಲಿ ಕೂಡ ಬಾಡಿಗೆ ಇರ್ತಿರ್ಲಿಲ್ಲ. ಯಾಕಂದ್ರೆ ಜನವೇ ಇರಲಿಲ್ಲ. ಹಾಗಾಗಿ ಅದು ಕೂಡ ಕಷ್ಟ ಆಯ್ತು. ಅವಾಗ ಏನ್ ಮಾಡಿದೆ, ಆಗ ರಿಕ್ಷಾದಲ್ಲಿ ಬಂದ ಬಾಡಿಗೆದವರು ತುಂಬಾ ಮಂದಿ ಹೇಳ್ತಿದ್ರು, ನೀನಂತೂ ಮಾರೆ ರಿಕ್ಷಾ ಎಲ್ಲ ಬಿಡ್ತಿದ್ದಿ, ನೀನು ಸಿಂಗರ್ ಅಲ್ಲ ಹಾಗೆ ಅಂತ ಕೆಲವರು ಹೇಳ್ತಿದ್ರು. ನನ್ನ ಅನಿಸಿಕೆ ಏನಂದ್ರೆ, ನಾವು ಕೆಲಸ ನಂಗೆ ಈಗ್ಲೂ ಕೂಡ ಅಷ್ಟೇ, ಒಂದು ವೇಳೆ ದೇವ್ರದಲ್ಲಿ ಏನು ತೊಂದರೆ ಆಗಲ್ಲ, ಸಪೋಸ್ ಒಂದು ವೇಳೆ ಈಗ್ಲೂ ಅಂತ ಸಿಚುವೇಶನ್ ಬಂದ್ರು ಕೂಡ ನಾನು ಈಗ್ಲೂ ಕೂಡ ಯಾವ ಕೆಲಸ ಮಾಡ್ಲಿಕ್ಕೂ ರೆಡಿ ಇದ್ದೇನೆ. ರಿಕ್ಷಾ ಆಗಿರ್ಬೋದು, ಯಾವ್ದಾಗಿರ್ಬೋದು, ನಂಗೆ ಅದರಲ್ಲಿ ನಾಚಿಕಿಲ್ಲ. ಯಾಕಂದ್ರೆ ನಾವು ಅದನ್ನೆಲ್ಲ ಮಾಡಿಕೊಂಡು ಬಂದವರು. ಹಾಗಾಗಿ ಸೆಲೆಬ್ರಿಟಿ ಅದೆಲ್ಲ ನಂತರ ವಿಷಯ. ಯಾಕಂದ್ರೆ ನಮ್ಮ ಜೀವನ ಮೊದಲು, ಅದೊಂದು ವಿಷಯ. ಇನ್ನೊಂದು ಏನಂದ್ರೆ, ನಾವು ಕದ್ದು ತಿನ್ನೋದಕ್ಕಿಂತ ದುಡಿದು ತಿನ್ನೋದ್ರಲ್ಲಿ ಅದೊಂದು ತೃಪ್ತಿಯೇ ಬೇರೆ. ಯಾಕಂದ್ರೆ ಬೇರೆ ಹತ್ರ ಕೈ ಚಾಚಿ ಎಲ್ಲ ನಮ್ಗೆ ಅಭ್ಯಾಸ ಸ್ವಲ್ಪ ಕಡಿಮೆ. ನಾವು ಸ್ವಲ್ಪ ಅದರಲ್ಲಿ ಸ್ವಾಭಿಮಾನಿ ಜಾಸ್ತಿ. ನಾವೇ ದುಡಿದ್ರೆ ಅದೊಂದು ತೃಪ್ತಿ ನಮಗೆ. ಯಾವುದೇ ಕೆಲಸ ಆಗಿದ್ರು ಖುಷಿಯಿಂದ ದುಡಿತೇವೆ. ಅದ ನಂತರ ನಾನು ಮೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಲಾಕ್ಡೌನ್ ಟೈಮಲ್ಲಿ. ಆಗ ಕೂಡ ತುಂಬಾ ಮಂದಿ ಹೇಳ್ತಿದ್ರು, ಆದ್ರೆ ಏನ್ ಮಾಡುದು, ನಾವು ದುಡಿತಿದ್ವಿ, ಒಳ್ಳೆ ರೀತಿಯಲ್ಲಿ ನಮ್ಗೆ ಅದರಲ್ಲಿ ತೃಪ್ತಿ ಇತ್ತು. ಅಷ್ಟೊಂತ ಹೇಳ್ಬೋದು ಅಷ್ಟೇ. ಸೊ ನಿಮ್ಮದೊಂದು ಚರಿತ್ರೆಯೇ ಬೇರೆ ರೀತಿ ಸರ್. ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಮುಂಚೆ ಒಂದು ಕತೆ ಆದ್ರೆ, ಅದ್ರ ನಂತರ ಕತೆ ಅಲ್ಲ, ಅದು ವ್ಯಥೆ. ಸೊ ಎದೆ ತುಂಬಿ ಹಾಡುವೆನು ಅದ್ರಲ್ಲಿ ರನ್ನರ್ ಅಪ್ ಆಗ್ತೀರಾ. ನಿಮ್ಮನ್ನ ಪ್ರೀತಿಸಿದಂತಹ ವರ್ಗ, ನಿಮ್ಮನ್ನ ನೋಡಿ ಹರಸಿದಂತಹ ವರ್ಗ ಖುಷಿ ಪಡ್ತದೆ. ಇನ್ನೊಂದು ಕಡೆ ಒಂದು ವಿಚಾರ ಓಡಾಡ್ತದೆ, ಎಂಟರ್ಟೈನ್ಮೆಂಟ್ ಒಂದಿತ್ತು. ಪ್ರತಿ ಎಪಿಸೋಡ್ ಅಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರ್ತಿತ್ತು. ನಿಮ್ಮದೊಂದು ಸ್ಕ್ರಿಪ್ಟೆಡ್ ವಾಟ್ ಎವರ್. ಸೊ ಚಿಟ್ಟೆ ಬಿಟ್ಟೆ ಇದೆಲ್ಲವೂ ಸಂದೇಶ್ ತುಂಬಾ ನಗಿಸ್ತಾ ಇದ್ರು. ಶೋ ಅನ್ನು ಕೂಡ ಒಂದ್ ಲೆವೆಲ್ಗೆ ಮೇಲೆ ಎತ್ತಿದ್ರು. ಆ ಕಾರಣಕ್ಕೆ ಏನಾದ್ರೂ ಫಿನಾಲೆಯಲ್ಲಿ ಪ್ರೈಸ್ ಬಂತ ಅನ್ನುವಂತ ಕ್ವಶನ್ ಕೆಲವು ಜನರಿಗೆ ಈಗ್ಲೂ ಇದೆ. TRP ಇಂದ ನೀವು ವಿನ್ ಆದ್ರೆ ಸರ್, ನಿಮ್ಮ ಟ್ಯಾಲೆಂಟ್ ಇಂದ ವಿನ್ ಆದ್ರೆ ಸಾಧ್ಯನೇ ಇಲ್ಲ. ವಿಷಯ ಏನಂದ್ರೆ, ಫಸ್ಟ್ ಈಗ ರಿಯಾಲಿಟಿ ಶೋಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಇದಿರುತ್ತೆ. ಅಂದ್ರೆ TRP ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಇನ್ನೊಂದು ಏನಂದ್ರೆ ಅದೇ ಕಂಟೆಂಟ್, ಪ್ರತಿಯೊಂದು ಅದ್ರ ಮೀಡಿಯಾದಲ್ಲಿ ಇದ್ದದ್ದೇ. ಅದರಲ್ಲಿ ನಮ್ಗೆ ಸಿಂಗಿಂಗ್ ಅಂತ ಬಂದಾಗ, ಸಿಂಗಿಂಗ್ ಮತ್ತು ನಮ್ಗೆ ಕಂಟೆಂಟ್ ಅಂತ ಬಂದಾಗ, ನಂದು ಏನಾಯ್ತು ಅಂದ್ರೆ ದೇವ್ರ ದಯದಲ್ಲಿ 2 ಪಾಸ್ ಆಯ್ತು. ಯಾಕಂದ್ರೆ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಸಿಂಗಿಂಗ್ ಅಲ್ಲಿ ನಂಗೆ ಗೋಲ್ಡನ್ ಬಜಾರ್ ಸಿಕ್ಕಿತ್ತು. ಯಾಕಂದ್ರೆ ಸಿಂಗಿಂಗ್ ಅಲ್ಲಿ ಈಗ ಕೆಲವು ಅಂದ್ರೆ ಏನಿರುತ್ತೆ, ಡಲ್ ಇರುತ್ತೆ, ಆದ್ರೆ ಕಂಟೆಂಟ್ ಒಳ್ಳೆ ಇರುತ್ತೆ, ಆಗ ಆ ರೀತಿ ಪಾಸ್ ಆಗ್ತಾ ಹೋಗುತ್ತೆ. ಆದ್ರೆ ನಾನು ಈಗ ಇಷ್ಟು ಹೊರಗಡೆ ಶೋಸ್ ಮಾಡ್ತಿದ್ದೇನೆ, ಇಷ್ಟು ಜನರು ನಂಗೆ ಪ್ರೀತಿ ಕೊಡ್ತಿದ್ದಾರೆ ಅಂದ್ರೆ ಅದು ಎಂಟರ್ಟೈನ್ಮೆಂಟ್ ಗಿಂತ ಜಾಸ್ತಿ ಸಿಂಗಿಂಗ್ಗೆ. ಕೆಲವು ಜನಗಳು ನನ್ನ ಎಂಟರ್ಟೈನ್ಮೆಂಟ್ ಅನ್ನು ಇಷ್ಟಪಟ್ಟಿದ್ರು, ಕೆಲವು ಜನಗಳು ಸಿಂಗಿಂಗ್ ಜಾಸ್ತಿ ಇಷ್ಟಪಟ್ಟಿದ್ರು. ಅದ್ರಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಸುಂದರಿ ಸುಂದರಿ ಹಾಡು. ನಂಗೆ ಇನ್ನೊಂದು ಪ್ಲಸ್ ಏನಾದಂದ್ರೆ ಮಾಡ್ಯುಲೇಷನ್ಸ್. ಅಂದ್ರೆ ಅದು ಕೂಡ ಒಂದು ದೇವ್ರ ದಯದ ಟ್ಯಾಲೆಂಟ್ ಅಂತ ಹೇಳ್ಬಹುದು. ಬೇರೆ ಬೇರೆ ರೀತಿ ಹಾಡುಗಳನ್ನು ಹಾಡುವಂತ ಒಂದು ದೇವರು ವರವನ್ನು ಕೊಟ್ಟಿದ್ದಾರೆ. ಅದರಿಂದ ನಂಗೆ ತುಂಬಾ ಪ್ಲಸ್ ಆಯ್ತು. ಯಾಕಂದ್ರೆ ಅದರಲ್ಲಿ ನಮ್ಮ ಉಳಿದ ಕಂಟೆಸ್ಟೆಂಟ್ಸ್ಗಳು ಅಂದ್ರೆ ಪಾಪ ಕೆಲವರಿಗೆ ಅದು ಒಬ್ಬೊಬ್ರದ್ದು ಒಂದೊಂದು ಟ್ಯಾಲೆಂಟ್. ಕೆಲವು ಜೋನರ್ಗಳು ಅವರಿಗೆ ಕಷ್ಟ ಆಗ್ತಿತ್ತು. ಆದ್ರೆ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಹಾಡೋ ಪ್ರಯತ್ನ ಪಡ್ತಿದ್ರು. ಆದ್ರೆ ಕಾಂಪಿಟೇಷನ್ ಅಂದ್ಮೇಲೆ ಗೊತ್ತಿರ್ಬೋದು ನಿಮ್ಗೆ, ಒಂದು 4-5 ಮಂದಿ ಮಾತ್ರ ಅದರಲ್ಲಿ ವಿನ್ನರ್ಸ್ ಆಗಿರ್ಬೋದು, ಏನಾದ್ರೂ ಆಗುದು. ಹಾಗಾಗಿ ಫಿನಾಲೆವರೆಗೂ ಬರುವಾಗ್ಲೂ ನಂಗೆ ಸಿಂಗಿಂಗ್ ಅಲ್ಲಿ ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನೇ ಎತ್ತುಕೊಂಡು ಬಂದಿರೋದ್ರಿಂದ ಅದು ಮಾತನ್ನ ನಾನು ಒಪ್ಲಿಕ್ಕೆ ತಯಾರಿಲ್ಲ. ಮತ್ತೆ ಎನಿಸುವವರದು ಏನು ಮಾಡಿದ್ರು ಎನಿಸ್ತಾರೆ, ಏನ್ ಹೇಳುದು ಹಾಗೆ. ಸಂದೇಶ್ ನೀರ್ಮಾರ್ಗ ಎಲ್ಲಿರುದು ಸರ್? ನೀರ್ಮಾರ್ಗ ಅದೇ ಮಂಗಳೂರಲ್ಲೇ. ನಮ್ದು ನೀವೆಲ್ಲಿರುದು ಸರ್? ಮುಂಚೆ ನೀರ್ಮಾರ್ಗದಲ್ಲಿದ್ದೆ, ಈಗ ಬೆಂಗಳೂರಲ್ಲಿ ಇರೋದು ನಾನು. ಅದಕ್ಕೆ ಕೇಳಿದೆ. ಸಂದೇಶ್ ನೀರ್ಮಾರ್ಗ ಅವರು ಮಂಗಳೂರಿನ ಪ್ರತಿಭೆ. ಇದು ಎದೆ ತುಂಬಿ ಹಾಡುವೇನು ಸಕ್ಸಸ್ ಟೈಮ್ ಅಲ್ಲಿ ಬಂದದ್ದು, ಮುಕುಟ್ಲದಾಯಿ ಅಂತ. ಆದ್ರೆ ಮಂಗಳೂರಿನಲ್ಲಿ ಸಂದೇಶ್ ನೀರ್ಮಾರ್ಗಗೆ ಸಿಗಬೇಕಾದ ಗೌರವ, ಸ್ಥಾನಮಾನ, ಅವಕಾಶಗಳು, ವೇದಿಕೆಗಳು ಸಿಕ್ಕಿದ? ಇಲ್ಲದಿದ್ರೆ ಇದೇ ಒಂದು ಕಾರಣ ಆಯ್ತಾ ಸಂದೇಶ್ ನೀರ್ಮಾರ್ಗ ಅವರು ಬೆಂಗಳೂರಲ್ಲಿ ಇರ್ಲಿಕ್ಕೆ? ಇಲ್ಲ, ವಿಷಯ ಏನಂದ್ರೆ ಸಂದೇಶ್ ಏಪೋಗ್ಲ ಕುಡ್ಲದೆ ನಾವು ಐಟ್ರಡ್ಡು ಪಾತೆರೆಜ್ಜಿ ಮಂಗಳೂರಿನವನೇ. ಇನ್ನೊಂದು ವಿಚಾರ ಏನಂದ್ರೆ, ನಂಗೆ ಮಂಗಳೂರು ನನ್ನ ಜನ್ಮಭೂಮಿ. ನನ್ನ ತುಳುನಾಡು ಏನಿದೆ ಅದು ನನ್ನ ಜನ್ಮಭೂಮಿ. ಬೆಂಗಳೂರಲ್ಲಿ ಈಗ ನಾನು ನನ್ನ ಕರ್ಮಭೂಮಿ. ಯಾಕಂದ್ರೆ ನಂಗೆ ಈಗ ಏನ್ ನಾನು ಊಟ ಮಾಡ್ತಿದ್ದೇನೆ, ನಂಗೆ ಪ್ರತಿಯೊಂದು ಆಗಿರ್ಬೋದು, ಕೆಲಸ ಆಗಿರ್ಬೋದು, ಈಗ ಅಲ್ಲಿ ಆಗ್ತಿದೆ. ಹಾಗಾಗಿ ಇದು ನನ್ನ ಜನ್ಮಭೂಮಿಯಲ್ಲಿ ಇರುವ ಅಟ್ಯಾಚ್ಮೆಂಟ್ ಬೇರೆ, ಕರ್ಮಭೂಮಿ ಕೂಡ. ಅದು ಎರಡು ಕೂಡ ನಂಗೆ 2 ತಾಯಿ ಇದ್ದಾಗೆ. ಇನ್ನೊಂದು ವಿಚಾರ ಏನಂದ್ರೆ, ಮಂಗಳೂರಲ್ಲಿ ನಂದು ಎದೆ ತುಂಬಿ ಹಾಡೋಣ ಆದ್ಮೇಲೆ ಅಂದ್ರೆ ಅದು ಅಬ್ವಿಯಸ್ಲಿ ಕೆಲವರಿಗೆ ತಲೆಗೆ ಬರುತ್ತೆ, ಈಗ ಹೇಗೆ ಮಾರೆ ಕರೆಯುವುದು, ಅವ್ರದ್ದು ಪೇಮೆಂಟ್ ಎಲ್ಲ ಜಾಸ್ತಿ ಇರ್ಬೋದು. ಕೆಲವರು ಅವರವರೇ ತಿಳ್ಕೊಳ್ತಾರೆ, ಅವರವರೇ ತಿಳ್ಕೊಂಡು ಕರೆಯುವುದಿಲ್ಲ.
ಅದು ನಾನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವರವರೇ ಮಾತಾಡ್ಕೊಳ್ತಾರೆ. ಅಂದ್ರೆ ನನ್ನ ಹತ್ರ ಕೇಳಿರುವುದಿಲ್ಲ ಹೇಗೆ ಅಡ್ಜಸ್ಟ್ ಮಾಡ್ಬೋದಾ, ಈ ತರ ಇರುತ್ತೆ ನಮ್ಮ ಬಜೆಟ್ ಏನಂತೆಲ್ಲ. ಕೆಲವರು ಕೇಳ್ತಾರೆ, ಅವರು ಯಾವ ರೀತಿ ಕೇಳ್ತಾರೆ ಅಂದ್ರೆ, ನಾನು ಮುಂಚೆ ಕೆಲವು ಕಾರ್ಯಕ್ರಮಗಳಿಗೆ ಹೋಗಿರ್ತೇನೆ, ಹಾಗಾಗಿ ಅದೇ ಮೆಂಟಾಲಿಟಿಯಲ್ಲಿ ಕೇಳ್ತಾರೆ. ನಾವು ಇಷ್ಟಿಷ್ಟು ಅಂತ ನಾವು ನಮ್ಗೆ ಈಗ ಫಿಕ್ಸ್ ಮಾಡಿದ್ದಾರೆ, ಅದನ್ನು ಅವ್ರ ಹತ್ರ ವ್ಯಕ್ತಪಡಿಸಿದ್ರೆ ಅದು ಬೇರೆ ರೀತಿ ಆಗುತ್ತೆ. ಅವ ಇಷ್ಟಿಷ್ಟು ಹೇಳಿದ ಅಂತ ಆಗುತ್ತೆ. ಅದು ಮತ್ತೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೋಗುವಾಗ ಅದು ಬೇರೆನೇ ಆಗುತ್ತೆ. ಅದಾದ ಮಾರ ಆತಕ್ಕೇನು ಮಾರ, ಆತ ಡಿಮಾಂಡ್ ಮಾರ, ಇಂಚಿನ ಮಾರ, ದುಂಬು ಬೈದೆ ಮಾರೆ, ಹಾಗೆ ಆಗುತ್ತೆ. ಈಗಲೂ ಕೂಡ ನಾನು ಯಾರ ಹತ್ರ ಕೂಡ ಡಿಮಾಂಡ್ ಮಾಡಿದವಲ್ಲ. ಯಾಕಂದ್ರೆ ನಮ್ಗೆ ನನ್ನ ಯೂತ್ ಮೆಲೋಡಿಸ್ ಏನ್ ಟೀಮ್ ನಾ ಹೇಳಿದೆ, ನನ್ನ ಮತ್ತು ನನ್ನ ಫ್ರೆಂಡ್ ಇದ್ದು ಯೂತ್ ಮೆಲೋಡಿಸ್ ಕೂಡ ಟೀಮ್ ಅಲ್ಲಿ ಈಗಲೂ ಕೂಡ ನಾನು ಮುಂಚೆಗಿಂತ ಜಾಸ್ತಿ ತಗೊಳ್ತೇನೆ, ಇಲ್ಲ ಅಂತ ಹೇಳುದಿಲ್ಲ ನಾನು. ಯಾಕಂದ್ರೆ ಸಪ್ರೇಟ್ ಈಗ ನಾವು ಹೊರಗಡೆ ಹೋದಾಗ ನಮ್ಗೆ ಇಷ್ಟು ಪೇಮೆಂಟ್ ತಗೊಳ್ಬೇಕು ಅಂತಿದೆ. ಯಾಕಂದ್ರೆ ಇದ್ದಾಗೇನೆ ಇದ್ರೆ ಯಾವ್ದಕ್ಕೂ ಇದಿಲ್ಲ. ಯಾಕಂದ್ರೆ ಮುಂಚೆಯಿಂದ ನಾನು ಅದು ಕಷ್ಟಪಟ್ಟು ಎಲ್ಲ ಪ್ರತಿಯೊಂದರಲ್ಲಿ ಆಡಿಷನ್ ಕೊಟ್ಟು ಈಗ ಎದೆ ತುಂಬಿ ಹಾಡುವೇನೆ ಅನ್ನೋಂಥ ಒಂದು ಟೈಟಲ್ಗೆ ಅದಕ್ಕೊಂದು ವ್ಯಾಲ್ಯೂ ಇದೆ ಆ ಬ್ರ್ಯಾಂಡಿಗೆ. ಹಾಗಾಗಿ ಆ ಟೈಟಲ್ ನನ್ನ ಹೆಸರಿನ ಜೊತೆ ಆಡ್ ಆಗಿದೆ. ಹಾಗಾಗಿರುವಾಗ ಅದೊಂದು ಡಿಮಾಂಡ್ ಮಾಡುವಂತ ಈಗ ಒಂದು ಅವಕಾಶ. ಯಾಕಂದ್ರೆ ಇದೊಂದು 1-1.5 ವರ್ಷ ಹೆಚ್ಚು ಅಂದ್ರೆ ಹೇಳಲಿಕ್ಕೆ ಆಗುದಿಲ್ಲ, ದೇವ್ರ ದಯ ಇದ್ರೆ ಜಾಸ್ತಿ ಕೂಡ ಆಗ್ಬೋದು. ಸೀಸನ್ ಬೇರೆ ನೆಕ್ಸ್ಟ್ ಬರ್ತಾ ಹೋದಾಗೆ ನಮ್ಮ ಡಿಮಾಂಡ್ ಸ್ವಲ್ಪ ಆದ್ರೂ ಕಡಿಮೆ ಆಗೇ ಆಗುತ್ತೆ. ಯಾಕಂದ್ರೆ ಹೊಸತ್ತು ಕಾಂಪಿಟೇಷನ್ ಈಗ ಜಾಸ್ತಿ, ಹೊಸಬ್ರನ್ನು ಜನಗಳು ಅಪೇಕ್ಷೆ ಪಡ್ತಿರ್ತಾರೆ. ಯಾಕಂದ್ರೆ ಈಗ ಟೈಮ್ ತುಂಬಾ ಕಡಿಮೆ, ಮುಂಚೆ ಆಗಿಲ್ಲ. ಹಾಗಾಗಿ ಎಷ್ಟು ಟೈಮ್ ಇರುತ್ತೆ ಅಂತ ಗೊತ್ತಿಲ್ಲ, ಅಷ್ಟು ಟೈಮಲ್ಲಿ ನಾವು ನಮ್ಗೆ ಜೀವನಕ್ಕೆ ಬೇಕಾದ ನಾವು ಸಂಪಾದನೆಯನ್ನು ಮಾಡ್ಕೊಳ್ಬೇಕಾದ್ರೆ ಇದೇ ನಮ್ಗೆ ದಾರಿ. ಹಾಗಾಗಿ ನಾನು ಕೇಳೋದ್ರಲ್ಲಿ ಅದು ತಪ್ಪಿಲ್ಲ ಅಂತ ನನ್ನದೊಂದು ಭಾವನೆ. ಮತ್ತೆ ಗೊತ್ತಿಲ್ಲ, ಯಾಕೆಂದ್ರೆ ತುಂಬಾ ಮಂದಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಳ್ತಾರೆ. ಇನ್ನೊಂದು ತುಂಬಾ ಬೇಸರದ ವಿಷಯ ಏನಂದ್ರೆ, ಮಂಗಳೂರಿನಲ್ಲಿ ಅದು ಮಂಗಳೂರು ಊರಿನ ಅಟ್ಯಾಚ್ಮೆಂಟ್ ಅದು ಬೇರೆನೆ. ಅದು ನಂಗೆ ಯಾರು ಹೇಳಿಕೊಡ್ಬೇಕಾಗಿಲ್ಲ, ನಾನು ಅದನ್ನು ಯಾರಿಂದಲೂ ನಾನು ಸಂಜಯಿಸಿ ಯಾರಿಗೂ ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ಅದು ನಾನು ಹುಟ್ಟಿದಂತ ಊರಿದ್ದು ಅದು ಅಟ್ಯಾಚ್ಮೆಂಟ್ ಅದು ಬೇರೆನೆ. ಆದ್ರೆ ಊರಿನ ಕೆಲವು ಅದು ಎಲ್ಲರೂ ಅಂತ ಹೇಳುದಿಲ್ಲ, ನಂಗೆ ಕೆಲವು ಇವೆಂಟ್ ಆಲ್ರೆಡಿ ಸಿಕ್ಕಿದೆ. ಒಂದು 3-4 ಇವೆಂಟ್ ನಂಗೆ ಮಂಗಳೂರಲ್ಲಿ ಒಳ್ಳೊಳ್ಳೆ ಇವೆಂಟ್ಗಳು ಸಿಕ್ಕಿದೆ. ಒಳ್ಳೆ ತುಂಬಾ ಕಡೆ ಸನ್ಮಾನಗಳು ಕೂಡ ಆಗಿದೆ, ಒಳ್ಳೊಳ್ಳೆ ಅದು ಕೂಡ ತುಂಬಾ ಖುಷಿ ಆಗುತ್ತೆ. ಆದ್ರೆ ಕೆಲವು ಇವೆಂಟ್ನವ್ರು ಏನ್ ಮಾಡ್ತಾರೆ ಅಂದ್ರೆ, ಅದೊಂದು ಕಮಿಟಿ ಅವರು ಡಿಸೈಡ್ ಮಾಡುವಾಗ ಅವ್ರು ಯಾವ ರೀತಿ ಅದನ್ನು ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮನೆ ಉರ್ದಯ ಅಂತ ಸ್ವಲ್ಪ ಒಂದು ಸಲಿಗೆಯ ಅದೆಂತ ಅಂತ ಗೊತ್ತಿಲ್ಲ ನಂಗೆ. ಕೂಡ್ಲದಯ ಆತ ಲೋಕಲ್ ಆಗ್ಬಿಡ್ಚಿ ದೂರದಿಲ್ಲ ಬ್ಯಾಂಗ್ಳೂರ್ದು ಅಂತ. ನಾನು ಕೂಡ ಈಗ ಇರೋದು ಬ್ಯಾಂಗ್ಳೂರಲ್ಲಿ, ಆದ್ರೆ ಬೇರೆ ವಿಷಯ ಅಂದ್ರೆ ದೂರದಿಂದ ಕರೆಯುವ ನಮ್ಮಲ್ಲಿ. ಈಗ ಪ್ರೆಸೆಂಟ್ 2021 ನಮ್ದು ಎದೆ ತುಂಬಿ ಹಾಡುವನ್ನು ಮುಗ್ದದ್ದು. ಪ್ರೆಸೆಂಟ್ ಈಗ ಮಂಗಳೂರಲ್ಲಿ ನಾವು ಅಂದ್ರೆ ರಿಯಾಲಿಟಿ ಶೋದಲ್ಲಿ ನಾನೀಗ ಸ್ವಲ್ಪ ಇದರಲ್ಲಿ ಇದ್ದೇನೆ, ಜಸ್ಟ್ ಹೊರಗಡೆ ಬಂದದಷ್ಟೇ, ಫ್ರೆಶರ್ ಆಗಿ. ಆದ್ರೂ ಬೇರೆ ಅವರು ಕರೀತಾರೆ, ನಂಗೆ ಅದ್ರಲ್ಲಿ ಏನು ಬೇಸರ ಇಲ್ಲ. ಯಾಕಂದ್ರೆ ಎಲ್ಲ ಕಲಾವಿದರಿಗೆ ಅವಕಾಶ ಸಿಗ್ಬೇಕು. ನಾವು ದೊಡ್ಡ ಸ್ಟೇಜ್ ಅನ್ನು ಕೂಡ ಈಗ ಹತ್ತಿದ್ದೇವೆ, ದೇವರ ದಯದಿಂದ ತುಂಬಾ ದೊಡ್ಡ ವೇದಿಕೆಗಳನ್ನು ಈಗ ಹತ್ತಿದ್ದೇವೆ. ಆದ್ರೂ ನಂಗೆ ಮಂಗಳೂರು ಅಂತ ಬರುವಾಗ, ನಮ್ಮ ಊರು ಅಂತ ಬರುವಾಗ ಒಳಗಡೆ ಏನೋ ಒಂದು ಚುರುಕಾಗುತ್ತೆ. ಯಾಕಂದ್ರೆ ನಮ್ಮ ಊರಲ್ಲ ನಮ್ಮ ಊರಿನಲ್ಲಿ ಬೇರೆಯವನಿಗೆ ಕರೀತಾರಲ್ಲ, ಅದ್ ನಾವು ಏನು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಎಲ್ಲರೂ ಬರ್ಬೇಕು, ಎಲ್ಲರಿಗೊಂದು ಅವಕಾಶ. ಸೊ ಅದೊಂದು ಬೇಸರ ಇದೆ ಅಷ್ಟೇ. ಆದ್ರೆ ವೇದಿಕೆ ದೇವರ ದಯದಲ್ಲಿ ತೊಂದರೆ ಇಲ್ಲ, ಹೊರಗಡೆ ತುಂಬಾ ವೇದಿಕೆಗಳಿಗೆ ಹೋಗ್ತಾ ಇದ್ದೇವೆ. ಹಾಗಾಗಿ ಅದು ಕೂಡ ಖುಷಿ ಇದೆ. ಹೊರಗಡೆ ದೇವರ ದಯದಲ್ಲಿ ಒಳ್ಳೆ ಶೋ ಇದೆ, ಏನ್ ತೊಂದರೆ ಇಲ್ಲ. ಸೊ ಇದ್ರ ಬಗ್ಗೆ ಈ ಒಂದು ರಂಗದಲ್ಲಿ ಬಹಳ ಚರ್ಚೆ ಆಗ್ತಿದೆ ಸರ್, ಅದಕ್ಕೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹೊರಗಡೆಯಿಂದ ಸಿಂಗರ್ಸ್ ಅನ್ನ ಕರೆಸ್ತೇವೆ ಮಂಗಳೂರಿಗೆ, ಪೇಮೆಂಟ್ ಎಷ್ಟು ಸಹ ಕೊಡ್ತೇವೆ. ಆದ್ರೆ ಇಲ್ಲಿ ಒಂದು ರಿಯಾಲಿಟಿ ಶೋಗೆ ಹೋಗಿ ಫೇಮ್ ತಗೊಂಡ್ ಬಂದಂತಹ ಬೇರೆ ಕಡೆ ಡಿಮಾಂಡ್ ಇರುವಂತಹ ಸಿಂಗರ್ ಅನ್ನ ಹಾಕಿಕೊಂಡು ಅವನಿಗೆ ಅವರ ಸಮಾನ ಅಂತ ಹೇಳ್ತಾ ಇಲ್ಲ, ಅಥವಾ ಮುಂಚೆ ಕೊಡ್ತಿದ್ದ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಅವನ್ನ ಮಾಡಿದಂತಹ ಸಾಧನೆಗೆ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಎಲ್ಲರ ಒಂದು ಭಾವನೆ ಕೂಡ. ನಿಮ್ಮ ಜೊತೆ ಇರುವಂತ ಗಾಯಕರ ಭಾವನೆ ಅಂತ ನಾನು ಹೇಳಬಲ್ಲೆ. ಯಾಕಂತ ಹೇಳಿದ್ರೆ ಸಂದೇಶ್ ನೀರ್ಮಾರ್ಗಾಗಿ ಮಾರ್ಕೆಟ್ ಅಂತ ಇರೋದು ಒಂದು ಸ್ವಲ್ಪ ಟೈಮ್, ಆ ಟೈಮ್ ಅಲ್ಲಿ ದುಡ್ಡು ಮಾಡಿದ್ರೆ ಆಯ್ತು, ನೆಕ್ಸ್ಟ್ ಟೈಮ್ ಅಲ್ಲಿಗೆ ಬಂದು ನಿಲ್ಬೇಕಾಗತ್ತೆ. ಅದು ಜಗತ್ತಿನ ನಿಯಮ, ಸರ್ಕಲ್ ಅಂತ ಇರುತ್ತೆ. ಸೊ ನಿಮ್ಗೆ ಅನ್ನಿಸ್ತಾ ಇದೆಯಾ ಸರ್, ಈ ಒಂದು ಎದೆ ತುಂಬಿ ಹಾಡುವನ್ನು ಹೋದದೇ ತಪ್ಪಾಯ್ತಾ ಮಾರೆ ಅಂತ? ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಈಗ ಏನು ಜೀವನ ಈಗ ನಡೆಸ್ತಿದ್ದೇನೆ ಪ್ರೆಸೆಂಟ್ ಆಗಿ, ಅದು ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಮುಂಚೆ ಇದ್ದ ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ಎದೆ ತುಂಬಿ ಹಾಡುವನ್ನು ಹೋಗೋದಕ್ಕಿಂತ ಮುಂಚೆ ಕೂಡ ನಂದು ತುಂಬಾ ಚಾನಲ್ ಅಲ್ಲಿ ಇಂಟರ್ವ್ಯೂ ಆಗಿರ್ಬೋದು, ಜನಗಳಿಗೆ ಪ್ರತಿಯೊಂದು ಸ್ಟೋರಿ ಗೊತ್ತಿದೆ. ಅದೊಂದು ಕೂಡ ನಂದು ಪ್ಲಸ್ ಅಂತ ಹೇಳ್ಬೋದು. ಯಾಕಂದ್ರೆ ಟಿವಿ ಶೋಗೆ ಹೋದ ನಂತರ ಕೆಲವರದ್ದು ಪರಿಚಯ ಆಗುತ್ತೆ. ನಮ್ದು ಪರಿಚಯ ಮುಂಚೆ ಗೊತ್ತಿದ್ರಿಂದ ತುಂಬಾ ಮಂದಿಗೆ ಸ್ಟೋರಿ ಗೊತ್ತಿದೆ, ಇವ ಹೀಗಿದ್ದವ, ಈಗ ಹೇಗಾದ ಅಂದ್ರೆ ಚೇಂಜಸ್ ಗೊತ್ತಿದೆ. ಅದೊಂದು ದೊಡ್ಡ ಮಿರಾಕಲ್ ಅಂತಾನೆ ಹೇಳ್ಬೋದು. ನಾನು ಎನಿಸಿರ್ಲಿಲ್ಲ ಇಷ್ಟು ಬೇಗ ಲೈಫಲ್ಲಿ ಇಷ್ಟು ಚೇಂಜಸ್ ಆಗುತ್ತಾ, ಅದೇ ಎನಿಸ್ಲೇ ಇರ್ಲಿಲ್ಲ ನಿಜವಾಗ್ಲು. ಈಗ ದೇವರು ಒಂದೊಂದನ್ನೇ ಒಳ್ಳೆ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಒಳ್ಳೆ ಇದನ್ನೇ ಕೊಡ್ತಾ ಇದ್ದಾರೆ. ಹಾಗಾಗಿ ತುಂಬಾ ಖುಷಿ ಇದೆ ಆ ವಿಷಯದಲ್ಲಿ. ಯಾಕಂದ್ರೆ ಅದು ಯಾವತ್ತೂ ಮರಿಲಿಕ್ಕಿಲ್ಲ. ಮುಂಚಿನ ಲೈಫ್ ನಾನೇನು ಕಷ್ಟಪಟ್ಟಿದ್ದೇನ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಕಷ್ಟದಿಂದ ನಾನೀಗ ಇಲ್ಲಿ ಬಂದು ನಿಮ್ಮ ಮುಂದೆ ಕೂತ್ಕೊಂಡು ಏನೀಗ ಮಾತಾಡ್ತಿದ್ದೇನೆ,
ಅದಕ್ಕೊಂದು ಕಾರಣ ಅಂತ ಹೇಳ್ಬೋದು. ಅಂದ್ರೆ ಎದೆ ತುಂಬಿ ಹಾಡನ್ನು ಹೋದ ನಂತರ ಇಷ್ಟೇನು ನನ್ನಲ್ಲಿ ಬದಲಾವಣೆ ಆಯ್ತಾ, ಅದು ಖುಷಿಯ ವಿಚಾರ. ಅದು ಕೆಲವರಿಗೆ ಬೇಸರ ಆಗಿರ್ಬೋದು, ಅದು ಯಾವ ರೀಸನ್ಗೆ ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಯಾರೇ ಆಗಿರ್ಬೋದು, ಒಂದು ಸಕ್ಸಸ್ಗೆ ಅಂತ ನಡೀತಾ ಇದ್ದಾನೆ ಅಂತ ಆದ್ರೆ ತುಂಬಾ ಅವನಿಗೆ ಅದೇ ಕಷ್ಟಗಳಾಗಿರ್ಬೋದು. ಈಗ ನನ್ನ ಮಾತ್ರ ಕಷ್ಟ ಅಂತ ಹೇಳುದಿಲ್ಲ, ಕಷ್ಟ ಜೀವನದಲ್ಲಿ ಎಲ್ರಿಗೂ ಕಷ್ಟ ಬರುತ್ತೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ, ನಂದೊಂದು ಬೇರೆ ರೀತಿ, ಇನ್ನೊಬ್ರದ್ದು ಬೇರೆ ರೀತಿ. ಅದನ್ನು ನಾವು ಹೀಗೆ ಕೂಡ ಅನ್ಕೊಳ್ಬಾರ್ದು, ನಂದು ದೊಡ್ಡ ಕಷ್ಟ ಮಾರೆ ಅವರಿಗಿಂತ, ನನ್ನ ಕಷ್ಟದ ಮುಂದೆ ಅವ್ರದ್ದು ಏನಿಲ್ಲ, ಆತರ ಏನಿಲ್ಲ. ಅವರವರಿಗೆ ಅವರವರ ಕಷ್ಟ ದೊಡ್ಡದು. ಹಾಗೆ ಈಗಿನ ಕೆಲವು ಜನಗಳಿಗೆ ಏನಾಗಿದೆ ಅಂದ್ರೆ ಅದೇ ನಾನು ಆಗ್ಲೇ ಹೇಳಿದೆ, ಕೆಲವರು ಅವರವರೇ ಅನ್ಕೊಳ್ತಾರೆ ಇವನ ಪೇಮೆಂಟ್ ಜಾಸ್ತಿ ಆಗಿರ್ಬೋದು ಅಂತ. ಕೆಲವರು ಕೇಳುವಾಗ ಅವರಿಗೆ ಶಾಕ್ ಆಗುತ್ತೆ, ಅದು ಅಂದ್ರೆ ಇಷ್ಟು ಕೇಳ್ತಾನ ಮಾರೆ ಅಂತ ಆಗುತ್ತೆ. ಆದ್ರೆ ಬೇರೆಯವ್ರದ್ದು ಕೇಳುವಾಗ ಹಾಗೆ ಆಗುದಿಲ್ಲ. ಅದು ಯಾಕೆಂದ್ರೆ ನಂಗೆ ಈಗಲೂ ಅದೊಂದು ಡೌಟ್. ನನ್ನ ಹತ್ರನೇ ಕೇಳಿದ್ದಾರೆ, ಅವರನ್ನೊಂದು ಕರೆಸ್ಬೋದಾ, ನನ್ನ ಹೆಸರು ಹೇಳುದಿಲ್ಲ ಯಾರು ಅಂತ, ಅವರನ್ನೊಂದು ಕರೆಸ್ಬೋದಾ? ಕರೆಸ್ಬೋದು, ಅವ್ರದ್ದು ಪೇಮೆಂಟ್ ಮಾತ್ರ ಇಷ್ಟಿರುತ್ತೆ, ಪರವಾಗಿಲ್ಲ ಮಾಡುವ. ಮತ್ತೆ ನಂದು ಹಾಗಾದ್ರೆ ನಿಮ್ದು ಎಷ್ಟು ಅಂತ. ನಂದು ಸೇಮ್ ಅಷ್ಟೇ, ಯಾಕಂದ್ರೆ ಸೇಮ್ ನಾವು ರಿಯಾಲಿಟಿ ಶೋದಲ್ಲಿ ಇದ್ದದ್ದು, ನಂದು ಅಷ್ಟೇ ಸೇಮ್ ಅಂತ. ಚಾನಲ್ ಬೇರೆ ಬೇರೆ, ಸೇಮ್ ಅಷ್ಟೇ ಅಂತ. ನಾವು ಮುಂಚೆನೆಲ್ಲ ಬರ್ತಿದ್ರಲ್ಲ, ನಮ್ದೆಲ್ಲ ಊರಿದೆಲ್ಲ ತೊಂದರೆ ಇಲ್ಲ, ಅಂದು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರು. ಅದು ಕೂಡ ತೀರಾ ಕಡಿಮೆ ಮಾಡ್ತಾರೆ ಕೆಲವರು, ಅದು ಏನೋ ಸ್ವಲ್ಪ ಬೇಸರ ಆಗುತ್ತೆ. ಯಾಕಂದ್ರೆ ತೀರಾ ಕಡಿಮೆಗೆ ಈಗ ಹೋಗುವಾಗಿಲ್ಲ. ಕೆಲವರು ಅನಿಸ್ತಾರೆ ಇವನು ಇಷ್ಟೇ ಡಿಮಾಂಡ್ ಮಾಡ್ತಾನೆ, ಅಷ್ಟು ಕೊಡ್ಲಿಲ್ಲಾರೆ ಬರುವುದಿಲ್ಲ, ಆ ಥರ ಅಲ್ಲ. ನಮ್ಗೆ ಒಂದು ರೇಂಜ್ ಇದೆ, ಅದಕ್ಕಿಂತ ಕಡಿಮೆ ಈಗ ಹೋಗುವಾಗಿಲ್ಲ. ಕೆಲವು ನಾವು ಹೋಗ್ತೇವೆ, ಪಾಪದವ್ರದ್ದು. ನಾವು ಮದುವೆಗೆಲ್ಲ ನಾನು ಹೇಳಿದೆ, ಯೂತ್ ಮೆಲೋಡಿಸ್ ಕೂಡಲೇ ಟೀಮಲ್ಲಿ ಖಂಡಿತವಾಗ್ಲೂ ನಾನು ಹೋಗ್ತೇನೆ. ಮತ್ತೆ ಭಜನೆ, ನಾನು ಮುಂಚೆಯಿಂದ ಮಾಡಿಕೊಂಡು ಬಂದಂಥ ಭಜನೆ, ಅದು ಮಂಡಳಿಗಳಿಗೆ ಹೋಗ್ಲಿಕ್ಕಿದ್ರೆ ನಾನು ಅದಕ್ಕೆ ಹಣ ತಗೊಳ್ಳೋದಿಲ್ಲ, ಅದು ಸೇವೆನೆ. ಯಾಕಂದ್ರೆ ಅದು ನಾನು ಬೆಳೆದು ಬಂದಂತ ಒಂದು ಭಜನೆ, ಅದೊಂದು ಆ ಒಂದು ಫೀಲ್ ಇದೆ. ಇನ್ನೊಂದು, ನಾನು ಹೊರಗಡೆ ಭಕ್ತಿರಸ ಮಂಜರಿಗಳಿಗೆಲ್ಲ ಪೇಮೆಂಟ್ ತಗೊಳ್ತೇನೆ, ಇಷ್ಟಿಷ್ಟು ಅಂತಂದು. ಯಾಕಂದ್ರೆ ನಾನೀಗ ಕೊಡುವಾಗ ಕ್ವಾಲಿಟಿ ಪ್ರೋಗ್ರಾಮೇ ಕೊಡಬೇಕು. ಇಲ್ಲಾದ್ರೂ ಹೇಳ್ತಾರೆ ಅವನು ಅಲ್ಲಿಗೆ ಹೋಗಿ ಬಂದು ಲಾಟ್ಪೋಟ್ ಪ್ರೋಗ್ರಾಮ್ ಕೊಟ್ಟ ಮಾರೆ ಅಂತ. ಯಾಕಂದ್ರೆ ಕ್ವಾಲಿಟಿ ಪ್ರೋಗ್ರಾಮ್ ಅಂದ್ರೆ ಆರ್ಟಿಸ್ಟ್ಗಳನ್ನೆಲ್ಲ ಒಳ್ಳೊಳ್ಳೆ ಹಾಕ್ಬೇಕು, ಅವರಿಗೆ ಕೊಡ್ಬೇಕಲ್ಲ. ನಾವು ನಂದ್ರಲ್ಲಿ ಕಡಿಮೆ ಮಾಡ್ಬೋದು, ಅವ್ರಿಗೆಲ್ಲ ನಾವು ಕೊಡೋದನ್ನು ಕೊಡ್ಲೇಬೇಕು, ಈ ತರ ಇರುತ್ತೆ. ಅದು ಕೆಲವರಿಗೆ ಅರ್ಥ ಆಗುದಿಲ್ಲ, ಅದು ಯಾಕೆಂತ ನನಗೆ ಗೊತ್ತಿಲ್ಲ. ಹೇಳುವಾಗ ನನ್ನೊಬ್ಬನನ್ನೇ ಮೆನ್ಷನ್ ಮಾಡಿ ಹೇಳ್ತಾರೆ, ಆತಿಕೇನೋ ಮಾರೆ, ಈತಿಗೇನೋ ಮಾರೆ, ನಮ್ಮೊಟ್ಟಿಗೆ ತುಂಬ ಅಂತೀನಿ, ಈತ ಇಂಚೆಂಚ ವಿಷಯ ಅಂತ. ಕೆಲವರಿಗೆ ಅರ್ಥ ಆಗುತ್ತೆ, ಗೊತ್ತೇ ಇರುತ್ತೆ ಅವರಿಗೆ, ಚರ್ಚೆ ಮಾಡೋದಿಲ್ಲ ಅವರು, ಅವರೇ ಇಷ್ಟಿಷ್ಟು ಅಂತ ಕೊಡ್ತಾರೆ. ಹಾಗಾಗಿ ಎದೆ ತುಂಬಿ ಹಾಡೋನ್ಗೆ ಹೋದ ನಂತರ ನಂಗೆ ಬೇಸರದ ವಿಷಯ ಇಲ್ಲ, ಖುಷಿಯ ಮೇಲೆ ಖುಷಿ ನಂಗೆ. ಯಾಕೆಂದ್ರೆ ನನ್ನ ಲೈಫ್ ಇಷ್ಟು ಚೇಂಜ್ಮೆಂಟ್ ಆಗಿದೆ. ಮತ್ತೆ ಕೆಲವು ಅನಿಸ್ಕೊಳ್ಳೋರ ವಿಷಯದಲ್ಲಿ ನಂಗೆ ಈ ಬೇಸರ ಮಾತ್ರ, ಈಗ ಅನಿಸ್ಕೊಳ್ತಿದ್ದಾರಲ್ಲ ಅಂತ. ಅದ್ರಲ್ಲಿ ನಂಗೆ ಏನು ಬೇರೆ ಲಾಸ್ ಆಗಿರ್ಬೋದು ಏನಿಲ್ಲ. ಮಂಗಳೂರಲ್ಲಿ ನಂಗೆ ತುಂಬಾ ಶೋಸ್ ಇದೆ, ಯಾವುದು ಈಗ ಮದುವೆದಾಗಿರ್ಬೋದು, ಮತ್ತೆ ಕೆಲವು ಭಕ್ತಿರಸ ಮಂಜರಿ ಈ ತಿಂಗಳಲ್ಲೂ ಕೂಡ ಇದೆ. ಅದನ್ನ ನಾನು ಹೇಳುದಿಲ್ಲ, ದೊಡ್ಡ ದೊಡ್ಡ ಒಂದು ಇವೆಂಟ್ ಆಗುತ್ತೆ, ಅದು ಆಗುದೇ ಸ್ವಲ್ಪ ಕಡಿಮೆ ನಮ್ಮ ಕಡೆ. ಒಂದು 5-6 ಸ್ಟೇಜ್ಗಳಿದೆ, ಅದು ಕೂಡ ನಾನು ಹೆಸರು ಹೇಳುದಿಲ್ಲ ಯಾವುದೆಲ್ಲ ಅಂತ. ಅದು ನಂಗೆ ಚಿಕ್ಕ ವಯಸ್ಸಿನಿಂದ ಡ್ರೀಮ್. ನಾನು ಆ ಕೆಲವು ಸ್ಟೇಜ್ಗಳಿಗೆ ನಾನು ಮುಂಚೆಯಿಂದ ಸಹ ಪ್ರತಿ ಸ್ಟೇಜಲ್ಲಿ ಕೂಡ ಒಂದು ಅವಕಾಶ ಕೇಳಿ ಹಾಡ್ತಿದ್ದವ, ಹಾಗೆ ಹಾಡಿ ಬಂದವ ನಾವು. ಭಜನೆ ನಂದು ಬೇರೆನೇ ಅದೊಂದು ಜರ್ನಿ. ಫಿಲ್ಮಿ ಸಾಂಗ್ ಅಂತ ಬಂದಾಗ ಕೆಲವು ಆರ್ಕೆಸ್ಟ್ರಾಗಳೆಲ್ಲ ಇದ್ರೆ ಒಂದು ಸಾಂಗ್ ಆಡ್ಲಿಕ್ಕೆ ಒಂದು ಚಾನ್ಸ್ ಕೊಡ್ತೀರಾ ಅಂತ. ಈಗ ನಮ್ಮ ಆರ್ಕೆಸ್ಟ್ರಾದಲ್ಲಿ ಕೆಲವರು ಬಂದು ಕೇಳ್ತಾರೆ, ನಾವು ಮುಕ್ತವಾಗಿ ಕೊಡ್ತೇವೆ, ಯಾಕಂದ್ರೆ ನಾವು ಕೂಡ ಹಾಗೇನೆ ಬಂದವರು. ಒಂದು ಸಾಂಗ್ ಆಡ್ಲಿಕ್ಕೆ ಚಾನ್ಸ್ ಕೊಡ್ತೀರಾ? ಕೆಲವರು ಕೊಡ್ತಿದ್ರು, ಇಲ್ಲ ಅಂತ ಹೇಳುದಿಲ್ಲ. ಕೆಲವರು ಕೊಡ್ತಿರ್ಲಿಲ್ಲ, ನನ್ನ ಬಗ್ಗೆ ಗೊತ್ತಿದ್ದವರು, ಅಂದ್ರೆ ಒಳ್ಳೆ ಹಾಡ್ತಾನೆ ಅಂತ. ಕೆಲವರು ಒಟ್ರಾಶಿ ಹಾಡ್ತಾರೆ, ಅದು ಬೇರೆ ವಿಷಯ. ಒಳ್ಳೆ ಹಾಡ್ತಾನೆ ಅಂತ ಗೊತ್ತಿದ್ರೂ ಕೊಡ್ಲಿಲ್ಲ ಕೆಲವರು. ಹಾಗಾಗಿ ನಾನು ಏನ್ ಮಾಡಿದೆ, ನಾನು ಮತ್ತು ನನ್ನ ಫ್ರೆಂಡ್ ಸೇರಿ ಒಂದು ತಂಡ ಕಟ್ಟಿ, ಯಾರು ಕೊಡ್ಲಿಲ್ವೋ ಅವರಿಗೆ ನಾವು ಅವಕಾಶ ಕೊಟ್ಟಿದ್ವಿ ಒಂದು ಪ್ರೋಗ್ರಾಮ್ ಅಲ್ಲಿ, ಅದು ಬೇರೆ ವಿಷಯ. ಹಾಗೆ ಕೇಳ್ತಾ ಒಂದು ದೊಡ್ಡ ಒಂದು ಇವೆಂಟ್ ನಡೆಯುತ್ತೆ ಮಂಗಳೂರಲ್ಲಿ, ತುಂಬಾ ದೊಡ್ಡ ಅದು ಸ್ಟೇಜ್. ಅದು ಆ ಸ್ಟೇಜ್ ಅಲ್ಲಿ ನಾನು ಮುಂಚಿನಿಂದ ಹೋಗ್ತಿದ್ದೆ, ತುಂಬಾ ಖುಷಿ ಆಗ್ತಿತ್ತು. ತುಂಬಾ ದೊಡ್ಡ ಕ್ರೌಡ್, ಒಳ್ಳೊಳ್ಳೆ ಸೆಲೆಬ್ರಿಟಿಗಳು ಬರ್ತಾರೆ, ಅಂದ್ರೆ ಫಿಲ್ಮ್ ಆಕ್ಟರ್ಸ್ ಬರ್ತಾರೆ, ಸೆಲೆಬ್ರಿಟಿ ಸಿಂಗರ್ಗಳು ಬರ್ತಾರೆ. ಟಿವಿ ಚಾನಲ್ ಇಂದ ನೋಡ್ಲಿಕ್ಕೆ ಒಂದು ಖುಷಿ, ಒಂದು ಆಶಾ, ನಾನು ಯಾವಾಗ ಮರಿ ಸ್ಟೇಜ್ ಅಲ್ಲಿ ಹಾಡ್ಲಿಕ್ಕೆ. ಆ ಟೈಮಲ್ಲಿ ಕೇಳಿದ್ದು ಒಂದು ಅವಕಾಶ, ಯಾಕಂದ್ರೆ ನನ್ನ ಸೆಲೆಬ್ರಿಟಿ ಏನಲ್ಲ, ಆಗ ಕೊಟ್ಟಿರ್ಲಿಲ್ಲ. ಓಕೆ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಆದ್ರೆ ಈಗ ಕೊಡ್ಬೋದಲ್ಲ, ಯಾಕಂದ್ರೆ ಮಂಗಳೂರಿನವ, ನಮ್ಮ ಊರ್ನವ. ಈಗಷ್ಟೇ ನಮ್ಮ ಊರಿಗೆ ಮುಂಚೆ ಹೇಳ್ತಿದ್ರು, ಎದೆ ತುಂಬಿ ಹಾಡನಲ್ಲಿ ಇರುವಾಗ, ಕುಡ್ಲದಯ ನಮ್ಮ ಊರಿಗೆ ಪುದರ್ ಕನಪೆ ಇತ್ತೆಲ್ಲ, ಪುದರ್ ಕಂತ ಇದೇ ಬೇದಿನ ಕುಡ್ಲದಯನತ, ಕುಡ್ಲದಯಾಗ ಅವಕಾಶ ಕೊರಲಿದ. ಅದು ಯಾಕೆಂದ ನನಗೆ ಗೊತ್ತಿಲ್ಲ. ಹಾಗೆ ಪರವಾಗಿಲ್ಲ, ಹೊರಗಿನವರು ಬರ್ಲಿ, ನಮ್ಗೆ ಖುಷಿ. ನಮ್ಮ ಊರಿಗೆ ಬೇರೆಯವರು ಬಂದು ಹಾಡಿದ್ರೆ ನಮ್ಗೆ ಖುಷಿ. ಅದು ಒಳಗಿಂದ ಏನೋ ಒಂದು ಆಗುತ್ತೆ, ಇರ್ಲಿ ನೋಡುವ. ಆದ್ರೆ ಇನ್ನು ಒಂದು ವಿಚಾರ ಮಾತ್ರ, ನೆಕ್ಸ್ಟ್ ನಾನು ಅದು ಓಪನ್ ಆಗಿ ಹೇಳುದು, ನೆಕ್ಸ್ಟ್ ಒಂದು ವೇಳೆ ನಾನು ಯಾವ್ದು ಎಣಿಸ್ಕೊಂಡಿದ್ದೇನ ಅಲ್ಲಿಂದ ನಂಗೆ ಫೋನ್ ಬಂದ್ರೆ ಪ್ರೋಗ್ರಾಮಿಗೆ, ಅವರು ಯಾವ ರೀತಿ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದು ವೇಳೆ ದೇವರ ದಯದಲ್ಲಿ ಇನ್ನೂ ಒಳ್ಳೆ ಒಂದು ಅವಕಾಶಗಳು ಸಿಕ್ಕಿ ಫೋನ್ ಬಂದ್ರೆ ಖಂಡಿತ ಹೋಗುದಿಲ್ಲ ಆ ಕಾರ್ಯಕ್ರಮಕ್ಕೆ. ಅದನ್ನು ಓಪನ್ ಆಗಿ ಹೇಳ್ತಿದ್ದೇನೆ. ಯಾಕಂದ್ರೆ ಒಂದು ಟ್ಯಾಲೆಂಟ್ ಅನ್ನು ಎಷ್ಟು ಬೆಳೆಸ್ತಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಗೆ ಸ್ಟೇಜ್ ಸಿಗಲ್ಲ ಅಂತಲ್ಲ, ಸ್ಟೇಜ್ ಸಿಗುತ್ತೆ. ನಮ್ಮ ಊರಿನ ಒಂದು ಅದು ಅಟ್ಯಾಚ್ಮೆಂಟೇ ಬೇರೆ. ಯಾಕೆ ನಾನು ಒತ್ತಿ ಅದಕ್ಕೆ ಹೇಳ್ತಿದ್ದೇನೆ, ನಮ್ಮ ಊರು ಅಂತ.
ಹಾಗಾಗಿ ಅದು ಅವರು ತಿಳ್ಕೊಳ್ಬೇಕು, ಮತ್ತೆ ನೋಡುವ ಹಾಗೆ. ಸೊ ಇದೊಂದು ರೀತಿಯ ವ್ಯಥೆನೆ. ಹ್ಮ್ ಒಂದು ಸಾಧನೆಯ ಕತೆ ಹೇಳುವ ಸಂದರ್ಭದಲ್ಲಿ ಇಂತಹ ವ್ಯಥೆಗಳು ಕಾಣಿಸ್ಕೊಳ್ತಾ ಇದೆ. ಬಹುಶಃ ಅದಷ್ಟು ಬೇಗ ಪರಿಹಾರ ಆಗ್ಲಿ. ಸಂದೇಶ್ ನಿರ್ಮಾರ್ಗ ಅವರ ಮನಸ್ಸಿನ ಈ ಒಂದು ನೀರಲ್ಲಿ ಒಂದು ಕಲ್ಲು ಬಿದ್ದಾಗ ಏನಾಗುತ್ತೆ ಅದು ಆದಷ್ಟು ಬೇಗ ತಿಳಿ ಆಗ್ಲಿ ಅಂತ ಹೇಳ್ತಾ, ಸಂದೇಶ್ ಅವರು ಮುಂಚಿನ ಜೀವನ ನೆನಪು ಮಾಡ್ಕೊಳ್ಳೋಣ ಸರ್. ಈಗ ಸೆಲೆಬ್ರಿಟಿ ಎಲ್ಲ ಅದ್ರ ಮೇಲೆ ಚರ್ಚೆ ಮಾಡ್ತಾರೆ. ಮುಂಚಿನ ಜೀವನ ನೆನಪು ಮಾಡ್ಕೊಳ್ಳೋಣ. ಸಾಲ ಮೇಲೆ ಸಾಲ ಅಂತ ಕಾನ್ಸೆಪ್ಟ್ ಇತ್ತಂತೆ ನಿಮ್ದು ಅವಾಗ ಆ ಪರಿಸ್ಥಿತಿಯಲ್ಲಿ. ಅದನ್ನೆಲ್ಲ ಹೇಗೆ ಎದುರಿಸಿದ್ರಿ? ಈಗ ನೆನಪು ಮಾಡ್ಕೊಳ್ಳೋದಾದ್ರೆ ಒಳ್ಳೆ ಕಾನ್ಸೆಪ್ಟ್ ಅದು ಮಾತ್ರ. ಯಾಕಂದ್ರೆ ಸಾಲ ಮೇಲೆ ಸಾಲ ಆಗ್ತಾ ಹೋದದೆ ಲಾಕ್ಡೌನ್ ಟೈಮಲ್ಲಿ ಅದು ಜಾಸ್ತಿ ಹೋಯ್ತು. ಅದು ಎಲ್ರಿಗಾಗಿದೆ. ಅಂದ್ರೆ ತುಂಬಾ ಮಂದಿ ಆ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಿರ್ತಾರೆ. ನಂದ್ರಲ್ಲಿ ಏನಾಯ್ತು ಅಂದ್ರೆ ಜಾಸ್ತಿ ಆಗ್ತಾ ಹೋಯ್ತು. ಯಾಕಂದ್ರೆ ನಾನು ರಿಕ್ಷಾದಲ್ಲಿ ದುಡಿತಿದ್ದೆ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿದ್ದೆ. ಆದ್ರೆ ಎಲ್ಲ ಇದನ್ನು ನಂಗೆ ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತಿತ್ತು. ಆಗ ಏನು ಮಾಡುದು ಅಂತ ಯೋಚನೆ ಮಾಡ್ತಿರುವಾಗ ನಂಗೆ ಯಾಕಂದ್ರೆ ಮೀನು ವ್ಯಾಪಾರದಲ್ಲಿ ಕೂಡ ನಾನು ಯಾವಾಗ ಹೊರಗಡೆ ಬಂದ, ಲಾಕ್ಡೌನ್ ಸ್ವಲ್ಪ ಕ್ಲಿಯರ್ ಆಯ್ತು, ಮತ್ತೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಯ್ತು. ಆಗ ಸ್ವಲ್ಪ ಲೈಫ್ ಪುನಃ ಒಂದು ಲೆವೆಲ್ಗೆ ಬರುವಾಗ ಮತ್ತೆ 2ನೇ ಲಾಕ್ಡೌನ್ ಆಗಾಯ್ತಾ. ಆಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಗ ನಾನು ಝೊಮ್ಯಾಟೋಕ್ಕೆ ಜಾಯ್ನ್ ಆಗಿದ್ದು. ಹೆಸರು ಝೊಮ್ಯಾಟೋದಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಲಿಕ್ಕೆ ಜಾಯ್ನ್ ಆಗಿದೆ. ನಾನು ಮತ್ತು ನನ್ನ ಫ್ರೆಂಡ್ ರಕ್ಷಣ್ ಮಾಡ್ರು ಕೂಡ ಇದ್ದ. ನಾವಿಬ್ರು ಒಟ್ಟಿಗೆ ಒಂದು ಸಂಸ್ಥೆಗೆ ಜಾಯ್ನ್ ಆದ್ವಿ. ಅದರಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ದುಡಿಲೇಬೇಕು, ಇಲ್ಲಾಂದ್ರೆ ಅಷ್ಟು ಉತ್ಪತ್ತಿ ಆಗುದಿಲ್ಲ ಅದರಲ್ಲಿ. ಯಾಕಂದ್ರೆ ಕೆಲವರು ಮಧ್ಯಾಹ್ನದವರೆಗೆ ದುಡಿತಾರೆ, ನಮ್ಗೆ ಬೇಕಾದಷ್ಟು ಅದರಲ್ಲಿ ಉತ್ಪತ್ತಿ ನಮ್ಗೆ ಅಷ್ಟು ಸಿಗುದಿಲ್ಲ. ಹಾಗಾಗಿ ಆಗ ಹಾಡು ಆಡ್ಲಿಕ್ಕೂ ಇಲ್ಲ, ನಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಇಲ್ಲ, ಅಂದ್ರೆ ನಮ್ಗೆ ಪ್ರೋಗ್ರಾಮು ಇಲ್ಲ, ಈಚೆ ಕಡೆ ಇದು ಕೂಡ ಇಲ್ಲ. ತುಂಬಾ ನಂಗೆ ಬೇಸರ ಆಗ್ತಿತ್ತು. ಯಾಕಂದ್ರೆ ನನ್ನ ಒಂದು ಕನಸನ್ನು ಕೂಡ ನಂಗೆ ನನಸು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಇದೇ ಜೀವನ ಆಗುತ್ತಾ, ಅದೇ ಫೀಲ್ ಅಲ್ಲಿ ಇರ್ತಿತ್ತು. ಆಗ ಮ್ಯಾರೇಜ್ ಕೂಡ ಆಗಿತ್ತು. ಆಗ ಸಾಲ ಜಾಸ್ತಿ ಆಗ್ತಾ ಹೋಯ್ತು. ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ. ಆಗ ಗೊತ್ತಿರ್ಬೋದು, ಸಾಲಕ್ಕೆ ಜಾಸ್ತಿ ಈಗ ಮದುವೆದವರಿಗೆ ಅವರ ಹೆಂಡತಿಯಂದ್ರು ಅವರ ಗೋಲ್ಡ್ ಕೊಡೋದ್ರ ಮುಖಾಂತರ ತುಂಬಾ ಹೆಲ್ಪ್ ಮಾಡ್ತಾರೆ. ಅದೇ ರೀತಿ ನನ್ನ ವೈಫ್ ಕೂಡ ನಂಗೆ ತುಂಬಾ ಹೆಲ್ಪ್ ಮಾಡಿದ್ಲು. ಯಾಕಂದ್ರೆ ನಾನು ಸ್ಟಾರ್ಟಿಂಗಿಂದನೂ ಅಷ್ಟೇ ಗೋಲ್ಡ್ ತುಂಬಾ ಪ್ಲೆಜ್ ಮಾಡ್ಬೇಕಾಗಿ ಬಂತು. ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆಪ್ಷನ್ ಇರ್ಲಿಲ್ಲ. ಹಾಗೆ ಮನಸ್ಸಲ್ಲಿ ಅದು ಇನ್ನೂ ಜಾಸ್ತಿ ನಂಗೆ ಕೊರಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಲವ್ ಮ್ಯಾರೇಜ್ ಬೇರೆ. ಯಾಕಂದ್ರೆ ಮುಂಚಿನ ಆಲ್ರೆಡಿ ಅವರ ಊರಲ್ಲೆಲ್ಲ ತುಂಬಾ ಮಂದಿ ಅಂದ್ರೆ ಹುಡುಗನಿಗೆ ಮನೆ ಇಲ್ಲ, ಹಾಡು ಆಡುವ, ಆ ಥರ ಎಲ್ಲ ತುಂಬಾ ಅಭಿಪ್ರಾಯಗಳಿತ್ತು. ಹಾಗೆ ನಾನು ಅವರಿಗೆ ಧೈರ್ಯ ಕೊಟ್ಟು ಮದುವೆ ಆಗಿದೆ. ಲಾಕ್ಡೌನು ಎಲ್ರಿಗೂ ಸಮಸ್ಯೆ ಕೊಟ್ಟಿತ್ತು, ಯಾರಿಗೂ ಗೊತ್ತಿರ್ಲಿಲ್ಲ ಹಾಗೆ ಆಗುತ್ತೆ ಅಂತ. ಹಾಗೆ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿರುವಾಗ ಮತ್ತೆ ಈ ಎದೆ ತುಂಬಿ ಹಾಡುವೇನು ಅನ್ನುವಂಥ ಒಂದು ಏನು ನಾನು ಹೇಳಿದಾಗ್ಲೇ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್. ನಾನು ಝೊಮ್ಯಾಟೋದಲ್ಲಿ ದುಡಿತಿರುವಾಗ ಈ ಆಫರ್ ಬಂದದ್ದು. ಅದರ ನಂತರ ನಾನು ಅಲ್ಲಿಗೆ ಹೋಗುವಾಗ 3 ತಿಂಗಳು ನಾನು ಝೊಮ್ಯಾಟೋದಲ್ಲೂ ಇಲ್ಲ, ಯಾವ್ದು ಕೆಲಸನೇ ಇಲ್ಲ, ನಾನು ಅಲ್ಲೇ ಇರ್ಬೇಕಾಗಿತ್ತು. ಆಗ ನಮ್ಮ ಹತ್ರ ಏನು ಅಮೌಂಟ್ ಇರ್ಲಿಲ್ಲ. ಆಗ ತುಂಬಾ ಮಂದಿ ನಂಗೆ ಪಾಪ ಹೆಲ್ಪ್ ಮಾಡಿದ್ರು ನಾನು ಅಲ್ಲಿರುವಾಗ. ಆ ಟೈಮಲ್ಲಿ ನನ್ನ ವೈಫ್ ಕೆಲ್ಸಕ್ಕೆ ಹೋಗ್ತಿದ್ಲು, ನೀವು ಅಲ್ಲಿರಿ ನಾನು ದುಡಿತೇನೆ ಅಂತ. ಯಾಕಂದ್ರೆ ನಮ್ಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಬೇಕೇ ಅಲ್ಲ. ಈಗ ಅವಳ ಸಪೋರ್ಟ್ ಮಾಡುದಿಲ್ಲಾದ್ರೆ ನಾನು ಅಲ್ಲಿಗೆ ಹೋದ್ರೆ ಇಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ಬೇರೆ ತುಂಬಾ ಕಮಿಟ್ಮೆಂಟ್ಸ್ ಇದೆ, ಯಾವ ರೀತಿ ನಾನು ನಿಭಾಯಿಸೋದು. ಅವಳು ಆ ಧೈರ್ಯ ಕೊಟ್ಲು, ಏನ್ ತೊಂದ್ರೆ ಇಲ್ಲ, ನೀವು ಅಲ್ಲಿ ಆರಾಮಾಗಿ ಅಲ್ಲಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಫೈನಲ್ ವರ್ಗು ಬರ್ಬೇಕು ಅನ್ನೋ ಆಸೆ ಇತ್ತು. ಇಲ್ಲಿ ನಾನು ಕೆಲಸ ಮಾಡ್ತೇನೆ, ಮನೆದೆಲ್ಲ ನಾನು ನೋಡ್ಕೊಳ್ತೇನೆ ಅಂತ. ನನಗೆ ನನ್ನ ತಾಯಿಗೆ ಕೂಡ ತುಂಬ ಆಸೆ ಇತ್ತು, ನಾನೊಂದು ಸಿಂಗರ್ ಆಗಬೇಕು, ದೊಡ್ಡ ಸಿಂಗರ್ ಆಗಬೇಕು ಅಂತ. ತುಂಬ ಆಡಿಷನ್ಸ್ಗಳನ್ನು ಕೊಡ್ತಾ ಬಂದಿದ್ದೆ, ಎಲ್ಲೂ ಕೂಡ ಅಷ್ಟು ಇದು ಆಗಿಲ್ಲ. ಅದರ ಟಾಪಿಕ್ ನಾನು ಮತ್ತೆ ಹೇಳ್ತೇನೆ, ಅದೊಂದು ಸ್ಟೋರಿ ಇದೆ. ಅದಾದ ನಂತರ ಈ ಕಾನ್ಸೆಪ್ಟ್ ಅಲ್ಲಿ ನಂದು ಫಿನಾಲೆವರೆಗೆ ಬರಬೇಕು ಅಂತ ಆಸೆ ಇತ್ತು. ದೇವ್ರ ದಯದಲ್ಲಿ ಫಿನಾಲೆಗೆ ಬಂದು ರನ್ನರ್ ಅಪ್ ಕೂಡ ಆದೆ. ಅದ್ರ ನಂತರ ಏನ್ ನನ್ನ ಈಗ ಲೈಫ್ ಇದೆಯಾ ಅದು ತುಂಬಾ ಚೇಂಜ್ಮೆಂಟ್ ಆಯ್ತು. ನಾನು ಮಂಗಳೂರಲ್ಲಿದ್ದೆ ಎದೆ ತುಂಬಿ ಆಡೋಣ ಆದ್ಮೇಲೆ. ಆಗ ಒಳ್ಳೊಳ್ಳೆ ಶೋಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೀಸನ್ ಟೈಮಲ್ಲಿ ಹೊರಗಡೆ ಬಂದು ಶೋಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಒಳ್ಳೆ ಸೇವಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ಆದ್ರೆ ನನ್ನ ವಿನ್ನಿಂಗ್ ಅಮೌಂಟ್ ಕೂಡ ಬಂತು, 3.5 ಲ್ಯಾಕ್ ಬಂತು. ಅದು ಕೂಡ ನಮಗೆ ಉಳಿತಾಯ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಕಮಿಟ್ಮೆಂಟ್ ಜಾಸ್ತಿ ಇತ್ತು. ನೀವು ಹೇಳಿದ್ರಿ ಸಾಲದ ಮೇಲೆ ಸಾಲ ಕಾನ್ಸೆಪ್ಟ್ ಅಂತ, ಅದು ತಲೆಗೆ ಹತ್ತುವುದಕ್ಕಿಂತ ಮುಂಚೆ ಅದನ್ನು ಇಳಿಸಿದ್ರೆ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಅದು ಮಿತಿ ಮೀರಿ ಹೋದ್ರೆ ಅದು ಪ್ರಾಬ್ಲಮೇ. ಯಾಕಂದ್ರೆ ಈಗ ಹೆಸರು ಬರ್ತಾ ಇದೆ, ಒಂದಾದ್ರೆ ಇಲ್ಲಿ ಈ ರೀತಿ ಹೆಸರು ಹಾಳಾದ್ರೂ ಕಷ್ಟ. ನಾವು 4 ವೇದಿಕೆಗೆ ಹೋಗುವವರು, ಅಲ್ಲಿ ಸಭೆಯಲ್ಲಿ ಕುತ್ಕೊಂಡವರೇ ನಮ್ಮ ಸಾಲ ಕೊಟ್ಟವರು ಬಂದಿದ್ರೆ ಅವ್ರಿಗೊಂದು ಈಗ ಪಾಶ್ ಆಗಿದ್ದಾನೆ, ನಮ್ಮ ಸಾಲ ಬಾಕಿ ಇಟ್ಟು ಆ ರೀತಿ ಬರುತ್ತೆ ಮಾತು. ಅದಕ್ಕೋಸ್ಕರ ನಾನು ಫಸ್ಟ್ ಮಾಡಿದ್ದೇನೆಂದ್ರೆ ಬಂದ ಹಣವನ್ನೆಲ್ಲ ಯಾರಿಗೆಲ್ಲ ಬಾಕಿ ಇದೆಯಾ ಅವರಿಗೆಲ್ಲ ಕೊಟ್ಟು, ನಾನು ಈಗ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ರು
ಎಲ್ಲ ಕ್ಲಿಯರ್ ಮಾಡಿ ನಾನು ಹೋದದ್ದು. ಯಾಕೆಂದರೆ ಆ ಮಾತುಗಳನ್ನೆಲ್ಲ ಕೇಳಲಿಕ್ಕೆ ಇಷ್ಟ ಇಲ್ಲ ನಮಗೆ. ಹಾಗಾಗಿ ಅದೊಂದು ಮನಸ್ಸಿಗೆ ಖುಷಿ ಇದೆ. ಸಾಲದ ಮೇಲೆ ಸಾಲ ತುಂಬ ಆಗಿತ್ತು. ಅವಳು ಪಾಪ ಬಂಗಾರ ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ಲು. ಆದರೆ ನಾನು ಅವಳಿಗೊಂದು ಮಾತು ಕೊಟ್ಟಿದ್ದೆ, ಇದರಲ್ಲಿ ಒಂದು ತುಂಡು ಕೂಡ ನಾನು ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ. ಯಾವ ಧೈರ್ಯದಲ್ಲಿ ಕೊಟ್ಟಿದ್ದೆ ಅಂತ ನಂಗೆ ಗೊತ್ತಿರಲಿಲ್ಲ, ನನ್ನ ಹತ್ರ ಕೆಲಸ ಇರಲಿಲ್ಲ ಆ ಟೈಮಲ್ಲಿ. ಆದರೂ ಒಂದು ಹೇಳಿದ್ದೆ ಅವಳ ಹತ್ರ, ಇದರಲ್ಲಿ ಒಂದು ತುಂಡು ಕೂಡ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ. ತುಂಬ ಹೆದರಿಕೆ ಆಗ್ತಿತ್ತು, ಏನು ಮಾಡೋದು, ಹೇಗೆ ಕಟ್ಟೋದು, ಬಡ್ಡಿ ಎಲ್ಲ ಜಾಸ್ತಿ. ಆ ಟೈಮಲ್ಲಿ ನಮಗೆ ಬೇರೆ ಎಲ್ಲೂ ಸಿಗದೆ ನಾವು ಫೈನಾನ್ಸಲ್ಲಿ ಇಟ್ಟಿದ್ವಿ. ಅದೊಂದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಮತ್ತು ದೇವರ ದಯದಲ್ಲಿ ವಿನ್ನಿಂಗ್ ಅಮೌಂಟ್ ಏನು ಬಂತ ಅದು ಫುಲ್ ಅಲ್ಲಿಗೆ ಹೋಯಿತು. ಹಾಗಾಗಿ ಗೋಲ್ಡ್ ಎಲ್ಲ ವಾಪಸ್ ಬಂತು. ಅದೊಂದು ನನಗೆ ತೃಪ್ತಿ ಇದೆ. ಯಾಕೆಂದರೆ ನಾನು ಕೊಟ್ಟ ಮಾತು ಅದು ಉಳಿಸ್ಕೊಂಡೆಲ್ಲ, ಅದು ನನಗೆ ತುಂಬ ಖುಷಿ ಇದೆ. ಹಾಗೆ ಈಗ ಜೀವನ ಸಾಗ್ತದೆ. ಈಗ ಅದೆಲ್ಲ ಕ್ಲಿಯರ್ ಮಾಡಿ ಬ್ಯಾಂಗ್ಳೂರಿಗೆ ಈಗ ಸೆಟ್ಲ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆದ ಮುಖ್ಯ ಕಾರಣ ಏನಂದರೆ, ಅದು ಕೂಡ ತುಂಬ ಮಂದಿಗೆ ಈಗ ಒಂದು ಡೌಟ್ ಇರ್ಬೋದು, ಯಾಕೆಂದರೆ ಊರು ಬಿಟ್ಟು ಅಲ್ಲಿಗೆ ಹೋಗಿದ್ದೇನೆ ಅಂತ. ಬ್ಯಾಂಗ್ಳೂರಲ್ಲಿ ನಾನು ಯಾಕೆ ಹೋಗಿದ್ದೇನೆ ಅಂದರೆ, ಪ್ರೋಗ್ರಾಮ್ ನನಗೆ ನಾರ್ತ್ ಕರ್ನಾಟಕ ಸೈಡ್ ಜಾಸ್ತಿ, ಈ ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು ಕಡೆ ಎಲ್ಲ ಜಾಸ್ತಿ ಪ್ರೋಗ್ರಾಮ್. ಅಲ್ಲಿ ಇವೆಂಟ್ಗಳೆಲ್ಲ ತುಂಬ ಆಗ್ತಾ ಇರುತ್ತೆ, ಜಾತ್ರೆ ಪ್ರೋಗ್ರಾಮ್ ಎಲ್ಲ. ಇಲ್ಲಿಂದ ನಾನು ಹೋಗ್ತಿದ್ದೆ ಪ್ರೋಗ್ರಾಮ್ಗೆ. ಟ್ರಾವೆಲ್ಗೆ ನಿಮಗೆ ತುಂಬ ಸುಸ್ತಾಗುತ್ತೆ, ಯಾಕೆಂದರೆ ಬೇರೆ ಬೇರೆ ಬಸ್ ಇಟ್ಕೊಂಡು ಹೋಗಬೇಕು. ಅದು ಅಲ್ಲಿಗೆ ನಾವು ರೀಚ್ ಆಗುವಾಗ ಊಟ ಇರೋದಿಲ್ಲ ನಮಗೆಲ್ಲ ಬಸ್ಸಲ್ಲಿ, ಟ್ರಾವೆಲಲ್ಲಿ ತುಂಬ ಸುಸ್ತಾಗಿರುತ್ತೆ. ಸ್ಟೇಜಿಗೆ ಹೋಗುವಾಗ ತುಂಬ ಕಷ್ಟ ಆಗುತ್ತೆ. ಮತ್ತು ಟ್ರಾವೆಲ್ಗೆ ಹಣ ಜಾಸ್ತಿ ಖರ್ಚಾಗುತ್ತೆ. ನಾವೇನು ಪೇಮೆಂಟ್ ತಗೊಳ್ತೇವೆ ಅದರಲ್ಲಿ ಅರ್ಧ ಟ್ರಾವೆಲಿಗೆ ಹೋಗುತ್ತೆ. ಮತ್ತೆ ಕೆಲವರು ಏನು ಮಾಡ್ತಾರೆ ಗೊತ್ತುಂಟು, ಅಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಈವೆಂಟ್ನವರು ಇಂಥವರ ಹೆಸರು ಸಜೆಸ್ಟ್ ಮಾಡ್ತಾರೆ. ಈಗ ರೆಕಾರ್ಡಿಂಗ್ ಆಗಿರ್ಬೋದು, ಬೇರೆ ಬೇರೆ ಆಫರ್ಗಳಿಗೆ ಸಂದೇಶನ ಕರೆಸುವ, ಒಳ್ಳೆ ಹಾಡ್ತಾನೆ ಅಂತ. ಆದರೆ ಇನ್ನೊಬ್ರು ಯಾರಾದರೂ ಪಕ್ಕದಲ್ಲಿದ್ದವ್ರು ಹೇಳ್ತಾರೆ, ಅವರು ಮಂಗಳೂರಿಂದ ಬರಬೇಕು ಅಂದರೆ ಟ್ರಾನ್ಸ್ಪೋರ್ಟ್ ಎಲ್ಲ ಪುನಃ ಎಕ್ಸ್ಟ್ರಾ ಕೊಡಬೇಕಲ್ಲ, ಪರವಾಗಿಲ್ಲ ಇಲ್ಲಿ ಯಾರಾದರೂ ಸಿಂಗರನ್ನು ಹಾಕುವ ಅಂತ. ಆಗ ನನ್ನ ಅಲ್ಲಿ ಅವಕಾಶ ಹೋಯ್ತಲ್ಲ. ಅದಕ್ಕೋಸ್ಕರ ನಾನು ದುಡಿಲಿಕ್ಕೋಸ್ಕರ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಈಗ ದೇವರ ದಯದಲ್ಲಿ ಒಳ್ಳೆ ಶೋಸ್ ಇದೆ ಅಲ್ಲಿ, ಹಾಗಾಗಿ ಹತ್ರನೇ ಇರೋದ್ರಿಂದ ತುಂಬ ಕಡೆ ಶೋಸ್ ಮಾಡ್ತಿದ್ದೇನೆ. ಮಂಗಳೂರಿಗೆ ನಾನು ಪ್ರತಿ ಟೈಮ್ ಏನೇ ಶೋಸ್ ಇದ್ರು ಮಂಗಳೂರಿಗೆ ಬರ್ತಾ ಇರ್ತೇನೆ. ಕರೆದ್ರೆ ಶೋಸ್ಗೆ ಕರೆದ್ರೆ ಖಂಡಿತವಾಗ್ಲೂ ಬರ್ತಾ ಇರ್ತೀನಿ. ಮತ್ತೆ ನನ್ನ ಭಜನೆ ಏನಿದ್ರು ನಾನು ಈಗಲೂ ಪ್ರೆಸೆಂಟ್, ನಿನ್ನೆ ಅಷ್ಟೇ ಭಜನೆಗೆ ಹೋಗಿ ಬಂದದ್ದು, ಅದು ಯಾವತ್ತಿದ್ರು ನಿರಂತರ. ಸೊ ನಿಮ್ಮ ಹೆಂಡತಿ ಬಂಗಾರ ಇಟ್ಟಿದ್ರು ಅಂತ ಹೇಳಿದ್ರಿ, ಬಂಗಾರದಂತ ಹೆಂಡತಿ ನಿಮ್ಮ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಪ್ರಮುಖ ಕಾರಣರಾಗಿ ಅವರೇ ನಿಲ್ತಾರೆ. ಹೌದು. ಸಾಲ ಮಾಡಿದ್ದು ನನಗೆ ಹೆಂಡತಿ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ, ಸಾಧನೆ ಮಾಡ್ಲಿಕ್ಕೆ ಹೊರಟದ್ದು ನನ್ನ ಹೆಂಡತಿಗೆ ಹೆಮ್ಮೆ ತರಬೇಕು ಅಂತ, ಜೀವನ ಜೀವಿಸ್ತಾ ಇರೋದು ನನ್ನ ಹೆಂಡತಿ ನನ್ನ ನಂಬಿ ಬಂದಿದ್ದಾಳೆ ಅಂತ, ಜೀವನದಲ್ಲಿ ಗೆಲ್ತಾ ಇರೋದು ಅವಳನ್ನ ಖುಷಿಯಾಗಿಡ್ಬೇಕು ಅಂತ. ನಿಮ್ಮ ಹೆಂಡತಿ ಎಷ್ಟು ಸ್ಪೆಷಲ್ ಸರ್? ಅದು ಹೇಳಲಿಕ್ಕೆ ಮಾತೇ ಇಲ್ಲ, ತುಂಬ ಅಂದರೆ ಸಿಕ್ಕಾಪಟ್ಟೆ ಸ್ಪೆಷಲ್. ಯಾಕೆಂದರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದ ಒಬ್ಬಳು ಮಹಿಳೆ ಇರ್ತಾಳೆ ಅಂತ ಅದು ಏನೋ ಗಾದೆ ಕೇಳಿದೆ ಮುಂಚೆ, ಆದರೆ ನನ್ನ ಜೀವನದಲ್ಲಿ ಅದು ನಿಜ ಆಗಿದೆ. ಅದು ನನಗೆ ಖುಷಿ. ಯಾಕೆಂದರೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ, ಆದರೆ ನನ್ನ ಹೆಂಡತಿ ಅಂದರೆ ತುಂಬ ಅಂದರೆ ಪ್ರತಿಯೊಂದು ವಿಷಯದಲ್ಲೂ. ನಾನು ಲಾಸ್ಟ್ ಟೈಮ್ ಒಂದು ಆಡಿಷನ್ ನಾನು ಆಗಲೇ ಹೇಳಬೇಕಿತ್ತು, ಅದೊಂದು ಕ್ವಶನ್ ನಮ್ಮದು ಸ್ಕಿಪ್ ಆಯಿತು. ಬೇರೆ ಬೇರೆ ಚಾನಲ್ಗೆ ಆಡಿಷನ್ಸ್ ಕೊಡ್ತಿದ್ದೆ. ಮಂಗಳೂರಲ್ಲಿ ಯಾವುದೇ ಕಾಂಪಿಟೇಷನ್ ಆದರೂ ನಾವು ಅಲ್ಲಿ ಇರ್ತಿದ್ವಿ, ಸಿಂಗಿಂಗ್ ಕಾಂಪಿಟೇಷನ್. ಕೆಲವು ಕಡೆ ಪ್ರೈಸ್ ಸಿಕ್ತಿತ್ತು, ಕೆಲವು ಕಡೆ ಸಿಗ್ತಿರ್ಲಿಲ್ಲ. ಹಾಗೆ ತುಂಬ ಕಡೆ ಕೊಟ್ಟು ಯಾವುದಾದ್ರೂ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳುವಾಗ ನಾನು ಒಂದು ಚಾನಲಲ್ಲಿ, ನಾನು ಅದು ಕೂಡ ಹೆಸರು ಹೇಳುದಿಲ್ಲ, ಒಂದು ಆಡಿಷನ್ ಕೊಟ್ಟಿದ್ದೆ. ಅದರಲ್ಲಿ ಎಲ್ಲಿವರೆಗೆ ಅಂದರೆ ನಾನು ಮೆಗಾ ಆಡಿಷನ್ವರೆಗೆ ಸೆಲೆಕ್ಟ್ ಆಗಿದ್ದೆ. ಮೆಗಾ ಆಡಿಷನ್ವರೆಗೆ ಸೆಲೆಕ್ಟ್ ಆಗಿ ನಂತರ ಲಾಸ್ಟಿಗೆ ಏನೋ ಆಚೀಚೆಲ್ಲ ಕೆಲವು ಆಯಿತು. ಹಾಗೆ ನಾನು ವಾಪಸ್ ಬರಬೇಕಾಯಿತು, ಅಂದರೆ TV ರೌಂಡು. ನಾನು ಅವತ್ತು ಒಂದು ತಪ್ಪು ಮಾಡಿದ್ದೆ. ಅದೊಂದು ಖುಷಿ ಅಲ್ಲ, ಎಷ್ಟು ಟೈಮ್ ಆಡಿಷನ್ ಕೊಟ್ಟು ಒಂದರಲ್ಲಿ ಅವಕಾಶ ಸಿಕ್ಕಿದೆ ಅಂದರೆ ನಾನು ಊರಲ್ಲೆಲ್ಲ ಹೇಳಿ ಹೋಗಿದ್ದೆ, ನಾನು ಇಂತಿಂಥದ್ದು ಶೋಗೆ ಸೆಲೆಕ್ಟ್ ಆಗಿದ್ದೇನೆ, ಇಂತಿಂಥದ್ದಿನ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗುತ್ತೆ ನೋಡಿ ಅಂತ. ಆದರೆ ಅಲ್ಲಿ ಏನಾಯ್ತಂದರೆ ನನ್ನನ್ನು ವಾಪಸ್ ಕಳಿಸಿದ್ರಲ್ಲ, ನಾನಂದರೆ ವಾಪಸ್ ಕಳಿಸಿ ಬೇರೆಯವ್ರನ್ನ ಕರ್ಕೊಂಡ್ರು ನನ್ನ ಪ್ಲೇಸಿಗೆ. ಅದು ಏನಾಯ್ತಂದರೆ ನಂದು ಅಲ್ಲಿ ಇರಲಿಲ್ಲ, ಸ್ಟಾಪ್ ಆಯಿತು. ನಂಗೆ ಗೊತ್ತೇ ಇರಲಿಲ್ಲ. ನನಗೆ ಅಂದರೆ ಶೂಟಿಂಗ್ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿ ನನ್ನನ್ನು ವಾಪಸ್ ಕಳಿಸ್ಕೊಟ್ಟಿದ್ರು. ಹಾಗೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಗ ಫುಲ್ಲು ಎಲ್ಲರೂ ಒಬ್ಬೊಬ್ರು ಕೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಂತಾಯಿತು, ಟಿವಿಯಲ್ಲಿ ಬರಲಿಲ್ಲ, ಎಂತಾಯ್ತು ಅಂತ. ಆಗ ಫುಲ್ ನನಗೆ ಅದು ಟೆನ್ಷನಲ್ಲಿ ಫುಲ್ ಡಿಪ್ರೆಷನ್ ಆಗಿತ್ತು. ಆ ಟೈಮಲ್ಲಿ ಕೂಡ ಅವಳು ಕೂಡ ನನ್ನ ಜೊತೆನೇ ಇದ್ಲು. ಅವಳಿಗೂ ಅದೇ ರೀತಿ ಇರ್ಬೋದಿತ್ತು, ನಮಗೆ ಸಿಗ್ಲಿಲ್ಲಲ್ಲ, ಎಷ್ಟು ಕಷ್ಟಪಟ್ಟ ಅವಕಾಶ ಸಿಗ್ಲಿಲ್ಲ ಅಂತ. ಆದರೆ ಅವಳು ನನ್ನನ್ನು ನೋಡಿ ನಾನು ಅದೇ ರೀತಿ ಇದ್ರೆ ಇವರು ಫುಲ್ ಡಲ್ ಆಗ್ತಾರೆ ಅಂತೇಳಿ ಅವಳು ಅದರ ಒಪೋಸಿಟ್ ಇದ್ಲು. ಅವಳು ಹೀಗೆ ಹೇಳಿದ್ಲು, ಪರವಾಗಿಲ್ಲ, ನೆಕ್ಸ್ಟ್ ಇನ್ನೂ ನಮಗೇನು ಜಾಸ್ತಿ ಇದು ಆಗಿಲ್ಲ, ಇನ್ನೂ ನಾವು ಪ್ರಯತ್ನ ಪಡ್ತಾ ಇರೋ, ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ನಮಗೆ ಒಳ್ಳೆ ಅವಕಾಶ ಸಿಗುತ್ತೆ, ಇದು ನಮ್ಮದು ಲಾಸ್ಟ್ ಅಲ್ಲ, ನೆಕ್ಸ್ಟ್ ಯಾವುದಾದ್ರೂ ಒಳ್ಳೆ ಆಡಿಷನ್ ಬಂದರೆ ಮತ್ತೊಮ್ಮೆ ಕೊಡುವ ಅಂತ. ಆಗ ನನಗೆ ಸ್ವಲ್ಪ ಧೈರ್ಯ ಬಂತು. ಅದರ ನಂತರ ಮತ್ತೆ ಆಡಿಷನ್ ಏನು ಬಂತು, ನಮ್ಮ ಕಲರ್ಸ್ ಕನ್ನಡ ಎದೆ ತುಂಬಿ ಹಾಡುವನು ಅನ್ನುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ಯಾಕೆಂದರೆ ಆ ಟೈಟಲೇ ಒಂದು ತುಂಬ ಖುಷಿಯ ವಿಚಾರ. ನಮ್ಮ SP ಬಾಲಸುಬ್ರಹ್ಮಣ್ಯಂ ಸರ್, ನಾನು ಅವರನ್ನು ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೇನೆ ಸಿಂಗಿಂಗಲ್ಲಿ. ಹಾಗಾಗಿ ಅವರು ನಡೆಸ್ತಿದ್ದಂಥ ಒಂದು ಶೋನ ಹೆಸರು ಕೇಳುವಾಗಲೇ ನನಗೆ ತುಂಬ ಖುಷಿಯಾಗಿತ್ತು. ಆ ಶೋಗೆ ಆಡಿಷನ್ಗೆ ಯಾವಾಗ ನನಗೆ ಕಾಲ್ ಬಂದಿತ್ತು, ನಾನು ಇವಳ ಹತ್ರ ಹೇಳಿದ್ದೆ,
ಅಂದ್ರೆ ಇದಕ್ಕೆ ಪುನಃ ನಾವು ಕೊಟ್ಟು ಹೇಗೆ ಮತ್ತೆ ಅದೇ ರೀತಿ ಆದ್ರೆ ನಮಗೂ ಮತ್ತೆ ಸುಮ್ಮನೆ ತಲೆ ಬಿಸಿ ಮಾಡ್ಕೊಳ್ಬೇಕು ಅಂತ. ಅದಕ್ಕೆ ಅವಳು ಹೇಳಿದ್ದು ಇಲ್ಲ, ಇದೊಂದು ಸತಿ ಟ್ರೈ ಮಾಡುವ, ಇದು ಆಗ್ಲಿಲ್ಲ ಅಂದ್ರೆ ಮತ್ತೆ ಬೇಡ ಅಂತ. ಹಾಗೆ ಲಾಸ್ಟ್ ಒಂದು ಆಡಿಷನ್ ಅಂತ ಕೊಟ್ಟದ್ದು. ಅದು ದೇವರಿಗೂ ಕೇಳಿದ್ದೇ ಏನೋ ಗೊತ್ತಿಲ್ಲ, ಅದರಲ್ಲಿ ದೇವರು ಕೈ ಹಿಡಿದ್ರು. ಹಾಗಾಗಿ ಮತ್ತೆ ಎಲ್ಲ ಚೇಂಜ್ಮೆಂಟ್ ಆಯ್ತು. ಹಾಗಾಗಿ ಅವಳು ಪ್ರತಿಯೊಂದು ಇದ್ರಲ್ಲಿ ನಾನು ಕುಗ್ಗುವಾಗ, ನಾನು ಸ್ಟಾರ್ಟಿಂಗ್ ಲವ್ ಮ್ಯಾರೇಜ್ ಆಗಿದ್ರು, ಯಾಕಂದ್ರೆ ತುಂಬಾ ಬೇರೆ ಬೇರೆ ರೀತಿಯ ಲವ್ ಎಲ್ಲ ಇರುತ್ತೆ ಈ ಟೈಮಲ್ಲಿ. ಲವ್ ಮ್ಯಾರೇಜ್ ಆಗಿದ್ರು ನಾನು ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹತ್ರ 10 ರೂಪಾಯಿ ಮಾತ್ರ ಇದ್ದದ್ದು. ಫಸ್ಟ್ ಅವಳು ನನ್ನನ್ನು ಲವ್ ಮಾಡಿದ ಸ್ವಲ್ಪ ರೀಸೆಂಟ್ ಡೇಸ್ ಅಲ್ಲಿ ನಂತರ 10 ರೂಪಾಯಿ ಅಷ್ಟೇ ಇರ್ತದೆ. ಆಗ ಬೇರೆ ಕೆಲಸ ಇಲ್ಲ, ನಾವು ಒಂದೇ ಕಂಪ್ನಿಯಲ್ಲಿ ಒಂದು ವರ್ಕ್ ಮಾಡ್ತಿದ್ವಿ. ಅದೊಂದು ಟ್ರೈನಿಂಗ್ ತರ ಇತ್ತು, ಸ್ಯಾಲ್ರಿ ಅಂತ ಇರಲಿಲ್ಲ. ಮತ್ತೆ ಮತ್ತೆ ಅದರಲ್ಲಿ ಸ್ವಲ್ಪ ಹೊತ್ತು ಸಮಯ ಆದ್ಮೇಲೆ ಸ್ಯಾಲ್ರಿ ಅಂತ ಇತ್ತು. ಆಗ ನಾವು ಬರ್ತಿದ್ವಿ, ಟ್ರೈನಿಂಗ್ ತಗೊಳ್ತಿದ್ವಿ, ಅಲ್ಲಿ ಕೆಲಸ ವರ್ಕ್ ಮಾಡ್ತಿದ್ವಿ. ಆಗಲೂ ಅವಳು ಅಂದ್ರೆ ಇವ್ರ ಹತ್ರ ಹಣ ಇಲ್ಲ. ಆಗ ನೋಡ್ಲಿಕ್ಕೆ ಈಗ ಸ್ವಲ್ಪ ಚೆನ್ನ ಅಂತಲ್ಲ, ಈಗ ಸ್ವಲ್ಪ ಆದ್ರೆ, ಈಗ ಸ್ವಲ್ಪ ಆದ್ರೂ ಓಕೆ. ಆಗ ತುಂಬಾ ತೀರಾ ಒಟ್ರಶ್ ಇದೆ, ಸಪೂರಾಗಿ ಫುಲ್ ಬ್ಲ್ಯಾಕ್ ಆಗಿ ಬಚ್ಚಲಿ ಅಂತ ಹೇಳ್ತಾರಲ್ಲ ಆ ತರ ಇದ್ದೆ. ಅಂದ್ರೆ ಕೂದಲೆಲ್ಲ ಫುಲ್ ಒಟ್ರಶ್ ಇದ್ದು. ಆದ್ರೆ ಅವಳು ಆ ಟೈಮಲ್ಲಿ ಕೂಡ ಇವರು ನನ್ನನ್ನು ಒಳ್ಳೆ ಕೇರ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನನ್ನನ್ನು ಪ್ರೀತಿ ಮಾಡಿದ್ಲು, ಖಾಲಿ ಕೇರಿಂಗೋಸ್ಕರ. ಆಗ ನಾನು ಸಿಂಗರ್ ಅದೆಲ್ಲ ಏನು ಗೊತ್ತಿರ್ಲಿಲ್ಲ ಅವಳಿಗೆ ಜಾಸ್ತಿ. ಆದ್ರೆ ಒಂದು ಖುಷಿಯಾದದ್ದು ಏನಂದ್ರೆ ಅವಳು ಕಮಿಟ್ಮೆಂಟ್ ಕೊಟ್ಟಿದ್ಲು. ನಾನು ಅವಳ ಹತ್ರ ಹೇಳಿದ್ದೆ, ಓಕೆ ಲವ್ ಮಾಡ್ತೇನೆ, ಆದ್ರೆ ಲವ್ ಮಾಡಿದ್ಮೇಲೆ ನನ್ಗೆ ಹೀಗೆ ಇರ್ಬೇಕು, ನನ್ನ ಹುಡುಗಿ ಹೀಗೇನೆ ಇರ್ಬೇಕು ಅಂತ ನಂಗೊಂದು ಆಸೆ ಇತ್ತು. ಅವಳ ಹತ್ರ ನಾನೆಲ್ಲ ಹಂಚ್ಕೊಂಡಿದ್ದೆ, ಹಾಗೇನೆ ಇರ್ತೇನೆ ಅಂತ ಹೇಳಿದ್ಲು. ನಂತರ ಮನೇಲಿ ಕೂಡ ಏನ್ ತೊಂದ್ರೆ ಇಲ್ಲ, ನಾನೇ ಒಪ್ಪಿಸ್ತೇನೆ ಅಂತ ನನಗೆ ಧೈರ್ಯ ಕೊಟ್ಟಿದ್ಲು. ಹಾಗಾಗಿ ನಾನು ಕಮಿಟ್ ಆದೆ. ಕಮಿಟ್ ಆದ್ಮೇಲೆ ಮತ್ತೆ ಕೈ ಬಿಡುವ ಮಾತೇ ಇಲ್ಲ. ಹಾಗಾಗಿ ಕಮಿಟ್ ಆದ ನಂತರ ಈಗ ಎಷ್ಟು ವರ್ಷ ಏನಿದೆಯಾ, ನಂದು ಹಂತ ಹಂತವಾಗಿ ಪ್ರತಿಯೊಂದು ನನ್ನ ಸಕ್ಸಸ್ ಅಲ್ಲೂ ಕೂಡ ತುಂಬಾ ನಂಗೆ ಸಪೋರ್ಟ್ ಆಗಿ ನಿಂತಿದ್ದಾಳೆ. ಹಾಗಾಗಿ ಸ್ಪೆಷಲ್ಗಿಂತ ಸ್ಪೆಷಲ್. ಸೊ ನೀವ್ ಹೇಳಿದ್ರಿ ನಿಮಗೆ ನಿಮ್ಮ ಹುಡುಗಿ ಹೀಗೆ ಇರ್ಬೇಕು ಅಂತ ಆಸೆ ಇತ್ತು, ಹಾಗೆ ಇದ್ದಾಳೆ ಅವಳು ಕೂಡ ಅಂತ. ಅವರ ಫ್ಯಾಮಿಲಿಯನ್ನು ಒಪ್ಪಿಸ್ತಾರೆ, ಒಂದಿನ ಮದುವೆ ಕೂಡ ಆಗುತ್ತೆ. ಆ ಟೈಮಲ್ಲೇ ಸುಮಾರು ನಿಮ್ಮ ಬಗ್ಗೆ ಒಳ್ಳೆ ಒಳ್ಳೆ ಮಾತುಗಳೇ ಕೇಳಿ ಬರ್ತದೆ. ಹೇಗ್ ನೋಡ್ಕೊಳ್ತಾನ ಅವನು, ಕೈಯಲ್ಲಿ ಏನಾದ್ರು ಇದೆಯಾ ಅವನ ಹತ್ರ, ತುಂಬಾ ಚೆನ್ನಾಗಿ ಸಾಕಿಸ್ತಾರೆ ಹೆಣ್ಣು ಮಕ್ಕಳನ್ನ. ಬಂಗಾರ ಅಂತ ಹೇಳ್ತಾರಲ್ಲ, ಬಂಗಾರದ ಹಾಗೆ ಸಾಕಿರ್ತಾರೆ. ಹಾಗೆ ಅವ್ರಿಗೆ ಬಂಗಾರ ಮಾಡ್ಬೇಕು ಅಂತ ಆಸೆಯಲ್ಲಿ ಮಾಡಿರ್ತಾರೆ. ನಿಮಗೆ ಅಂತ ಹೇಳಿದ್ರೆ ಹೆಂಡತಿ ಇದ್ದಾಗ ಇಂತಹ ಮಾತುಗಳು ನಿಮ್ಗೆ ಹೇಳಲಿಕ್ಕೆ ಕಷ್ಟ ಆಗ್ಬೋದು. ನಿಮಗೆ ಯಾವತ್ತೂ ಅನಿಸ್ಲಿಲ್ಲ ಸರ್, ಇವಳು ಯಾಕೆ ನನ್ನ ಲವ್ ಮಾಡ್ಬೇಕಿತ್ತು, ನನ್ನಿಂದಾಗಿ ಇವಳ ಲೈಫ್ ಈ ತರ ಎಲ್ಲ ಆಗ್ಬೇಕಿತ್ತ, ಅಥವಾ ಸಾಲ ಮೇಲೆ ಸಾಲ, ಆ ಟೆನ್ಷನ್, ಬಂಗಾರ ಇಡಬೇಕು, ಅದು ಇದು ಇವೆಲ್ಲ ಇವಳಿಗೆ ಬೇಕಿತ್ತ, ನಾನು ಇವಳ ಜೀವನದಲ್ಲಿ ಬರಲೇಬಾರ್ದಿತ್ತು ಅಂತ ಯಾವತ್ತಾದ್ರೂ ಅನ್ಸಿದೆ ಸರ್? ಇಲ್ಲ, ಅಂದ್ರೆ ಫಸ್ಟಿಗೆ ಆ ಮಾತುಗಳೆಲ್ಲ ಕೇಳುವಾಗ ನಂಗೆ ಅಂದ್ರೆ ನನ್ನಲ್ಲಿ ಒಂದು ಚಾಲೆಂಜ್ ಇತ್ತ, ಅಂದ್ರೆ ನಾನು ಈ ತರ ಬದುಕಬೇಕು ಅಂತ. ಅದು ಜಾಸ್ತಿ ಆಗ್ತಾನೆ ಹೋಯ್ತಲ್ಲದೆ ನಂಗೆ ಯಾವತ್ತು ಅದು ಹಾಗೆ ಅನಿಸಿರ್ಲಿಲ್ಲ. ಯಾಕೆಂದ್ರೆ ನಂಗೆ ಅದು ಅವ್ರು ಇನ್ನೂ ನಂಗೆ ಒಂದು ಸ್ಫೂರ್ತಿ ಕೊಟ್ಟಾಗಿತ್ತು. ನಂಗೆ ತುಂಬಾ ಖುಷಿ ಆಯ್ತು ಅದು, ಇವಳನ್ನು ಇನ್ನೂ ಚೆನ್ನಾಗಿ ನಾನು ಹೇಗೆ ಅನ್ಕೊಂಡಿದ್ನ ಅದಕ್ಕಿಂತಲೂ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಒಂದು ನಂಗೆ ಅನಿಸಿಕೆ ಇತ್ತು. ಆದ್ರೆ ಅದು ಕೂಡ ಇಷ್ಟು ಬೇಗ ದೇವರು ಅದಕ್ಕೊಂದು ದಾರಿ ಮಾಡಿ ಕೊಡ್ತಾರೆ ಅಂತ ಕೂಡ ನಂಗೆ ಗೊತ್ತಿರ್ಲಿಲ್ಲ. ಆದ್ರೆ ಆ ಟೈಮಲ್ಲಿ ನೀವು ಹೇಳಿದಾಗೇನೆ, ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ತನ್ನ ಮಗನನ್ನು ತುಂಬಾ ಒಂದು ಜಾಗೃತಿಕತೆಯಿಂದ ಸಾಕಿರ್ತಾರೆ. ಅವ್ರಿಗೊಂದು ಆಸೆ ಇರುತ್ತೆ, ಚಿಕ್ಕ ವಯಸ್ಸಿನಿಂದ ಇಷ್ಟು ದೊಡ್ಡ ಆಗುವವರೆಗೆ ಅವ್ರಿಗೊಂದು ಜೋಪಾನವಾಗಿ ನಾವು ಸಾಕಿದ ನಂತರ ನೆಕ್ಸ್ಟ್ ಅವರು, ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೆ 2 ಮನೆಯ ಒಂದು ದೀಪ ಹಚ್ಚುವ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಅವಳು ಇನ್ನೊಂದು ಮನೆಗೆ ಹೋಗುವಾಗ ಮನೆಯವರು ಅವಳನ್ನು ನಮ್ಗಿಂತ ಚೆನ್ನಾಗಿ ನೋಡ್ಕೊಳ್ಬೇಕು, ಅವಳನ್ನು ಕೈ ಹಿಡುವ ಅವಳ ಗಂಡ. ಯಾಕಂದ್ರೆ ಗಂಡ ಹೆಂಡತಿ ಸಂಬಂಧ ಅದು ಯಾವತ್ತಿದ್ರೂ ಶಾಶ್ವತ. ಮಕ್ಕಳಾಗಿರ್ಬೋದು, ಯಾರಾಗಿರ್ಬೋದು, ಪ್ರತಿಯೊಬ್ರು ಆದ್ರೂ ಈಗ ಮದುವೆಯಾಗಿ ಹೋಗುವವರು ಅಥವಾ ಅವರವರ ಜೀವನವನ್ನು ಕಟ್ಕೊಳ್ಳುವವರು. ಆದ್ರೆ ಗಂಡ ಹೆಂಡತಿ ಅನ್ನೋ ಒಂದು ಸಂಬಂಧ ಅದು ಯಾವತ್ತಿದ್ರೂ ಶಾಶ್ವತ. ಕೊನೆಗೆ ಇಬ್ರು ಉಳಿಯುವುದು ಇಬ್ರೇ, ನನಗೆ ನೀನು ನಿನಗೆ ನಾನು ಅಂತ ಆ ತರ. ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿಗೂ ಅದೊಂದು ಇರುತ್ತೆ, ಅವಳ ಕೈ ಹಿಡುವ ಗಂಡ ಅವಳನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು, ನಾವು ನಮ್ಮ ಟೈಮ್ ವರೆಗೆ ನೋಡ್ಕೊಳ್ಬಹುದು, ಅದ್ರ ನಂತರ ಅವರವರೇ ಜೊತೆಯಾಗಿರ್ಬೇಕು ಅಂತ. ಹಾಗೆ ನನ್ನ ಮೇಲೆ ಅವರಿಗೆ ಬಂದ ಅಭಿಪ್ರಾಯ ಖಂಡಿತವಾಗ್ಲೂ ತಪ್ಪಲ್ಲ. ಯಾಕಂದ್ರೆ ನನ್ನ ನಂತರ ಆಗ ಹಾಡಾಡ್ತಿದ್ದೆ, ಓಕೆ, ತಂದೆ ತಾಯಿಗೆ ಬಂದ ಅಭಿಪ್ರಾಯ ತಪ್ಪಲ್ಲ. ಆದ್ರೆ ಊರಿನವರದ್ದು ನಾನು ಅದನ್ನು ತಗೊಳ್ಳೋದೇ ಇಲ್ಲ. ಯಾಕಂದ್ರೆ ತಂದೆ ತಾಯಿಗೆ ಅವ್ರಿಗೆ ಏನು, ಅವ್ರು ಕೇಳಿದಕ್ಕೆ ಏನು ಉತ್ತರ ಕೊಡ್ಬೇಕಾ, ಅವ್ರಿಗೆ ಏನು ಮರ್ಯಾದೆ ಕೊಡ್ಬೇಕು, ಅದು ಖಂಡಿತವಾಗ್ಲೂ ಕೊಡ್ತೇನೆ. ಮತ್ತೆ ಊರಿನವರ ಮಾತು ನಾನು ಜಾಸ್ತಿ ಅದನ್ನು ತಲೆಗೆ ತಗೊಳ್ಳೋದಿಲ್ಲ. ಯಾಕಂದ್ರೆ ಈಗ ಏನೇ ಕಷ್ಟ ಬಂದ್ರು, ನಮ್ಗೆ ಏನೇ ಕಷ್ಟ ಬಂದ್ರು, ನಾವು ಯಾವುದೇ ಸಂದರ್ಭದಲ್ಲಿದ್ರು ನಾವು ನಮ್ಮ ಜೀವನವನ್ನು ನಾವೇ ನೋಡ್ಕೊಳ್ಬೇಕು. ನಮ್ಗೆ ಹೇಳಿದವರು ಯಾರು ಬಂದು ನಮ್ಮನ್ನು ಸಾಕುದಿಲ್ಲ, ಅವರೇನು ನಮ್ಗೆ ಒಂದೇನು ಕೊಡುದಿಲ್ಲ. ಹೇಳುವರೆಲ್ಲರೂ ತುಂಬಾ ಮಂದಿ ಹೇಳ್ತಾರೆ, ಆದ್ರೆ ಅದು ಕೂಡ ನಮ್ಗೆ ಬೇಕು, ಅದು ಕೂಡ ನಮ್ಗೊಂದು ಸ್ಫೂರ್ತಿ ಆಗುತ್ತೆ, ನಮ್ಗೆ ಒಂದು ದಾರಿದೀಪವಾಗುತ್ತೆ. ಹಾಗಾಗಿ ತುಂಬಾ ಮಂದಿ ಹೇಳ್ತಿದ್ರು ಹೋದ ಕಡೆಯಲ್ಲೆಲ್ಲ, ಹೇಗೆ ಸಾಕ್ತೇನೆ ಅವನಿಗೆ ಕೆಲಸ ಇಲ್ಲ, ಮನೆ ಇಲ್ಲ, ಏನಿಲ್ಲ, ಹೇಗೆ ಅಂತ. ಈಗ ನನ್ನಲ್ಲಿರೋ ಒಂದು ಡ್ರೀಮ್ ಮಾತ್ರ, ಉಳಿದದನ್ನೆಲ್ಲ ನಾನು ಸ್ವಲ್ಪ ಮಾಡ್ತಾ ಮಾಡ್ಕೊ, ಇನ್ನು ಮನೆ ಒಂದು ಆಗ್ಬೇಕು, ಖಂಡಿತವಾಗ್ಲೂ ಆಗುತ್ತೆ. ಸ್ವಲ್ಪ ಅದಕ್ಕೊಂದು ಟೈಮ್ ಬೇಕು. ಯಾಕಂದ್ರೆ ಮನೆ, ಮದ್ವೆ ಮತ್ತು ಮಗು
ಇದು 3 ಒಂದು ಮನುಷ್ಯನ ಜೀವನದಲ್ಲಿ ನಾವು ಹೇಳಿದಾಗೆ ಇಲ್ಲ. ಅದು ದೇವರು ಯಾವಾಗ ಅವರಿಗೊಂದು ಋಣಾನುಬಂಧ ಅಂತ ಹೇಳ್ತಾರಲ್ಲ, ಯಾವಾಗ ಆಗ್ಬೇಕು ಅದೇ ಟೈಮಲ್ಲಿ ಆಗುದು. ಮತ್ತೆ ಇಂಥವರೆಂತ ಒಂದು ಮದುವೆಗೆ ಅಂತ ನಿಶ್ಚಯ ಮಾಡಿರ್ತಾರೆ, ಅದು ಕೂಡ ಅವರವ್ರ ಜೊತೆನೇ ಆಗಿರ್ಬೋದು. ನಡುವಲ್ಲಿ ನಾವು ಸುಮ್ಮನೆ ಕೆಲವು ಈ ಕಿತ್ತಾಟ ಅದನ್ನೆಲ್ಲ ಮಾಡ್ತಿರ್ತೇವೆ ಅಷ್ಟೇ. ಅದು ಎಲ್ಲ ಏನು ಮಾಡುದು, ನಮ್ಮ ಸಮಾಜದ ನಿಯಮಗಳು, ಅದೇನು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಮನೆಯೊಂದು ಆಗ್ಲಿಕ್ಕೆ ಬಾಕಿ ಇದೆ, ಖಂಡಿತವಾಗ್ಲೂ ಅದು ಕೂಡ ಮಾಡ್ತೇನೆ. ನಾನು ಆಗ್ಲೇ ಹೇಳಿದ್ದೆ, ಈ ಹಣದ ವಿಷಯದಲ್ಲಿ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ. ಅಂದ್ರೆ ಈಗ ನಾನು ಮನಸ್ಸು ಮಾಡಿದ್ರೆ ತುಂಬಾ ಮಂದಿ ಹತ್ರ ನಾನೀಗ ಕೇಳಿದ್ರೆ ಯಾರು ಇಲ್ಲ ಅನ್ಲಿಕ್ಕಿಲ್ಲ. ಅಂದ್ರೆ ಸಂದೇಶ ಕೇಳ್ತೇನೆ, ಕೊಡುವ, ನಮ್ಮ ಒಳ್ಳೆ ಒಂದು ಇದ್ದಾನೆ, ಮುಂಚೆ ಕಷ್ಟದಿಂದ ಬಂದವ, ಕೊಡುವ ಅವನಿಗೆ ಹೆಲ್ಪ್ ಮಾಡೋದು. ಆದ್ರೆ ಬೇಡ, ನನಗೆ ತುಂಬಾ ಮಂದಿ ಹೆಲ್ಪ್ ಮಾಡಿದ್ದಾರೆ ಎದೆ ತುಂಬಿ ಹಾಡುವ ಟೈಮಲ್ಲಿ, ನನ್ಗೆ ಕೆಲಸ ಇಲ್ಲದಾಗ. ಅದು ನಂಗೆ ದೊಡ್ಡದು. ಯಾಕಂದ್ರೆ ಅವರು ಹೆಲ್ಪ್ ಯಾರಾದ್ರೂ ಕೆಲವರು ಸುಮ್ಮನೆ ಯಾಕೆ ಹೆಲ್ಪ್ ಮಾಡಬೇಕು, ಅವ್ರು ನಂಗೆ ಅವತ್ತು ಟೈಮಲ್ಲಿ ಹೆಲ್ಪ್ ಮಾಡಿದ್ರಿಂದ ನಂಗೆ ತುಂಬಾ ಖುಷಿ ಇದೆ. ಅದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಆದ್ರೆ ನನ್ನ ಮನೆ ಮತ್ತೆ ನನ್ನ ಹೆಂಡತಿಗೆ ಏನ್ ಮಾಡ್ಬೇಕು, ಅದು ಖಂಡಿತವಾಗ್ಲೂ ನಾನು ನನ್ನ ಸ್ವಂತ ಹಣದಿಂದ ನಾನು ದುಡ್ಡು ಮಾಡ್ತೇನೆ. ಅದು ಪ್ರೂವ್ ಯಾರಿಗೆಲ್ಲ ಮಾಡ್ಬೇಕು ಅದು ಕೂಡ ನಾನು ಮಾಡ್ತೇನೆ. ಆದ್ರೆ ಈಗ ಒಂದು ಖುಷಿ ಏನಂದ್ರೆ, ಯಾವ ಊರಲ್ಲಿ ಆ ತರ ಎಲ್ಲ ಹೇಳ್ತಿದ್ರ, ಅದೇ ಊರಲ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಈ ಮಾತನ್ನು, ಕಟೌಟ್ ಬಿದ್ದಿತ್ತು ಅಂದ್ರೆ ಎದೆ ತುಂಬಿ ಹಾಡುವನಲ್ಲಿ. ಅದು ನಂಗೆ ಖುಷಿ ಇದೆ, ತೃಪ್ತಿ, ಸಾಕು ಅಷ್ಟೇ. ನಿಮ್ಮ ಟೀಮ್ ಅಂತ ಹೇಳಿದ್ರಿ ಸರ್, ಯೂತ್ ಮೆಲೋಡಿಸ್, ರೈಟ್? ಹೌದು. ಸೊ ಆ ಟೀಮ್, ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತು, ಆ ಟೀಮ್ ಯಾವ ರೀತಿ ಹೆಸರು ಮಾಡ್ತಾ ಇದೆ ಅಂತ. ಆದ್ರೆ ಜವನ್ನಿರ ಅನ್ನೋಂತ ಆಲ್ಬಮ್ ಸಾಂಗ್ ನೆನಪಿದೆಯಾ ಸರ್? ಖಂಡಿತವಾಗ್ಲೂ ನೆನಪಿದೆಯಾ? ನಿಮ್ಗೆ ಮರವು ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರಶ್ನೆ ಮಾಡಿದೆ. ಆ ಸಿನಿಮಾಗೆ ನೀವು ಪಟ್ಟಂತ ಪಾಡು, ನಿಮ್ಮ ಸ್ನೇಹಿತ ವರ್ಗದವರು ಹೇಳಿರೋದು, ತುಂಬಾ ಕಷ್ಟಪಟ್ಟಿದ್ದೀರಿ ಆ ಸಿನಿಮಾ, ರಕ್ತ ಸುರಿಸಿದ್ರಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಮಾತಿಗೆ ಅದೇ ನಂಗೆ ಶಾಕ್ ಆಯ್ತು. ಎಸ್ ಸರ್, ಒಂದು ಆಲ್ಬಮ್ ಸಾಂಗ್ ಬಗ್ಗೆ ಏನ್ ಹೇಳ್ತಾರೆ, ಎಷ್ಟು ಕ್ಲೋಸ್ ಇದೆ ಅದು ನಿಮ್ಮ ಮನಸ್ಸಿಗೆ? ಅಂದ್ರೆ ಆ ಟೈಮಲ್ಲಿ ನಮ್ಗೆ ಆಲ್ಬಮ್ ಸಾಂಗ್ ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಈಗ ಗೊತ್ತಿರ್ಬೋದು ನಿಮ್ಗೆ ಎಷ್ಟು ಆಲ್ಬಮ್ ಸಾಂಗ್ಗಳು ಸಿಕ್ಕಾಪಟ್ಟೆ ಬರ್ತಾನೆ ಇರುತ್ತೆ, ಅದಕ್ಕೆ ಲೆಕ್ಕನೇ ಇಲ್ಲ. ಅದೇ ಆಲ್ಬಮ್ ಸಾಂಗ್ ಈಗ ಆಗಿದ್ರು ನಮ್ಗೆ ಅಷ್ಟು ಬೆವರ್ಸು ಅಷ್ಟು ಕಷ್ಟ ಪಡ್ಬೇಕು ಅಂತೇನಿಲ್ಲ, ಸಿಂಪಲ್ ಆಗಿ ಹೋಗ್ತಿತ್ತು. ಆದ್ರೆ ಅದು ನಮ್ದು ಫಸ್ಟ್. ಯಾಕಂದ್ರೆ ರೂಪೇಶ್ ಶೆಟ್ಟಿ ಅವರಿಗೆ ಏನು ಬಿಗ್ ಬಾಸ್ ಅಲ್ಲಿ ಇದ್ದಾರೆ, ಅವರು ಒಂದು ಟೈಮಲ್ಲಿ ಒಳ್ಳೊಳ್ಳೆ ಆಲ್ಬಮ್ ಸಾಂಗ್ ಗಳನ್ನು ಕೊಟ್ಟಿದ್ರು. ಅವರ ನಂತರ ಒಂದು ನಮ್ಮ ಕೋಸ್ಟಲ್ ವುಡ್ ಅಲ್ಲಿ ಆಲ್ಬಮ್ ಸಾಂಗ್ ಅಂತ ಸ್ಟಾರ್ಟ್ ಕೊಟ್ಟವ್ರೆ ನಾವು, ಜವನೇರ್ ಅನ್ನುವಂತ ಒಂದು ಅದ್ಭುತವಾದ ಒಂದು ಆಲ್ಬಮ್ ಸಾಂಗ್. ಅದರಲ್ಲಿ 3 ಸಾಂಗ್ ಇತ್ತು, 4 ಅಂತ ಇತ್ತು ಪ್ಲಾನ್ ಅಲ್ಲಿ, ಮತ್ತೆ ಅದು 3ಕ್ಕೆ ಬಂತು. ತುಂಬಾ ಎಲ್ಲ ಪ್ರೊಡ್ಯೂಸರ್ನೆಲ್ಲ ಇಟ್ಕೊಂಡು ತುಂಬಾ ಕಷ್ಟಪಟ್ಟಿದ್ವಿ. ಅದರಲ್ಲಿ ತುಂಬಾ ಮಂದಿ ಸ್ವಲ್ಪ ತಿನ್ಕೊಂಡು ಎಲ್ಲ ಆಗಿದೆ. ಹಾಗಾಗಿ ನಮ್ಗೆ ಆಗ ಗೊತ್ತಿರ್ಲಿಲ್ಲ, ನಾಲೆಜ್ ಇಲ್ಲ ಅದ್ರ ಬಗ್ಗೆ. ನಮ್ಗೊಂದು ಪ್ರಾಜೆಕ್ಟ್ ಮಾಡ್ಬೇಕು, ಅದು ಹಿಟ್ ಆಗ್ಬೇಕು, ನಮ್ಮ ಹೆಸರು ಸ್ವಲ್ಪ ಒಂದು ಪಬ್ಲಿಸಿಟಿ ಸಿಗ್ಬೇಕು ಅಂತ. ಅದಕ್ಕೆ ಅದ್ರ ಮಿಡ್ಲಲ್ಲಿ ಎಲ್ಲ ಬಂದವರೆಲ್ಲ ತುಂಬಾ ಮಂದಿ ಅದರಲ್ಲಿ ಲಾಭ ಅನುಸಾರ ಎಲ್ಲ ಅದೆಲ್ಲ ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ಗೆ ಏನಾಯ್ತು ಅಂದ್ರೆ, ಹೋದ ಕಡೆ ಎಲ್ಲ ನಾವು ಸ್ಪಾನ್ಸರ್ ಕೇಳ್ತಾ ಹೋದ್ವಿ, ಕೆಲವು ಕಡೆ ಕೊಡ್ತಾನೆ ಇರ್ಲಿಲ್ಲ ಸ್ಪಾನ್ಸರ್ಸ್. ಅದಕ್ಕೋಸ್ಕರ ತುಂಬಾ ನಾವು ಅವ ಹೇಳಿರ್ಬೋದು ನನ್ನ ಫ್ರೆಂಡ್ ರಕ್ಷಣ್ ಮಾಡೋರು, ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೂ ಕೆಲವು ಕಡೆ ನಾವು ಕುತ್ಕೊಳ್ಬೇಕಾಗಿತ್ತು. ಅಂದ್ರೆ ಕೆಲವು ಕಡೆ ಕಾಯಿಸ್ತಿದ್ರು, ಕೆಲವು ಕಡೆ ನಮ್ಗೆ ರಾತ್ರಿ ಎಲ್ಲ ಹೋಗ್ಬೇಕಾಗಿತ್ತು, ಸ್ಪಾನ್ಸರ್ಗೆಲ್ಲ ನಿದ್ದೆ ಇರ್ತಿರ್ಲಿಲ್ಲ. ಅಂದ್ರೆ ಫುಲ್ ಅದಕ್ಕೋಸ್ಕರ ನಾವು ಓಡಾಡ್ತಿದ್ವಿ. ಯಾಕಂದ್ರೆ ನಾವೇ ಅದರಲ್ಲಿ ಕೆಲಸ ಮಾಡುವವರು ನಾವೇ, ಆಕ್ಟಿಂಗ್ ಮಾಡುವವರು ನಾವೇ, ಹಾಡು ಹಾಡಿದವರು ನಾವೇ, ಪ್ರತಿಯೊಂದು ನಾವೇ ಅದರಲ್ಲಿ ಮಾಡ್ಬೇಕಿತ್ತು. ಆಗ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಒಂದು ಆಲ್ಬಮ್ ಅನ್ನು, ಒಂದು ಪ್ರಾಜೆಕ್ಟ್ ಹೊರಗಡೆ ತರಬೇಕು ಅಂದ್ರೆ ಇಷ್ಟು ಕಷ್ಟ ಇದೆಯಾ ಅಂತ ನಮ್ಗೆ ಈಗ ಅದನ್ನು ನೋಡಿಸುವಾಗ ನಗಡ್ಲಿಕ್ಕೆ ಬರುತ್ತೆ, ಈಗ ಅದನ್ನು ನೆನಪು ಮಾಡ್ಕೊಳ್ಳುವಾಗ. ಆದ್ರೆ ಆ ಟೈಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಆದ್ರೆ ದೇವರ ದಯದಿಂದ ಒಳ್ಳೆ ರೀತಿಯಲ್ಲಿ ಅದು ಬಂತು, ಅದರ ಔಟ್ಪುಟ್ ಒಳ್ಳೆ ಹಿಟ್ ಆಯ್ತು ಆ ಟೈಮಲ್ಲಿ. ಈಗಾದ್ರೆ ಇನ್ನೂ ಜಾಸ್ತಿ ಹಿಟ್ ಆಗ್ತಿತ್ತು, ಆಗ ಒಳ್ಳೆ ಹಿಟ್ ಆಯ್ತು. ಅದ್ರ ನಂತರ ನಮ್ದೊಂದು ಸ್ವಲ್ಪ ಬೇರೆ ಆಲ್ಬಮ್ ಸಾಂಗ್ ಗಳನ್ನ ನಾವು ಮಾಡ್ತಾ ಬಂದ್ವಿ. ಈಗ ಸ್ವಲ್ಪ ಸುಲಭದಲ್ಲಿ ರಪರಪ ಆಗ್ತಿದೆ, ಆಗ ಸ್ವಲ್ಪ ಕಷ್ಟ ಆಗಿತ್ತು. ಅದೇ ಸಂದೇಶ್ ನೀರ್ಮಾರ್ಗ ಅವರು ಒಂದು ಕನ್ನಡ ಸಿನಿಮಾದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಸುದ್ದಿ ಕೇಳ್ಪಟ್ಟಿದ್ದೇವಪ್ಪ. ಇನ್ನು ಬರಹಗಾರ ಎಲ್ಲ ಆಗಿದ್ದೀರಿ ಅಂತೆ, ಆದ್ರೆ ಅದ್ರ ಬಗ್ಗೆ ನಮಗೇನು ಮಾಹಿತಿ ಸಿಗೋ ಹಾಗೆ ಇರ್ಲಿಲ್ಲ, ಹುಡುಕಿದ್ವಿ ಸಿಗ್ಲಿಲ್ಲ, ಯಾಕೆ ಅದು ಕೂಡ ಒಂದು ದೊಡ್ಡ ವಿಚಾರ. ಅದು ನಾನು ಮದುವೆಗಿಂತ ಮುಂಚೆ ಒಂದು ಮೂವಿಯಲ್ಲಿ ವರ್ಕ್ ಮಾಡಿದೆ, ಕನ್ನಡ ಮೂವಿ, ಮಂಗಳೂರು ಕನ್ನಡ ಒಂದು ಮೂವಿ, ತುಂಬಾ ಚಂದವಾದ ಒಂದು ಮೂವಿ. ಆ ಮೂವಿಗೆ ನನ್ನ ಆಗ ಫಸ್ಟ್ ಫ್ರೆಂಡ್ ಅದ್ರದ್ದು ಡೈರೆಕ್ಟರ್ ಈಗ. ಆಗ ಅಂದ್ರೆ ನಾವು ಅದಕ್ಕಿಂತ ಮುಂಚೆ ಬೇರೆ ಶಾರ್ಟ್ ಮೂವಿ ಎಲ್ಲ ಮಾಡಿದ್ವಿ ಜೊತೆಗೆ. ಹಾಗಾಗಿ ನಾವೊಂದು ಜೊತೆಗೆ ಸೇರಿ ಒಂದು ಮೂವಿ ಮಾಡುವಂತ ಒಂದು ಸಂಭಾಷಣೆ, ನಾವು ಶಾರ್ಟ್ ಮೂವಿಗೂ ಕೂಡ ನಾವೇ ಸಂಭಾಷಣೆ ಎಲ್ಲ ಬರ್ದಿದ್ದು. ನಾನು ರಕ್ಷಣ್ ಮಾಡೋರು ನಾವೆಲ್ಲ ಕಾಮಿಡಿ ಸಂಭಾಷಣೆ, ಅವ್ರದ್ದು ಸ್ಟೋರಿ ಇತ್ತು, ನಾವು ಸಂಭಾಷಣೆ ಎಲ್ಲ ಬರ್ದು ತುಂಬಾ ಒಳ್ಳೆ ರೀತಿಯಲ್ಲಿ ಅದು ಕ್ಲಿಕ್ ಆಗಿತ್ತು. ಆಗ ತುಂಬಾ ಮಂದಿ ನಮ್ಗೆ ಹೇಳಿದ್ರು, ನೀವು ಮೂವಿ ಯಾಕೆ ಮಾಡಬಾರ್ದು ಅಂತ. ಅದೇ ರೀತಿ ಅವನು ಕೂಡ ಒಳ್ಳೊಳ್ಳೆ ಸ್ಟೋರಿ ಎಲ್ಲ ಬರೀತಿದ್ದ, ನಾವು ಕೂಡ ಅದಕ್ಕೆ ಸಂಭಾಷಣೆ ಬರೆಯುವಂತೆಲ್ಲ ಪ್ಲಾನ್ ಮಾಡ್ತಿದ್ವಿ. ಮತ್ತೆ ರಕ್ಷಣ್ ಸ್ವಲ್ಪ ಅದರಲ್ಲಿ ಡ್ರಾಪ್ ಆಗಿದ್ದ. ನಾನು ಒಂದು ನಂಬಿಕೆ
ಜೊತೆಗಿರುವವರಲ್ಲ, ಫ್ರೆಂಡ್ಸ್ ಅಲ್ಲ ಎಷ್ಟಂದ್ರು ಒಳ್ಳೆ ರೀತಿಯಲ್ಲಿ ಮಾಡುವ ಅಂತ. ಇದೇ ಕದ್ರಿ ಪಾರ್ಕ್ ಅಲ್ಲಿ ಕುತ್ಕೊಂಡು ಆ ಟೈಮಲ್ಲಿ ಕೂಡ ನಾನು ಅಂದ್ರೆ ಬೇರೆ ಏನ್ ಕೆಲ್ಸ ಇರ್ತಿರ್ಲಿಲ್ಲ, ದುಡಿಮೆ ಎಲ್ಲ ಬಿಟ್ಟು ರಿಕ್ಷಾ ಡ್ರೈವರ್ ಆಗಿದ್ದೆ ಆ ಟೈಮಲ್ಲಿ. ಅದನ್ನು ಕೂಡ ಬಿಟ್ಟು ಮೂವಿ ಒಂದು ಮಾಡುವ, ಇದು ಜೊತೆಗೆ ಒಂದು ಸಪೋರ್ಟ್ ಮಾಡುವ ಅಂತ ನಾನು ಬಂದದ್ದು. ಜೊತೆಗೆ ಸೇರಿ ಇಬ್ರು ಕದ್ರಿ ಪಾರ್ಕ್ ಅಲ್ಲಿ ಕುತ್ಕೊಂಡು ಅವ ಸ್ಟೋರಿ ಇದು ಮಾಡ್ತಿದ್ದ, ನಾನು ಅದಕ್ಕೆ ಸಂಭಾಷಣೆ ಬರೀತಿದ್ದೆ. ಮುಕ್ಕಾಲ್ವಾಸಿ ಸಂಭಾಷಣೆ ನಾನು ಬರ್ದದ್ದು ಆ ಮೂವಿದ್ದು. ನಾನು ಇದನ್ನೆಲ್ಲೂ ಹೇಳ್ಕೊಂಡಿರ್ಲಿಲ್ಲ, ಇವತ್ತು ಹೇಳ್ಕೊಳ್ಬೇಕು ಅಂತ ಅನಿಸ್ತು, ಯಾಕಂದ್ರೆ ಇದು ಅಂತರಾಳದ ಕಾರ್ಯಕ್ರಮ ಅಲ್ಲ, ಅದಕ್ಕೋಸ್ಕರ ಹೇಳ್ಕೊಳ್ತಿದ್ದೇನೆ. ಮುಕ್ಕಾಲ್ವಾಸಿ ಸಂಭಾಷಣೆ ನಾನು ಬರ್ದದ್ದು. ಅದ್ರ ನಂತರ ಅದಕ್ಕೊಂದು ನಾನು ಲಿರಿಕ್ಸ್ ಕೂಡ ಬರಿತಿದ್ದೆ, ಮತ್ತೆ ಅದೊಂದು ದೇವರದೊಂದು ಎಕ್ಸ್ಟ್ರಾ ಕೊಟ್ಟಿದ್ರು, ಲಿರಿಕ್ಸ್ ಬರಿತಿದ್ದೆ. ಟ್ಯೂನ್ ಒಂದು ಹಾಡು ಕೊಟ್ರೆ, ಸಾಹಿತ್ಯ ಕೊಟ್ರೆ ಟ್ಯೂನ್ ಹಾಕ್ತಿದ್ದೆ. ರಕ್ಷಣೆ ಕೂಡ ನಾವಿಬ್ರು ಅದೇ ರೀತಿ ಮಾಡ್ತಿದ್ವಿ. ಅದೊಂದು ನಾವೊಂದು 1 ವಾರ 2-3 ವಾರ ಅಲ್ಲಿ ಕದ್ರಿ ಪಾರ್ಕ್ ಅಲ್ಲಿ ಸ್ಟೋರಿ ಬರೆಯುದು, ದೇವಸ್ಥಾನಕ್ಕೆ ಹೋಗಿ ಊಟ ಮಾಡುದು ಮಧ್ಯಾಹ್ನ. ಅದೇ ರೀತಿ ನಮ್ದು ರುಟೀನ್ ನಡೀತಿತ್ತು. ಅದರ ನಂತರ ಅಲ್ಲಿವರೆಗೂ ನಾವು ಇಬ್ಬರೇ ಇದ್ವಿ, ಪ್ರೊಡ್ಯೂಸರ್ ಎಲ್ಲ ಯಾರು ಸಿಕ್ಕೇ ಇರ್ಲಿಲ್ಲ. ಅದರ ನಂತರ ನಾವು ಪ್ರೊಡ್ಯೂಸರ್ ಅನ್ನು ಹುಡುಕ್ತಾ ಹೋದ್ವಿ. ಒಬ್ರು ಪ್ರೊಡ್ಯೂಸರ್ ಇದ್ರು, ಅಮೌಂಟ್ ಆಗ್ತಾರೆ ಅಂತ. ಪ್ರೊಡ್ಯೂಸರ್ ಸಿಕ್ಕಿದ್ರು. ಪ್ರೊಡ್ಯೂಸರ್ ಸಿಕ್ಕಿದ ನಂತರ ಒಂದು ಬಲ ಬಂತು ಮೂವಿಗೆಲ್ಲ. ನಾನು ಕೂಡ ಜೊತೆಗೆ ಕೆಲವುದಕ್ಕೆಲ್ಲ ಸೈನ್ ಹಾಕಿದ್ದೆ, ಓಕೆ ಇದಕ್ಕೆಲ್ಲ ಹೆಲ್ಪ್ ಮಾಡುವ ಅಂತ. ಅದರ ನಂತರ ನಾವು ಆ ಮೂವಿಯ ಓಡಾಟಕ್ಕೆ ಶುರು ಮಾಡಿದ್ವಿ. ಸ್ಟೋರಿ ಡೈರೆಕ್ಟರ್ ಅವನೇ ಆಗಿದ್ದ. ಸ್ಟೋರಿ ಎಲ್ಲ ಪ್ರೊಡ್ಯೂಸರ್ಗೆ ಇಷ್ಟ ಆಗಿತ್ತು, ಹಣ ಹಾಕ್ತೇನೆ ಅಂತ ಹೇಳಿದ್ರು. ನಂತರ ಮೂವಿದ್ದು ಉಳಿದ ಕೆಲಸಗಳು. ಆಗ ತುಂಬಾ ಮಂದಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಮೂವಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು. ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ಅಂದ್ರೆ ನಂಗೆ ಅಂತ ಒಂದು ಕೆಲಸ ಇತ್ತು ಆ ಮೂವಿಯಲ್ಲಿ, ಸ್ವಲ್ಪ ಮೇನ್ ಕೆಲಸ ಇತ್ತು. ಆದ್ರೂ ಉಳಿದ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಿದ್ದೆ, ಯಾಕಂದ್ರೆ ನಮ್ದು ಮೂವಿ ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ಆ ಮೂವಿಯಲ್ಲಿ ನಂದು ಸಾಹಿತ್ಯ ಕೂಡ ಇತ್ತು, ನಂಗೊಂದು ಹಾಡು ಕೂಡ ಇತ್ತು, ಅದ್ರಲ್ಲಿ ನಾನು ನಟನೆ ಕೂಡ ಮಾಡಿದ್ದೆ, ಮುಕ್ಕಾಲ್ವಾಸಿ ಸಂಭಾಷಣೆ ಕೂಡ ಬರ್ದಿದ್ದೆ. ಹಾಗೆ ಅದ್ರ ನಂತರ ಆ ಮೂವಿ ಅಂದ್ರೆ ಒಬ್ಬೊಬ್ಬರ ಟೀಮ್ಗೆ ತುಂಬಾ ಫಸ್ಟ್ ಇಬ್ರೇ ಇದ್ದದ್ದು. ಆಗ ನಾನಂದ್ರೆ ಬೇಕೆ ಅದೇ ರೀತಿ ಇತ್ತು. ಮತ್ತೆ ತುಂಬಾ ಮಂದಿ ಜಾಯ್ನ್ ಆಗ್ತಾ ಹೋದ್ರು, ಸ್ವಲ್ಪ ಒಳ್ಳೊಳ್ಳೆ ದೊಡ್ಡ ತಲೆಗಳೆಲ್ಲ ಜಾಯ್ನ್ ಆಗ್ಲಿಕ್ಕೆ ಬಂದ್ರು. ಅದ ನಂತರ ಟೀಮ್ ದೊಡ್ಡದಾಗಿ ಹೋದಾಗೆ ನಾವು ಸ್ವಲ್ಪ ಸೈಡಿಗೆ, ಅಂದ್ರೆ ನಂದೇನಷ್ಟು ಇನ್ನು ಯೂಸ್ ಇಲ್ಲ, ಯಾಕಂದ್ರೆ ಸಂಭಾಷಣೆ ಎಲ್ಲ ಆಲ್ರೆಡಿ ಬರ್ದಾಗಿದೆ. ಹಾಗಾಗಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ದ. ಅದರ ನಂತರ ಮಾಡ್ಕೊಂಡು ಈಗ ನಂದು ಹೆಸರಾಗಿರೋಲ್ಲ, ನಂಗೆ ಹೆಸರು ಸಿಕ್ಕಿ ಏನಾಗ್ಬೇಕಿಲ್ಲ, ದೇವರ ದಯದಲ್ಲಿ ಒಳ್ಳೆ ಹೆಸರು ಈಗ ಕೊಟ್ಟಿದ್ದಾರೆ. ಹೆಸರಾಗಿರ್ಬೋದು, ಆ ಮೂವಿಯಲ್ಲಿ ಸಂಭಾಷಣೆ ಬರ್ದವರು ಅಥವಾ ಲಿರಿಕ್ಸ್ ಆಗಿರ್ಬೋದು, ಅದು ಸಾಂಗ್ ಕಟ್ ಮಾಡಿದ್ದಾರೆ. ಸಾಂಗ್ ಅದು ಬೇಡ, ಪರವಾಗಿಲ್ಲ ಇರ್ಲಿ. ಈಗ ಆಕ್ಟಿಂಗ್ ಕೂಡ ಅದರಲ್ಲಿ ಇರೋದು ಡೌಟೇ, ಯಾಕಂದ್ರೆ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗ್ಬೇಕಷ್ಟೇ. ಅದು ಕೂಡ ಕಟ್ ಆಗಿದೆ. ಹಾಗಾಗಿ ಅದಕ್ಕೆಲ್ಲ ನಂಗೆ ಏನು ಬೇಸರ ಅಂತಿಲ್ಲ, ಯಾಕೆಂದ್ರೆ ಒಬ್ರನ್ನು ದುಡಿಸಿ ಅದಕ್ಕೇನು ಮಾಡ್ತಾರಲ್ಲ ಹಿಂದೆಯಿಂದ, ಅದಕ್ಕೆ ಬೇಕಾದ ಪ್ರತಿಫಲ ಲೇಟ್ ಆಗ್ಬೋದು, ಸ್ವಲ್ಪ ಸಿಗುತ್ತೆ ಮಾತ್ರ ಗ್ಯಾರಂಟಿ. ಆದ್ರೆ ನಾನು ಇಲ್ಲಿವರೆಗೂ ಅದನ್ನೆಲ್ಲೂ ಹೇಳ್ಕೊಂಡಿಲ್ಲ. ಆದ್ರೆ ಈಗ ಹೇಳ್ತಿದ್ದೇನೆ, ಯಾಕಂದ್ರೆ ಅದು ಇಷ್ಟರವರೆಗೆ ಅದೇ ಒಂದು ಇತ್ತು. ಯಾಕಂದ್ರೆ ಅದರದ್ದು ಈಗ ಪ್ರಮೋಷನ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ, ಇನ್ನು ಸ್ವಲ್ಪ ಟೈಮಲ್ಲಿ ಅದು ಮೂವಿ ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ನಂಗೆ ಅದು ಸ್ವಲ್ಪ ಮರ್ತು ಹೋಗುವ ಚಾನ್ಸ್ ಅಲ್ಲಿ ಆಗುವಾಗ ಅದು ಈಗ ರಿಲೀಸ್ ತುಂಬಾ ಟೈಮ್ ಆಯ್ತು, ಯಾವಾಗ್ಲೂ ರಿಲೀಸ್ ಆಗ್ಬೇಕಿತ್ತು, ಆದ್ರೆ ರಿಲೀಸ್ ಆಗಿರ್ಲಿಲ್ಲ. ಆದ್ರೆ ಈಗ ರಪ್ಪ ನೆನಪು ಬಂತು, ನಾನು ಅದಕ್ಕೆ ಈ ಮಾತನ್ನು ಹಂಚ್ಕೊಳ್ತಿದ್ದೇನೆ. ಹಾಗಾಗಿ ನನ್ನ ಹೆಸರು ಅದರಿಂದ ಡ್ರಾಪ್ ಮಾಡಿದ್ರು. ಅಂದ್ರೆ ಈಗ ಎಲ್ಲೂ ಇಲ್ಲ. ಅದ್ರ ಅಷ್ಟು ನಾನು ನನ್ನ ಕೆಲಸ ಎಲ್ಲ ಬಿಟ್ಟು 1 ತಿಂಗಳು ಅದಕ್ಕೆ ಟೈಮ್ ಕೊಟ್ಟು ಅಷ್ಟು ಕೆಲಸ ಎಲ್ಲ ಮಾಡಿ ಇದು ಮಾಡಿದ್ರು. ಎಷ್ಟೊಂದು ಒಂದು ಕಲಾವಿದನಿಗೆ ವಂಚನೆ ಮಾಡುವಂತದ್ದು ದೇವ್ರ ಮೆಚ್ಚುವಂತ ಕೆಲಸ ಅಲ್ಲ. ಮತ್ತೆ ಅವರವರಿಗೆ ಏನ್ ಬೇಕೋ ಅದು ಅವ್ರು ಮಾಡ್ಕೊಳ್ಳೋದು ಅವರವರ ಇಚ್ಛೆ. ನಾವೇನದಕ್ಕೆ ಅಡ್ಡದಾರಿಯಾಗಿ, ನಂಗೆ ಮನಸ್ಸು ಮಾಡಿದ್ರೆ ಯಾವತ್ತು ಈ ಮಾತನ್ನ ಎತ್ತಿ ಮೀಡಿಯಾದ ಮುಖಾಂತರ ದೊಡ್ಡ ವಿಷಯ ಮಾಡ್ಬೋದಿತ್ತು. ಆದ್ರೆ ನಂಗೆ ಅದೆಲ್ಲ ಇಷ್ಟ ಇಲ್ಲ. ನಾನು ಈ ಮಾತನ್ನು ಜಸ್ಟ್ ಹೇಳ್ಕೊಳ್ತಿದ್ದೇನೆ ಅಷ್ಟೇ. ಇದರಿಂದ ಏನು ಎಫೆಕ್ಟ್ ಆಗ್ಬೇಕು ಅದೆಲ್ಲ ಏನಂತಲ್ಲ, ಜಸ್ಟ್ ಒಂದು ನನ್ನ ಅನಿಸಿಕೆ ಅಷ್ಟೇ. ಅದು ಮಾಡಿದ್ದು ಮಾತ್ರ ತಪ್ಪು, ಅದು ಪರವಾಗಿಲ್ಲ, ಲೇಟ್ ಆದ್ರೂ ಅದಕ್ಕೆ ಬೇಕಾದ ರಿಸಲ್ಟ್ ಸಿಗುತ್ತೆ. ಹೆಸರು ಪರವಾಗಿಲ್ಲ, ನಾನು ಆಗ್ಲೇ ಹೇಳಿದೆ, ಆ ಮೂವಿ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ದೇವರು ನಂಗೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ, ಅದು ನಂಗೆ ಖುಷಿಯ ವಿಚಾರ. ಅಷ್ಟಿದ್ರೆ ಸಾಕು. ಸಂದೇಶ್ ನೀರ್ಮಾರ್ಗ ಅವರ ಜೀವನ ನೆನಪಿಸಿಕೊಳ್ಳೋದಾದ್ರೆ, ನಿಮ್ಮ ಜೀವನ ನೋಡಿದಾಗ ಯಾವ ಹಾಡು ನಿಮಗೆ ನೆನಪಾಗುತ್ತೆ ಸರ್? ನಿಮ್ಮ ಪೂರ್ತಿ ಜೀವನವನ್ನು ನೆನಪು ಮಾಡಿದಾಗ. ಹಾಡುಗಳು ತುಂಬಾ ಇದೆ. ನಾನು ಅಂದ್ರೆ ಭಜನೆ ಅಂದ್ರೆ ತುಂಬಾ ಇಷ್ಟ. ನಾನು ಲಾಸ್ಟ್ ಟೈಮ್ ಕೂಡ ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ನಾನು ಈ ಭಜನೆಯನ್ನು ಒಂದು ಜಸ್ಟ್ 2 ಲೈನ್ ಹಾಡು ಹಾಡ್ತೇನೆ. ಯಾಕಂದ್ರೆ ಒಂದು ಕಲಾವಿದನಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅದರಲ್ಲಿರುವ ಅರ್ಥ ತುಂಬಾ ಸೂಟ್ ಆಗುತ್ತೆ. ಯಾಕಂದ್ರೆ ನಾನು ಕೂಡ ಇಷ್ಟು ಅಂದ್ರೆ ತಾಳ್ಮೆಯಿಂದ ಪ್ರಯತ್ನ ಪಟ್ಟದ್ರಿಂದ ಈಗ ನಿಮ್ಮ ಮುಂದೆ ಕೂತ್ಕೊಂಡಿದ್ದೇನೆ. ಈಗಿನ ಕಲಾವಿದರಿಗೆ ತುಂಬಾ ಮಂದಿಗೆ ತಾಳ್ಮೆ ತುಂಬಾ ಕಡಿಮೆ, ಅಂದ್ರೆ 1-2 ಅವಕಾಶ ಸಿಗುದಿಲ್ಲ ಅಂತ ಹಿಂದೆ ಹೋಗ್ತಾರೆ. ಆದ್ರೆ ಹಾಗೆ ಮಾಡಬಾರ್ದು. ನಾವು ಪ್ರಯತ್ನ ಪಟ್ಟಿದ್ರೆ ಖಂಡಿತವಾಗ್ಲೂ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಈ ಒಂದು 2 ಲೈನ್ ಭಜನೆದ್ದು, ಯಾಕಂದ್ರೆ ನಾನು ಭಜನೆಯಿಂದ ಬಂದದ್ರಿಂದ. ಇನ್ನೊಂದು ಮೂವಿದ್ದೊಂದು ಜಸ್ಟ್ ಒಂದು ಚಿಕ್ಕ ಸಾಂಗ್ ಇದೆ, ಅದು ಕೂಡ ನನ್ನ ಜೀವನಕ್ಕೆ ಸೂಟ್ ಆಗುತ್ತೆ. ಸಾವಧಾನದಿಂದಿರು ಮಾನವೇ,
ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು ಅಷ್ಟೇ. ಆ 2 ಲೈನ್ ಏನಿದೆ ಅಂದರೆ ನಾವು ಎಷ್ಟು ತಾಳ್ಮೆಯಿಂದ ಇರ್ತೇವೆ ಖಂಡಿತವಾಗ್ಲೂ ದೇವರು ಒಂದಲ್ಲ ಒಂದು ದಿವಸ ಕೊಟ್ಟೇ ಕೊಡ್ತಾನೆ. ಅದೊಂದು ಭಜನೆ ಪೂರ್ತಿ ನನಗೆ ತುಂಬ ಫೇವ್ರೆಟ್ ಹಾಡದು. ಹಾಗಾಗಿ ಅದು ಕೂಡ ನನ್ನ ಜೀವನಕ್ಕೆ ಅನ್ವಯ ಆಗುತ್ತೆ. ಇನ್ನೊಂದು ನಮ್ಮ ಅಪ್ಪು ಸರ್ ಇದೆ, ಯಾಕೆಂದರೆ ಅಪ್ಪು ಸರ್ ಕೂಡ ನಮಗೆ ಆಲ್ರೆಡಿ ಫೇವ್ರೇಟೇ. ಅವ್ರದ್ದೊಂದು ಹಾಡು ಇದೆ ಮಿಲನ ಚಿತ್ರದ್ದು, ಕಿವಿ ಮಾತೊಂದ ಅನ್ನುವಂಥದ್ದು. ಅದು ಕೂಡ ತುಂಬ ಕನೆಕ್ಟ್ ಆಗುತ್ತೆ. ಅದೊಂದು ಜಸ್ಟ್ 2 ಲೈನ್. ಕಿವಿ ಮಾತೊಂದು ಹೇಳಲೆ ನಾನಿಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗೆ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ಕಿವಿ ಮಾತೊಂದು ಹೇಳಲೆ ನಾನಿಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ಅಷ್ಟೇ. ಬ್ಯೂಟಿ ಸರ್. ಎಸ್, ಎದೆ ತುಂಬಿ ಹಾಡುವೆನು ರನ್ನರ್ ಅಪ್ ಆದಾಗ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದೆ. ಅವಾಗಕ್ಕೂ ಇವಾಗಕ್ಕೂ ಒಂದು ರೀತಿ ದೊಡ್ಡ ಅಂತರ ಇದೆ ಸರ್. ನಿಮ್ಮ ಸಂಗೀತ ಜ್ಞಾನವನ್ನು ನೋಡಿದ್ರೆ ನಮಗೆ ಬಹಳ ಖುಷಿ ಆಗ್ತದೆ. ಇನ್ನಷ್ಟು ದೊಡ್ಡ ದೊಡ್ಡ ವೇದಿಕೆಗಳು ನಿಮಗೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಈ ಅಂತರಾಳ ಅನ್ನುವಂಥ ಕಾರ್ಯಕ್ರಮಕ್ಕೆ ಬಂದವರಲ್ಲಿ ನಾವು ಒಂದು ಪ್ರಶ್ನೆಯನ್ನ ಕೇಳ್ತೇವೆ ಸರ್. ದೇವರು ಪ್ರತ್ಯಕ್ಷರಾಗಿ ಒಂದು ವರವನ್ನ ಕೊಟ್ರೆ ನಿಮ್ಮ ಜೀವನದ ಈ ಘಟನೆಯನ್ನ ಇರೇಸ್ ಮಾಡ್ಲಿಕ್ಕೆ, ಈ ಜೀವನದಲ್ಲಿ ಈ ಘಟನೆ ನಡಿಲೇಬಾರದಿತ್ತು ಅಂತ ಹೇಳಿದ್ರೆ ಯಾವ ಘಟನೆ ಆಗಿರುತ್ತೆ ಸರ್? ಕಷ್ಟದ ಯಾವುದೇ ಆಗ್ಲಿ, ಈ ಘಟನೆ ನಡಿಬಾರ್ದಿತ್ತು ನನ್ನ ಜೀವನದಲ್ಲಿ, ಇದನ್ನ ತೆಗ್ದು ಹಾಕ್ಬೇಕು, ಈ ಘಟನೆ ನನ್ನ ಜೀವನಕ್ಕೆ ಒಂದು ರೀತಿ ಒಂದು ಕಪ್ಪು ಚುಕ್ಕೆ ತರ ಇದೆ, ಅದನ್ನ ತೆಗ್ದು ಹಾಕ್ಬೇಕು ಅಂತ ಹೇಳಿದ್ರೆ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಘಟನೆ ಇದೆ, ಅದನ್ನ ನಾನು ಹೇಳ್ಕೊಡುವಾಗಿಲ್ಲ. ಹಾಗಾಗಿ ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದೊಂದು ದೊಡ್ಡ ಘಟನೆ, ಆದ್ರೆ ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತ. ಅದಂದ್ರೆ ನನ್ನ ಫ್ಯಾಮಿಲಿದ್ದು ವಿಷಯ, ನನ್ನ ಪರ್ಸನಲ್ ಫ್ಯಾಮಿಲಿ. ಯಾಕೆಂದ್ರೆ ತುಂಬಾ ಮಂದಿಗೆ ಈಗ ಒಂದು ಡೌಟ್ ಇದೆ, ಅದು ಕೂಡ ನಾನೊಂದು ಮಾತು ಹೇಳ್ಬೇಕಿತ್ತು. ಸಂದೇಶ್ ಈಗ ಮದುವೆ ಆಗಿದ್ದಾನೆ. ಮದುವೆ ಆದ ನಂತರ ಅಂದ್ರೆ ಸಪ್ರೇಟ್ ಇದ್ದಾನೆ, ಮನೆಯಲ್ಲಿಲ್ಲ, ಮನೆಯಿಂದ ಸಪ್ರೇಟ್ ಇದ್ದಾನೆ. ತುಂಬಾ ಮಂದಿಗೆ ಅದು ಕ್ವಶನ್ ಕಾಡ್ತಾ ಇದೆ, ಯಾಕಿರ್ಬೋದು ಇದು ಅಂದ್ರೆ. ಕೆಲವರು ಯಾಕಂದ್ರೆ ಮನೆ ಬಿಟ್ಟು ಮದುವೆ, ಅದು ಹೆಂಡತಿಗೆ ಬ್ಲೇಮ್ ಬರುತ್ತೆ. ಯಾಕಂದ್ರೆ ಮದುವೆ ಆದ ನಂತರ ತಂದೆ ತಾಯಿಯಿಂದ ದೂರ ಮಾಡಿದ, ಆತರ ಎಲ್ಲ ತುಂಬಾ ಒಬ್ಬೊಬ್ರು ಒಂದೊಂದ್ ತರ ತಿಳ್ಕೊಳ್ತಾರೆ. ಆದ್ರೆ ನಿಜವಾದ ಘಟನೆ ಏನು ಅಂತ ನಮ್ಗೆ ಮಾತ್ರ ಗೊತ್ತಿರೋದಲ್ಲ. ಹಾಗಾಗಿ ಅದನ್ನು ಅಂದ್ರೆ ಬೇರೆ ನನಗೆ ಹೇಳ್ಕೊಳ್ಲಿಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ಅದನ್ನು ಹೇಳ್ಕೊಂಡು ಏನಾಗ್ಲಿಕ್ಕಿಲ್ಲ, ಹೇಳ್ಕೊಳ್ಳುವಾಗೂ ಇಲ್ಲ. ಆ ಥರ ಸಿಚುವೇಶನ್ ಇದೆ. ಆ ಸಿಚುವೇಶನ್ ಎಲ್ಲ ನಿಜವಾಗ್ಲೂ ನನ್ನ ಲೈಫಲ್ಲಿ ಆಗಬಾರ್ದಿತ್ತು. ಅದೊಂದು ಮುಖ್ಯ ವಿಚಾರ. ಅದು ಈಗ ಈ ವಿಡಿಯೋನ ಯಾರು ನೋಡುವವರಿಗೆ ಗೊತ್ತಾಗುತ್ತೆ ಅದು ಏನು ಸಿಚುವೇಶನ್ ಅಂತ. ಹಾಗಾಗಿ ಅದು ಡಿಲೀಟ್ ಆಗಬೇಕು ಅಂದರೆ ಫುಲ್ ಅಂದರೆ ಬೇರೆನೇ ರೀತಿ ಆಗಬೇಕು. ಅದಂದರೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಈಗ ನನ್ನ ಫ್ಯಾಮಿಲಿಯವ್ರಿಗೆ ಕೂಡ, ಈಗ ಕುಟುಂಬದವರು ಫ್ಯಾಮಿಲಿಯವರು ಅಂತ ಹೇಳ್ತಾರೆ. ನಮ್ಮ ಪ್ರತಿಯೊಬ್ಬರಿಗೂ ಒಂದೊಂದು ಕುಟುಂಬ ಅಂತ ಇರುತ್ತೆ. ಅವರಿಗೂ ಕೂಡ ಈ ಕ್ವಶನ್ಸ್ ಇದೆ. ಅಂದರೆ ಅಪ್ಪ ಅಮ್ಮ ನನ್ನನ್ನು ಬಿಟ್ಟು ಬಂದದಲ್ಲ, ಅದು ಬೇರೆನೇ ರೀತಿ ಇದೆ, ಕೆಲವು ವಿಚಾರಗಳಿವೆ, ನಾನು ಹೇಳ್ಕೊಳ್ಳುವಾಗಿಲ್ಲ. ಹಾಗಾಗಿ ಇದೊಂದು ನನ್ನ ಜೀವನದಲ್ಲಿ ಡಿಲೀಟ್ ಆಗಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ನಾನು ಹೇಳ್ಕೊಳ್ಳುವಾಗಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ, ಬೇಸರ ಮಾಡ್ಕೋಬೇಡಿ. ನನ್ನ ಹೆಂಡತಿಯ ಬಗ್ಗೆ ಕೆಲವರು ತುಂಬ ಏನೋ ಅನ್ಕೊಂಡಿದ್ದಾರ, ಅಂದ್ರೆ ತಂದೆ ತಾಯಿಯಿಂದ ದೂರ ಮಾಡಿದ್ದೇನೆ, ಅದು ಖಂಡಿತವಾಗ್ಲೂ ಅದು ಸುಳ್ಳು. ಇನ್ನೊಂದು ವಿಚಾರ ಏನಂದ್ರೆ, ಅವಳಿಗೂ ತುಂಬಾ ಆಸೆ, ನಂಗೂ ಸಿಕ್ಕಾಪಟ್ಟೆ ಆಸೆ. ಅಂದ್ರೆ ನಾನು ಕೂಡ ಒಂದು ಡ್ರೀಮ್ ಅಲ್ಲಿದ್ದೆ, ಹೀಗೇನೆ ನೋಡ್ಕೊಳ್ಬೇಕು ನನ್ನ ಮನೆಯವರು. ಯಾಕಂದ್ರೆ ನನ್ನ ಮನೆಯವರು ಅಂದ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡುದು, ನಂಗೆ ಭಾಗ್ಯ ಇಲ್ವಾ ಅವರಿಗೆ ಭಾಗ್ಯ ಇಲ್ವಾ ಗೊತ್ತಿಲ್ಲ, ನೋಡ್ಕೊಳ್ಳೋದು ಆ ರೀತಿ ಇದೆ ಸಂದರ್ಭಗಳು. ಹಾಗಾಗಿ ನಾವು ಈಗ ಹೊರಗಡೆ ಇರ್ಬೇಕಾಗಿದೆ, ನೋಡುವ ಏನಾಗುತ್ತೆ ಅಂತ ಫ್ಯೂಚರ್ ಅಲ್ಲಿ. ಅವರಿಗೆ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಾದ್ರೂ ನಿಮ್ಮ ಮಾತು ಇಲ್ಲ. ಯಾರಿಗೆ? ಮನೆಯವರಿಗೆ. ಎಲ್ಲಿದ್ರು ಖುಷಿಯಲ್ಲಿರಿ ಅಷ್ಟೇ. ಯಾಕಂದ್ರೆ ತಾಯಿಗೆ ನಾನು ಆಲ್ರೆಡಿ ಹೇಳಿದ್ದೆ, ನನ್ನ ತಾಯಿಗೆ ನಾನು ಚಿಕ್ಕ ವಯಸ್ಸಿನಿಂದ ಒಂದು ಅದ್ಭುತವಾದ ಗಾಯಕ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಯಾಕಂದ್ರೆ ನನಗೆ ಜನ್ಮ ನೀಡಿದವರು ಅವರು.
ಅವರು ಜನ್ಮ ನೀಡಿದ್ರಿಂದ ನಾನು ಬೆಳೀತಾ ಬಂದೆ ಅಷ್ಟೇ. ಅದೊಂದು ಕೃತಜ್ಞತೆ ನನಗೆ ಖಂಡಿತವಾಗ್ಲಿ. ಯಾಕೆಂದರೆ ಪ್ರತಿಯೊಬ್ಬನಿಗೂ ತಾಯಿ ಅಂದರೆ ತುಂಬ ಪ್ರೀತಿ ಜಾಸ್ತಿ, ನನಗೆ ಸಿಕ್ಕಾಪಟ್ಟೆ ಪ್ರೀತಿ ಜಾಸ್ತಿ. ಆದರೆ ಪ್ರೀತಿ ಯಾವತ್ತೂ ಇರುತ್ತೆ. ಆದರೆ ಹೇಳ್ತಾರಲ್ಲ, ಅಂದರೆ ಈಗ ಇನ್ನೊಂದು ಮುಖ್ಯ ವಿಚಾರ, ತುಂಬ ಈಗ ಒಂದು ಇಡೀ ಸಮಾಜದಲ್ಲಿ ಒಂದು ಎಲ್ಲರ ತಲೆಯಲ್ಲಿ ಇರೋದಂದರೆ ಒಂದು ಈಗ ಅಪ್ಪ ಅಮ್ಮನಿಂದ ಮಕ್ಕಳು ದೂರ ಆದರೆ ಎಲ್ಲರ ಮನಸ್ಸಲ್ಲಿ ಬರೋದು ಇಷ್ಟೇ, ತಂದೆ ತಾಯಿಯನ್ನು ನಾವು ಮಕ್ಕಳು ಹೊರಗೆ ಹಾಕಿದ್ವಿ, ದೂರ ಮಾಡಿದ್ವಿ, ಆ ಥರ ಬರುತ್ತೆ. ಒಂದು ಬೆರಳೆಣಿಕೆಯಷ್ಟು ಕೆಲವು ಕೇಸ್ಗಳಿರ್ಬೋದು, ತಂದೆ ತಾಯಿ ಮಕ್ಕಳನ್ನು ಹೊರಗೆ ಕಳಿಸಿರುವಂಥ ಬೆರಳೆಣಿಕೆಯಷ್ಟು ಕೇಸ್ಗಳಿರ್ಬೋದು. ಆದರೆ ಅದನ್ನು ಹೇಳಿದ್ರು ಯಾರು ನಂಬುದಿಲ್ಲ, ಯಾಕೆಂದರೆ ಸಿಚುವೇಶನ್ಸ್ ಆ ಥರ ಇರುತ್ತೆ. ಸೊ ಹಾಗೆಲ್ಲ ಕೆಲವು ವಿಷಯಗಳಾಗಿರುತ್ತೆ. ಅದನ್ನು ಅಂದರೆ ಮತ್ತೆ ನನಗೆ ಜಾಸ್ತಿ ಇಮೋಷ್ನಲ್ ಆಗಿಲ್ಲ, ಅದನ್ನೆಲ್ಲ ವ್ಯಕ್ತಪಡಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಒಳಗಡೆ ಆಲ್ರೆಡಿ ಎಲ್ಲ ಚಿತ್ರ ಆಲ್ರೆಡಿ ಆಗಿದೆ ಒಂದು ಟೈಮಲ್ಲಿ. ಹಾಗಾಗಿ ಸ್ವಲ್ಪ ನಾವು ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಪ್ರತಿ ಸಲ ಅದೇ ರೀತಿ ಇದ್ದರೆ ಅದಕ್ಕೂ ಬೆಲೆ ಇರೋದಿಲ್ಲ, ಇಮೋಷನ್ಗೂ ಬೆಲೆ ಇರೋದಿಲ್ಲ. ಈಗ ಸ್ವಲ್ಪ ನಾವು ಸ್ಟ್ರಾಂಗ್ ಆಗಿರ್ಬೇಕು, ಯಾಕಂದರೆ ಬದುಕಬೇಕಲ್ಲ. ಆ ಥರ ತುಂಬ ಮಾತುಗಳು ಕೇಳಿ ಬರ್ತಿವೆ. ಎಲ್ಲರಿಗೂ ನಾನು ಉತ್ತರ ಕೊಡ್ತಾ ಹೋದರೆ ಅದಕ್ಕೆ ಟೈಮ್ ಸಿಗೋದಿಲ್ಲ. ಮತ್ತು ಎಲ್ರಿಗೂ ಸಮಜಾಯಿಷಿ ಕೊಟ್ಟು ನನಗೆ ಏನೋ ಆಗಬೇಕಾಗಿಲ್ಲ. ಗೊತ್ತಿದ್ದವರಿಗೆ ಗೊತ್ತಿದೆ ನಾನು ಯಾಕೆ ಈಗ ಹೀಗೆ ಇದ್ದೇನೆ ಅಂತ, ಅಷ್ಟಿದ್ರೆ ಸಾಕು. ಮತ್ತು ನನಗೆ ನನ್ನ ಜೊತೆ ಇರುವವರಿಗೆ ಗೊತ್ತಿದೆ, ಅಷ್ಟು ಸಾಕು ವಿಷಯ ಅಷ್ಟೇ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಜೀವನವನ್ನ ನೋಡ್ತಾ ಯಾರಿಗಾದ್ರೂ ಥ್ಯಾಂಕ್ ಯು ಹೇಳ್ಬೇಕು ಈ ವ್ಯಕ್ತಿಗೆ, ಬಹುಶಃ ವ್ಯಕ್ತಿ ಬರದೇ ಇರ್ತಿದ್ರೆ ನನ್ನ ಜೀವನದಲ್ಲಿ ಏನೋ ಒಂದು ಮಿಸ್ ಆಗ್ತಾ ಇತ್ತು, ಥ್ಯಾಂಕ್ ಯು ಹೇಳ್ಬೇಕು ಅಂತ ಹೇಳಿದ್ರೆ? ಅದು ಆಬ್ವಿಯಸ್ಲಿ ಫಸ್ಟ್ ಹೇಳಿದೆ, ಅಂದರೆ ಮೊದಲನೇದಾಗಿ ನಾನು ಅದೇ ಹೇಳಿದೆ. ನನಗೆ ನಾನು ಜನ್ಮ ಕೊಟ್ಟಂಥ ತಂದೆ ತಾಯಿ, ಅದು ನಾನು ಥ್ಯಾಂಕ್ ಹೇಳಬೇಕು, ಯಾಕಂದ್ರೆ ನನಗೆ ಜನ್ಮ ಕೊಟ್ಟದಕ್ಕೆ. ಇನ್ನೊಂದು ನನ್ನ ಜೀವನವನ್ನು ನನ್ನ ಜೀವನ ಶೈಲಿಯನ್ನೇ ಬದಲಿಸಿದಂಥ ನನ್ನ ಹೆಂಡತಿಗೆ ಖಂಡಿತವಾಗ್ಲೂ ನಾನು ಥ್ಯಾಂಕ್ ಯು ಹೇಳಲೇಬೇಕು. ಅದು ಎಷ್ಟು ಹೇಳಿದ್ರು ಸಾಲದಿಲ್ಲ. ಯಾಕೆಂದರೆ ಅವಳು ಆ ರೀತಿ ಯೋಚನೆ ಮಾಡಿದ್ರಿಂದ ನಾನು ಕೂಡ ಸ್ವಲ್ಪ ಪಾಸಿಟಿವ್ ಆಗ್ತದೆ. ನಾನು ಸ್ವಲ್ಪ ನೆಗೆಟಿವ್ ಜನ, ಈಗ ತುಂಬ ಪಾಸಿಟಿವ್ ಆಗ್ತದೆ. ಈಗ ಫುಲ್ಲು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೇನೆ. ಹಾಗಾಗಿ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಅವಳಿಗೆ ಕಡಿಮೆನೆ. ಸಾರಿ ಕೇಳ್ಬೇಕಲ್ಲ ಸರ್, ಎಲ್ಲ ಆದ ನಂತರ ಯಾರಿಗಾದ್ರೂ ಗೊತ್ತಿಲ್ಲದೇನೋ ಏನೋ ಒಂದು ತಪ್ಪಾಗಿರುತ್ತೆ ಮನುಷ್ಯರು ನಾವು. ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಕ್ಷಮೆ ಕೇಳಬೇಕು ಅಂತ ಅನ್ಸಿದ್ರೆ? ಕ್ಷಮೆ ಮುಖ್ಯವಾಗಿ ಕೇಳಬೇಕು ಅಂತ ಅನಿಸಿದ್ರೆ, ನಾನು ಇಷ್ಟೊತ್ತು ಏನು ಮಾತಾಡಿದ್ನ ಇದರಲ್ಲಿ ಯಾರಿಗಾದ್ರೂ ಪರ್ಸ್ನಲ್ ಆಗಿ ಯಾರಿಗಾದ್ರೂ ಬೇಸರ ಆಗಿದ್ರೆ ಸಾರಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನಾನು ಪ್ರೋಗ್ರಾಮ್ ಬಗ್ಗೆ ಎಲ್ಲ ಕೆಲವು ಹೇಳಿರ್ತೇನೆ. ಯಾಕೆಂದರೆ ಕೇಳೋದು ನಮ್ಮ ಕರ್ತವ್ಯ, ಅದು ನಮ್ಮ ಕ್ರಮ, ನಾವು ಬೆಳೆದು ಬಂದ ರೀತಿಯಲ್ಲಿ. ಅದನ್ನು ತಗೊಳ್ಳೋದು ಬಿಡೋದು ಅವರವರಿಗೆ ಬಿಟ್ಟದ್ದು. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಅದಕ್ಕೆ ಸಾರಿ. ಮತ್ತೊಂದು ಅಷ್ಟೇ ಅಷ್ಟೇ. ಸೊ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಿಮ್ಮ ಅಂತರಾಳವನ್ನ ಬಿಚ್ಚಿಡೋದಾದ್ರೆ, ನಿಮ್ಮ ಮನಸ್ಸಲ್ಲಿ ಈಗ ಸದ್ಯಕ್ಕೆ ಏನಿದೆ, ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದೀರಿ, ಆ ಗಟ್ಟಿ ಮನಸ್ಸಿಗೆ ಕಾರಣ ಏನು? ನೀವು ಮನಸ್ಸನ್ನ ಸ್ವಲ್ಪ ಬಿಚ್ಚಿಡೋದಾದ್ರೆ, ಅಂತರಾಳವನ್ನ ತೆರೆದಿಡೋದಾದ್ರೆ, ಕೊನೆಯದಾಗಿ ವೀಕ್ಷಕರು. ನನ್ನ ಗಟ್ಟಿ ಮನಸ್ಸಿಗೆ ಮುಖ್ಯವಾದ ಕಾರಣ ಅದೇ ಘಟನೆ. ಯಾಕಂದ್ರೆ ಅದು ಈಗ ನೀವು ಇಷ್ಟೊತ್ತು ನನ್ನನ್ನೇನನ್ನು ಕೇಳಿದ್ರ ಕ್ವಶನ್ಸ್ ಎಲ್ಲ, ಅಂದ್ರೆ ನನ್ನ ವ್ಯಥೆಯ ಕಥೆ ಎಲ್ಲ ಕೇಳಿದ್ರಿ. ನನಗೆ ಪೆಟ್ಟು ಮೇಲೆ ಯಾವ ರೀತಿಯೆಲ್ಲ ಪೆಟ್ಟು ಬಿತ್ತು, ಆದರೆ ತುಂಬ ದೊಡ್ಡ ಪೆಟ್ಟು ಏನು ಬಿದ್ದಿದೆ ಅಂತ ನಾನು ಇಷ್ಟರವರೆಗೆ ಯಾವ ಇಂಟರ್ವ್ಯೂಲ್ಲಿ ಕೂಡ ನನಗೆ ಅದು ಶೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಸ್ಟೋರಿ ಇದೆ, ಅದನ್ನು ನಾನು ಎಲ್ಲಿಯೂ ಹೇಳ್ಕೊಳ್ಳುವಾಗಿಲ್ಲ. ಅದು ನಾನು ಮನಸ್ಸೊಳಗನೆ ಕೊರೆದುಕೊಂಡು, ಅಂದರೆ ನನ್ನ ಹೆಂಡತಿ ಹತ್ರ ಶೇರ್ ಮಾಡ್ಕೊಂಡಿದ್ದೇನೆ ಆ ರೀತಿ. ಹಾಗಾಗಿ ಅದೊಂದು ನಾನು ಅದು ಬಿಚ್ಚಿಟ್ಕೊಳ್ತೇನೆ. ಆಗ ಸ್ವಲ್ಪ ವಿಷಯ ಅದ್ರ ಬಗ್ಗೆ ಹೇಳಿದೆ. ಹಾಗಾಗಿ ಅದೊಂದು ಬೇಸರ ಯಾವತ್ತಿದ್ರೂ ಅದು ಇದ್ದೇ ಇರುತ್ತೆ, ಅದು ಹೋಗೋದೇ ಇಲ್ಲ, ಅದು ಚಾನ್ಸೇ ಇಲ್ಲ ಹೋಗಲಿಕ್ಕೆ. ಯಾಕಂದರೆ ತುಂಬ ಆಸೆಯನ್ನು ಇಟ್ಕೊಂಡವ ನಾನು. ಅಂದರೆ ನಾನು ಹೀಗೇನೆ ಬದುಕಬೇಕಿತ್ತು, ನಮ್ಮವರನ್ನು, ನನ್ನ ಮನೆಯವರನ್ನು ಇದೇ ರೀತಿ ನೋಡ್ಕೊಳ್ಬೇಕಿತ್ತು ಅಂತ. ಅದಕ್ಕೆ ಯಾವ ರೀತಿ ಅವಕಾಶ ಅವರು ಮಾಡಿ ಕೊಟ್ಟಿಲ್ಲ. ಹಾಗಾಗಿ ಅದೊಂದು ಬೇಸರ ನನಗೆ ಸಿಕ್ಕಾಪಟ್ಟೆ ಇದೆ. ಅದು ನಾನು ಜೀವದಲ್ಲಿ ಇರುವವರೆಗೂ ಇರುತ್ತೆ. ಅದು ಸರಿ ಕೂಡ ಆಗೋದು ಡೌಟು, ಸಾಧ್ಯನೇ ಇಲ್ಲ. ಹಾಗಾಗಿ ನೋಡುವ ಎಂತ ಆಗುತ್ತೆ ಅಂತ. ಒಬ್ಬೊಬ್ಬರ ಜೀವನ ಒಂದೊಂದು ಶೈಲಿಯಲ್ಲಿ ಹೋಗಬೇಕು ಅಂತ ದೇವರೇ ನಿಶ್ಚಯ ಮಾಡಿರ್ತಾರೇನೋ. ಯಾಕಂದರೆ ಎಲ್ಲ ಕೊಟ್ಟರೆ ಅದು ಕೂಡ ಈ ರೀತಿ ಒಂದು ಏನೋ ಅಂದರೆ ಕಷ್ಟ ಕೊಟ್ಟಿರ್ತಾರೆ, ಕಷ್ಟ ಕೊಟ್ಟು ಈಗ ನಾವು ಒಂದು ಒಳ್ಳೆ ಇದಕ್ಕೆ ಬಂದಿರ್ತಾರೆ. ಆದರೆ ಇದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, ಅಂದರೆ ಬೇರೆ ವಿಚಾರದಲ್ಲಿ ಮೂಲದಲ್ಲೇ ಕೊಟ್ಟಿದ್ದಾರೆ. ಆದರೂ ಪರವಾಗಿಲ್ಲ, ಏನು ಮಾಡೋದು, ನಾವು ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೇ, ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಸೊ ಅಷ್ಟೇ ವಿಚಾರ. ಸೊ ಇಷ್ಟು ಹೊತ್ತು ನನ್ನ ಜೊತೆ ಮಾತಾಡಿದ್ರಿ, ನಿಮ್ಮ ಮನಸ್ಸಿನ ಮಾತುಗಳನ್ನ ಹಂಚ್ಕೊಂಡ್ರಿ, ಹೇಗನ್ನಿಸ್ತು ಸರ್? ತುಂಬ ಖುಷಿ ಆಯಿತು. ಮೊದಲನೇದಾಗಿ ಸ್ಪಂದನ ವಾಹಿನಿಯ ಇಡೀ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಿಮಗೆ ಕೀರ್ತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಕಡೆಯಿಂದ ಹಾಗೂ ನನ್ನ ಹೆಂಡತಿ ಕಡೆಯಿಂದ. ಯಾಕೆಂದರೆ ನನ್ನನ್ನು ಕರೆಸಿ ಇಲ್ಲಿ ನನ್ನ
ನನ್ನ ಹತ್ರ ಇಷ್ಟು ನೀವು ಕೇಳಿದ್ರಿಂದ ನಾನು ಎಲ್ಲವನ್ನು ನಿಮಗೆ ಹಂಚ್ಕೊಳ್ಳುವಂಥ ಒಂದು ಅವಕಾಶ ಮಾಡಿಕೊಟ್ರಿ. ಕೆಲವು ಇಂಟರ್ವ್ಯೂಗಳಲ್ಲಿ ನಾನು ಶೇರ್ ಮಾಡದಂಥ ವಿಷಯ ಕೂಡ ನಾನು ನಿಮ್ಮ ಹತ್ರ ಹೇಳಿದೆ, ಪೂರ್ತಿಯಾಗಿ ಹೇಳದಿದ್ರು ಅರ್ಥ ಆಗುವ ಹಾಗೆ ನಾನು ನಿಮಗೆ ಹೇಳಿದ್ದೆ. ಹಾಗಾಗಿ ನಿಮಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ನೀವು ಪ್ರತಿಯೊಂದು ಒಳ್ಳೊಳ್ಳೆ ಕಲಾವಿದರಿಗೆ ನೀವು ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್, ಯಾಕಂದರೆ ಇದು ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅವರಿಗೆ. ನಾನು ಮೊನ್ನೆ ಅಷ್ಟೇ ಇನ್ನೊಂದು 2-3 ಇಂಟರ್ವ್ಯೂ ನೋಡಿದಾಗ ನನಗೆ ತುಂಬ ಖುಷಿ ಅನಿಸ್ತು. ಯಾಕೆಂದರೆ ತುಂಬ ಒಂದು ಪ್ರೊಫೆಷ್ನಲ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ನೀವು ಮಾಡೋ ನಿರೂಪಣೆ ಆಗಿರ್ಬೋದು, ಮತ್ತು ಎಡಿಟಿಂಗ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಒಳ್ಳೆ ರೀತಿಯಲ್ಲಿದೆ. ಹಾಗಾಗಿ ತುಂಬ ಖುಷಿ ಆಯ್ತು ನನಗೆ ಈ ಚಾನಲ್ಗೆ ಬಂದು. ಇದೇ ರೀತಿ ನಿಮ್ಮ ವಾಹಿನಿ ಮುಂದುವರಿಲಿ ಅಂತ ನನ್ನೊಂದು ಆಶೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ವಿಜೇತರನ್ನ ಇಂಟರ್ವ್ಯೂ ಮಾಡುವಂಥದ್ದು ಸಾಮಾನ್ಯ, ಆದ್ರೆ ಜೀವನದಲ್ಲಿ ಗೆಲುವನ್ನ ಕಾಣ್ತಾ ಇರುವವರನ್ನ ಇಂಟರ್ವ್ಯೂ ಮಾಡುವಂಥದ್ದು ನಮ್ಮ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ. ಯಾರ ಬಗ್ಗೆ ಆದ್ರೂ ಮಾತನಾಡೋಕ್ಕಿಂತ ಮುಂಚೆ 100 ಸರ್ತಿ ಯೋಚನೆ ಮಾಡಿದ್ರೆ ನಮ್ಮ ಮಾತಿಗೂ ಬೆಲೆ ಇರ್ತದೆ. ನಮ್ಮ ಗೌರವ ಇರುವಂಥದ್ದು ಬೇರೆ ಎಲ್ಲೂ ಅಲ್ಲ, ನಮ್ಮ ನಾಲಗೆಯಲ್ಲಿ. ಅದ್ರ ಬಗ್ಗೆ ಯೋಚನೆ ಇರ್ಲಿ, ವಿವೇಚನೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವ್ಯಕ್ತಿತ್ವದ ಅನಾವರಣವನ್ನ ನಾನು ಮಾಡ್ಲಿಕ್ಕಿದ್ದೇನೆ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನಾ ಟಿವಿ. ನಮಸ್ಕಾರ. Bharat Scouts and Guides Jamboree. प्रथम अंतर्राष्ट्रीय सांस्कृतिक जांबूरी. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. ಹಿಂದೆ ಭೇಟಿ ನೀಡಿ. SO Enterprises, Resin Art.